ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಈಗಾಗಲೇ ನಮ್ಮ ನಾಡಿನಾದ್ಯಂತ ಚರ್ಚೆ ಆಗಿದ್ದಂತಹ ವಿಚಾರ, ಜೊತೆಗೆ ಆ ಚರ್ಚೆ ಎಲ್ಲಿ ತನಕ ಬಂದು ಮುಟ್ಟಿದೆ ಅಂತ ಬಂದಾಗ ನಮ್ಮ ಕರಾವಳಿ ಭಾಗದವರು, ತುಳುನಾಡಿನವರು ಅತ್ಯಂತ ಶ್ರದ್ಧೆ, ಧಾರ್ಮಿಕತೆಯಿಂದ, ಜೊತೆಗೆ ಅತ್ಯಂತ ನಂಬಿಕೆಯಿಂದ ಇದೇ ನಮ್ಮ ಶಕ್ತಿ ಅನ್ನುವಂಥದ್ದು ನಂಬಿಕೊಂಡು ಬಂದಂತಹ ಆರಾಧ್ಯ ದೈವಗಳಿಗೆ ಪ್ರಶ್ನೆಯಾಗಿ ಮಾಡಿರುವಂತಹ ಒಂದು ಹೇಳಿಕೆ. ನಮ್ಮ ತುಳುನಾಡು ಕರಾವಳಿ ಭಾಗ ಅಂತ ಬಂದಾಗ ಇಲ್ಲಿ ದೇವರನ್ನ ಎಷ್ಟು ನಂಬುತ್ತೀವಿ ಅನ್ನೋಂಥ ಗೊತ್ತಿಲ್ಲ, ಆದರೆ ದೈವವನ್ನು ಬಹಳಷ್ಟು ನಂಬ್ತೀವಿ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ, ಭಯದಿಂದ, ಜೊತೆಗೆ ಪ್ರೀತಿಯಿಂದ, ವಿಶ್ವಾಸದಿಂದ, ಭರವಸೆಯಿಂದ ದೈವವನ್ನು ನಾವುಗಳು ನಂಬ್ತೀವಿ. ಆದರೆ ಈ ದೈವಗಳೇ ಇಲ್ಲ, ಅಥವಾ ಈ ಒಂದು ದೈವಗಳ ಒಂದು ಆಚರಣೆ, ದೈವಾರಾಧನೆ ಅಥವಾ ಭೂತಾರಾಧನೆ ಅನ್ನುವಂತಹ ವ್ಯವಸ್ಥೆ ಏನಿದೆ, ಈ ಭೂತಾರಾಧನೆಯಲ್ಲಿ ದೈವಗಳು ಮೈಯಲ್ಲೇ ಬರೋದಿಲ್ಲ, ದೇವರು ಬರುವಂಥದ್ದು ಶುದ್ಧ ಸುಳ್ಳು ಅಂತ ಬಂದಾಗ ಹೇಗಾಗಬಾರ್ದು ನಮ್ಗಳ ನಂಬಿಕೆಗೆ? ಇದೇ ಒಂದು ಚರ್ಚೆಯ ವಿಚಾರ. ಈ ಒಂದು ಚರ್ಚೆ ತುಳುನಾಡಿನಲ್ಲಿ ಮತ್ತೊಂದು ಆಕ್ರೋಶಕ್ಕೆ, ಮತ್ತೊಂದು ಪ್ರಶ್ನೆಗಳಿಗೆ, ಮತ್ತೊಂದು ಗೊಂದಲಗಳಿಗೆ ಕಾರಣವಾಗಿರುವಂಥದ್ದು. ಜೊತೆಗೆ ಈ ಭೂತಾರಾಧನೆ ಅನ್ನುವಂಥದ್ದು ಏನಿದೆ, ನಮ್ಮ ಕಣಗಳಲ್ಲಿಯೂ, ಮಣ್ಣಿನ ಸತ್ವಗಳಲ್ಲಿಯೂ ಕೂಡ, ಮನುಷ್ಯನ ದೇಹದ ಕಣಗಳಲ್ಲಿಯೂ ಕೂಡ ತುಳುನಾಡಿನಲ್ಲಿ ಭೂತಾರಾಧನೆ ಹಾಸುಹೊಕ್ಕಾಗಿದೆ. ಆದರೆ ಈ ಭೂತಾರಾಧನೆ ಅನ್ನುವಂಥದ್ದು ಮೂಢನಂಬಿಕೆ ಅಂತ ಹೇಳಿದಾಗ ನಮ್ಗಳಿಗೆ ಹೇಗಾಗಬಾರ್ದು ಅನ್ನುವಂಥ ಪ್ರಶ್ನೆ. ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಹೇಳಿದವರು ಬೇರೆ ಯಾರೂ ಅಲ್ಲ, ಪ್ರಗತಿಪರರು, ವಿಚಾರವಾದಿಗಳು. ಪ್ರತಿ ಬಾರಿಯೂ ಕೂಡ ಪ್ರಗತಿಪರರು, ವಿಚಾರವಾದಿಗಳಿಗೆ ಒಂದು ಧರ್ಮ ಬಹಳಷ್ಟು ಸಲೀಸಾಗಿ ಸಿಗುತ್ತೆ, ಬಹಳಷ್ಟು ಸುಲಭವಾಗಿ ಸಿಗುತ್ತೆ, ಬಹಳಷ್ಟು ಕೇಳಿದಾಗ ಸಿಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾವುಗಳು ಬಂದು ತಲುಪಿದ್ದೇವೆ. ಅಂದು ಚೇತನ್, ಇಂದು BT ಲಲಿತಾ ನಾಯಕ್ ಅವರು ಹೇಳಿರುವಂತಹ ಹೇಳಿಕೆ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಒಟ್ಟಿನಲ್ಲಿ ನಮ್ಮ ದೈವಾರಾಧನೆ, ನಮ್ಮ ದೈವಗಳು, ನಮ್ಮ ಭೂತಾರಾಧನೆಯನ್ನ ನಾಸ್ತಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ದೈವಾರಾಧನೆ ವರ್ಸಸ್ ನಾಸ್ತಿಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಇಡೀ ಜಗತ್ತು ಮೆಚ್ಚಿದೆ ಕಾಂತಾರ ಅನ್ನುವಂತಹ ಚಿತ್ರವನ್ನು ನೋಡಿ. ಆದರೆ ವಿಚಾರವಾದಿಗಳಿಗೆ, ಪ್ರಗತಿಪರರಿಗೆ ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಅದು ಏನೋ ಮೈ ಮೇಲೆ ಬಿಟ್ಕೊಂಡ್ರು ಅನ್ನೋಂಥದ್ದು ಹೇಳ್ತಾರೆ, ಆ ರೀತಿ ಆಗ್ತಾ ಇದ್ದಾರೆ. ಅಂದು ಚೇತನ್ ಅವರು, ಇಂದು BT ಲಲಿತಾ ನಾಯಕ್ ಅವರು, ಪ್ರಗತಿಪರರು, ವಿಚಾರವಾದಿಗಳು, ಮಾಜಿ ಸಚಿವೆ ಯಾವ ಆಧಾರದ ಮೇಲೆ ಇಂತಹ ಮಾತುಗಳನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅನೇಕ ವರ್ಷಗಳಿಂದ, ನೂರಾರು ವರ್ಷಗಳಿಂದ ತುಳುನಾಡಿನ ಜನರು ದೈವವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿಕೊಂಡು ನಂಬಿಕೊಂಡು ಬರ್ತಾ ಇದ್ದಾರೆ. ಆದರೆ ದೈವಗಳು ಮೈಯಲ್ಲಿ ಬರುವಂಥದ್ದೇ ಸುಳ್ಳು, ದೇವರು ಬರೋದಿಲ್ಲ ಅಥವಾ ಇದೊಂದು ಮೂಢನಂಬಿಕೆ ಅಂತ ಬಂದಾಗ ಬಹಳಷ್ಟು ಚರ್ಚೆಗಳಿಗೆ, ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಹೇಳಿಕೆಗಳು. ಆ ಹೇಳಿಕೆಯ ಹಿಂದಿರುವಂತಹ ಉದ್ದೇಶ ಏನು, ಮರ್ಮ ಏನು, ಜೊತೆಗೆ ಈ ದೈವಾರಾಧನೆಯ ಬಗ್ಗೆ ಯಾಕೆ ಪ್ರಗತಿಪರರು ಪ್ರತಿ ಬಾರಿಯೂ ಕೂಡ ಚಕಾರವನ್ನು ಎತ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳ ನಡುವೆ ಅವರು ಹೇಳಿರುವಂಥ ಹೇಳಿಕೆಯು ಕೂಡ ಓ ಎಂದು ದೈವ ಕೂಗುವಾಗ ಇದು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡುತ್ತೆ ಅನ್ನುವಂತಹ ಭಂಗಿಯಲ್ಲೂ ಕೂಡ ಅವರು ಹೇಳಿರುವಂಥ ಹೇಳಿಕೆ. ಎಲ್ಲ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಬೇಕು, ಅಷ್ಟೇ ಕೂಡ ಸಂಕ್ಷಿಪ್ತವಾಗಿರುವಂತಹ ವಿವರಣೆ ಬರ್ತಾ ಇದೆ. ಒಂದ್ಸಲ ನೋಡ್ಕೊಂಬನ್ನಿ. ಕಾಂತಾರ ಸಿನಿಮಾ ಮೂಡಿಸಿದ್ದ ಜಾಗೃತಿಯಿಂದಾಗಿಯೇ ಕರಾವಳಿ ಭಾಗದ ದೈವ ನರ್ತಕರಿಗೆ ಸರ್ಕಾರ 2,000 ರೂಪಾಯಿ ಮಾಶಾಸನವನ್ನ ಮಂಜೂರು ಮಾಡಿದೆ. ಆದರೆ ಇದಕ್ಕೆ ಮಾಜಿ ಸಚಿವೆ, ಸಾಹಿತಿ BT ಲಲಿತಾ ನಾಯಕ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕಾಂತಾರ ಚಿತ್ರ ವೀಕ್ಷಿಸಲು ಬಹಳ ಬುದ್ಧಿವಂತಿಕೆ ಇರಬೇಕು. ಇನ್ನು ಭೂತಾರಾಧನೆಯ ಸಮಯದಲ್ಲಿ ದೇವರು ಬರುತ್ತಾರೆ ಅನ್ನುವುದೆಲ್ಲ ಸುಳ್ಳು. ದೈವ ನರ್ತಕರು ಓಹೋ ಎಂದು ಚೀರಾಟ ಮಾಡುವುದು, ಕುಣಿಯುವುದರ ಹಿಂದೆ ಬೇರೆಯದೇ ಆದ ಕಾರಣವಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ದೈವ ನರ್ತಕರಿಗೆ ಮಾಶಾಸನ ನೀಡಬಾರದು ಅಂತ ಅವರು ಹೇಳಿದ್ದಾರೆ. ಕಾಂತಾರ ಅಂದರೆ ಕಾಡು. ಕಾಡಿನಲ್ಲಿ ವಾಸವಾಗಿದ್ದಂಥ ಜನಗಳಿಗೆ ಈ ಜಮೀನ್ದಾರರು ಹೋಗಿ ಸಖತ್ ಶಿಕ್ಷೆ ಕೊಡ್ತಾರೆ. ನೀವು ನೋಡಿದಿರಲ್ಲ, ಎಂತೆಂಥ ಅವ್ರ ಹೆಂಡತಿರ್ನ ಇದು ಮಾಡೋದು, ಅವ್ರ ಮಕ್ಕಳನ್ನ ಇದು ಮಾಡೋದು, ಅವ್ರನ್ನ ಅಲ್ಲಿ ಇರೋಕ್ಕೆ ಬಿಡಲ್ಲ, ಒಕ್ಲೆಬ್ಸೋದು ಎಲ್ಲ ಮಾಡಿದಾಗ ಏನು ಮಾಡ್ತಾರೆ, ಆ ಶಿಕ್ಷೆಯನ್ನು ಅನುಭವಿಸಿ ಹಿಂದೆ ಅನುಭವಿಸಿ ಕೂಗಿ ಸಾಯ್ತಾರೆ, ನೋವನ್ನು ಸಹಿಸಲಾರೆ. ಆಗಿ ಜನ ಏನು ಮಾಡ್ತಾರೆ, ನಮ್ಮಂಥ ನಿಮ್ಮಂಥರು ಅದು ನಮಸ್ಕಾರ ಮಾಡಿ ದೇವರಾದ್ನಪ್ಪ, ಅದೇ ಪದ್ಧತಿನ ಮುಂದುವರಿಸ್ತಾರೆ. ಈಗ ದೇವರುಗಳು ಕೂಗ್ತಾವೆ ನೋಡಿ. ಈಗ ನಮ್ಮಲ್ಲೂ ಕೂಡ ಭಾಳ, ನಮ್ಮ ಜನಗಳಲ್ಲಂತೂ ನೀವು ನೋಡಬೇಕು, ಪೂಜಾರಿ ಒಬ್ಬ ಕೂದಕ್ಕೆ ಎದ್ರಕೊಂಡು ಕೋಳಿನೇ ಸಿಗುತ್ತೆ ತಿಂದು ಅವೆಲ್ಲ ಮಾಡೋದು. ಯಾಕಂದರೆ ಆಕ್ರೋಶ. ಅಂತಹ ಜನಗಳು ಇವತ್ತು ದೇವರಾಗಿದೆ. ಅದನ್ನೇ ಕಾಂತಾರ ಹೇಳೋದು. ಈಗ ದೇವರುಗಳು ಕೂಗ್ತಾವೆ ನೋಡಿ. ಈಗ ನಮ್ಮಲ್ಲೂ ಕೂಡ ಭಾಳ, ನಮ್ಮ ಜನಗಳಲ್ಲಂತೂ ನೀವು ನೋಡಬೇಕು, ಪೂಜಾರಿ ಒಬ್ಬ ಕೂದಕ್ಕೆ ಎದ್ರಕೊಂಡು ಕೋಳಿನೇ ಸಿಗುತ್ತೆ ತಿಂದು ಅವೆಲ್ಲ ಮಾಡೋದು. ಯಾಕಂದರೆ ಆಕ್ರೋಶ.
ಅಂತಹ ಜನಗಳು ಇವತ್ತು ದೇವರಾಗಿದೆ. ಅದನ್ನೇ ಕಾಂತಾರ ಹೇಳೋದು. ಯಾವುದೋ ಕಾಲದಲ್ಲಿ ನೋವಿನಿಂದ ಕೂಗಿದವರನ್ನ ದೇವರು ಎಂದರು. ಈಗಿರೋ ಎಲ್ಲಾ ದೇವರುಗಳು ಮನುಷ್ಯರೇ. ಆದ್ರೆ ನಾವು ದೇವರು ಅಂತ ಮಾಡಿಕೊಂಡಿದ್ದೇವೆ. ದೈವ ನರ್ತಕರಿಗೆ ತಿಂಗಳಿಗೆ 2,000 ರೂಪಾಯಿ ಮಾಶಾಸನ ನೀಡುವ ಬದಲಿಗೆ ಉದ್ಯೋಗವನ್ನ ನೀಡಿ ಅರ್ಚಕರು ಮತ್ತು ಮೌಲ್ವಿಗಳಿಗೆ ಕೂಡ ಮಾಶಾಸನ ನೀಡಬಾರದು ಎಂದಿದ್ದಾರೆ. ಅವರೆಲ್ಲ ಮನುಷ್ಯರೇ, ಅವ್ರು ಸ್ವಲ್ಪ ಬೇರೆ ಇರ್ತಾರೆ. ಈಗ ನಾನು ಮುಸ್ಲಿಂ ನೋಡಿ, ನೀವು ಸ್ವಲ್ಪ ಬೇರೆ ಮುಖ, ಇದು ಸಿದ್ಧಿ ಜನ ನೋಡಿ, ಸಿದ್ಧಿ ಜನಗಳ ಮುಖ ಬೇರೆ ಇರ್ತದೆ. ಹಾಗಾಗಿ ಅವರೆಲ್ಲ ಮನುಷ್ಯರೇ, ಅವರ ಆಕ್ರೋಶದಿಂದ ಕೂಗಿದ್ದೇ ದೇವತೆಗಳು ಅಂತ ನಾವು ಪೂಜೆ ಮಾಡ್ತೀವಿ. ಅವರೆಲ್ಲ ಮನುಷ್ಯರೇ, ಅವ್ರು ಸ್ವಲ್ಪ ಬೇರೆ ಇರ್ತಾರೆ. ಈಗ ನಾನು ಮುಸ್ಲಿಂ ನೋಡಿ, ನೀವು ಸ್ವಲ್ಪ ಬೇರೆ ಮುಖ, ಇದು ಸಿದ್ಧಿ ಜನ ನೋಡಿ, ಸಿದ್ಧಿ ಜನಗಳ ಮುಖ ಬೇರೆ ಇರ್ತದೆ. ಹಾಗಾಗಿ ಅವರೆಲ್ಲ ಮನುಷ್ಯರೇ, ಅವರ ಆಕ್ರೋಶದಿಂದ ಕೂಗಿದ್ದೇ ದೇವತೆಗಳು ಅಂತ ನಾವು ಪೂಜೆ ಮಾಡ್ತೀವಿ. ಮಾನವ ಶ್ರಮವನ್ನ ಸರ್ಕಾರ ಬಳಸಿಕೊಳ್ಬೇಕು. ಅದನ್ನು ಬಿಟ್ಟು ದೇವರು ನಾನು ಅಂತ ಕುಣಿದಾಗ ಅದಕ್ಕೆ 2,000 ಕೊಟ್ರೆ ಅದು ಸಾಲಲ್ಲ. ಮುಂದೆ ಆತ ಮೌಢ್ಯವನ್ನ ಬಿತ್ತುತ್ತಾನೆ ಅಂತ ಅವರು ಹೇಳಿದ್ದಾರೆ. ದೇವಸ್ಥಾನದಲ್ಲಿಯೂ ನಮಗೆ ಜ್ಞಾನ ಸಿಗಲ್ಲ. ನಮಗೆ ಜ್ಞಾನ ಸಿಗೋದು ಗ್ರಂಥಾಲಯ ಹಾಗೂ ಶಾಲೆಗಳಲ್ಲಿ. ದೇವಸ್ಥಾನಗಳಲ್ಲಿ ನೀಡುವಂತಹ ತೀರ್ಥವನ್ನ ಕುಡಿಯಬಾರದು. ಎಷ್ಟು ದಿನದ ಕಿಲಬು ಇರುತ್ತೆ, ಎಷ್ಟು ಜನ ವಾಂತಿಯನ್ನ ಮಾಡಿಕೊಂಡಿದ್ದಾರೆ, ಅವೆಲ್ಲ ಅವೈಜ್ಞಾನಿಕವಾದದ್ದು. ಶುದ್ಧವಾಗಿ ಕೈ ತೊಳೆಯಲ್ಲ ಅವರು. ನಮ್ಮ ಮನೆಯಲ್ಲಿ ನೀರು ಇಲ್ವಾ ಎಂದು ಲಲಿತಾ ನಾಯಕ್ ಪ್ರಶ್ನಿಸಿದ್ರು. ನೀವು ಕಾಣದ ದೇವರಿಗೆ ನೀವು ಮಂಗಳ ಅದೇ ಏನೇನೋ ಬಟ್ಟೆ ಹಾಕ್ತೀರಿ, ಎಲ್ಲ ಮಾಡಿ ಅದಕ್ಕೆ ನೀವು ದುಡ್ಡು ಹಾಕ್ರಿ ಅಂದರೆ ಇವರು ಹಾಕ್ತಾರೆ. ಆದರೆ ಈಗೆಲ್ಲ ತಿಳುವಳಿಕೆ ಬಂದಿದೆ, ಹಾಕಲ್ಲ ದುಡ್ಡು. ಆಗ ಅವ್ರೇನು ಮಾಡ್ತಾರೆ, ನಿನಗೇನು ತೀರ್ಥ ಪ್ರಸಾದ ಕೊಡಲ್ಲ ಅಂತಾರೆ. ಆ ತೀರ್ಥ ಕುಡಿಬಾರ್ದು. ಯಾಕೆಂದರೆ ಅದು ಎಷ್ಟೋ ದಿನ ಕಿಲುಬಿರುತ್ತೆ, ಎಷ್ಟೋ ಜನ ವಾಂತಿ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಅವೈಜ್ಞಾನಿಕವಾದದ್ದು. ಈ ಶುದ್ಧವಾದ ಕೈ ತೊಳೆಯಲ್ಲ, ಮಾಡಲ್ಲ. ಅದು ನಮ್ಮ ಮನೆಗಳಲ್ಲಿ ನೀರಿಲ್ವಾ? ದೈವನರ್ತನ ಸುಳ್ಳು ಎಂಬ ಸತ್ಯವನ್ನ ಸಾರಬೇಕು. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಅವರು ಗಂಗಾಜಲವನ್ನ ತಂದುಕೊಟ್ರು. ಗಂಗಾ ನದಿಯಲ್ಲಿ ಹೆಣಗಳು ತೇಲ್ತವೆ. ಅಲ್ಲಿ ಸುಟ್ಟ ಹೆಣವನ್ನ ಗಂಗಾ ನದಿಗೆ ಎಸೆತಾರೆ ಅಂತ ಲಲಿತಾ ನಾಯಕ್ ಹೇಳಿದ್ದಾರೆ. ಇನ್ನು ಯಾರ್ಯಾರು ದೇವರ ಹೆಸರಿನಲ್ಲಿ ಕುಣಿದ್ರೆ ಅವರಿಗೆ ದುಡ್ಡನ್ನ ಕೊಡಬಾರ್ದು. ಸಾರ್ವಜನಿಕ ಹಣವನ್ನ ಪೋಲು ಮಾಡಬಾರ್ದು. ದೈವದ ಹೆಸರಿನಲ್ಲಿ ನರ್ತನ ಮಾಡುವುದು ಇದೊಂದು ಸುಳ್ಳು ಎಂಬ ಸತ್ಯವನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡಬೇಕು. ಮಾಶಾಸನದ ಬದಲಿಗೆ ದುಡಿಮೆಯನ್ನ ಮಾಡಿ ಉಳುವಂತಹ ವ್ಯವಸ್ಥೆಯನ್ನ ತರಬೇಕು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ನಾವು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಹೇಳಬೇಕು. ನೀವು ಯಾವ್ಯಾವುದೋ ದೇವರ ಹೆಸರು ಹೇಳ್ಕೊಂಡು ಕುಣ್ಕೊಂಡು ದುಡ್ಡು ಕೊಡ್ರಿ ಅಂದರೆ ಕೊಡಬಾರ್ದು. ಅವು ಯಾರೋ ದೇವರ ಹೆಸರು ಹೇಳ್ಕೊಂಡು ಕುಣಿಯೋದಕ್ಕೆ. ಅದಕ್ಕೆ ನಾನು ಹೇಳಿದ್ದೆ ಅವರಿಗೆ. ಅವ್ರು ಕೇಳಿದರು, ನರ್ತಕ ಎಂಥ ನರ್ತಕರದು? ಹಾಂ, ದೈವ ನರ್ತಕ. ದೈವ ಅನ್ನೋದು ಒಬ್ಬೊಬ್ಬರ ದೃಷ್ಟಿಲಿ ಒಂಥರ ಇದೆ. ಆ ದೈವದ ಹೆಸರಿನಲ್ಲಿ ನರ್ತನ ಮಾಡೋದಿದೆಯಲ್ಲ, ಆಕ್ರೋಶ ಅದು. ನೀವು ಇದು BT ಲಲಿತಾ ನಾಯಕ್ ಅವರು. ಸಾಹಿತಿಗಳು, ವಿಚಾರವಾದಿಗಳು, ಪ್ರಗತಿಪರರು ಹೇಳಿರುವಂತಹ ಹೇಳಿಕೆಗಳು ಬಹುಶಃ ಎಲ್ಲವೂ ಕೂಡ ತಾವು ನೋಡ್ಕೊಂಡು ಬಂದ್ರಿ. ಆದರೆ ಇಲ್ಲಿ ನಾನು ಕೊನೆಯದಾಗಿ ನೋಡಿದಾಗ ಒಂದು ಪ್ರೆಸ್ ಮೀಟನ್ನು ಗಮನಿಸಿದಾಗ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು. ಎಲ್ಲಿ ತನಕ ಅಂತ ಹೇಳಿದ್ರೆ, ವಿಚಾರವಾದಿಗಳಂತೆ, ಪ್ರಗತಿಪರರಂತೆ, ಸಾಹಿತಿಗಳಂತೆ, ಆದರೆ ನರ್ತಕರು ಎಂಥ ನರ್ತಕರವರು ಅಂತ ಹೇಳಿ ಎದುರಿನವರ ಹತ್ರ ಕೇಳ್ತಾರೆ ಅಂತ ಬಂದಾಗ ಇಲ್ಲಿ ಏನಿದೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ಏನಿದೆ, ಹಾಗಾದರೆ ಇಷ್ಟು ಹೊತ್ತು ಬಾಯಲ್ಲಿ ಬಿಟ್ರಲ್ಲ, ಏನು ಬಿಟ್ರಿ ಅನ್ನೋಂಥ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಜೊತೆಗೆ ತುಳುನಾಡಿನ ಶಕ್ತಿ ಅನ್ನುವಂಥದ್ದೇನಿದೆ, ಯಾರನ್ನು ಕೂಡ ಈ ಮಣ್ಣು ಇಷ್ಟರವರೆಗೆ ಬಿಡಲಿಲ್ಲ, ಬಿಡೋದು ಕೂಡ ಇಲ್ಲ. ಜೊತೆಗೆ ಇಂತಹ ಒಂದು ಅಪಹಾಸ್ಯದ ರೀತಿಯಲ್ಲಿ ಮಾತಾಡ್ತೀರಾ, ಇಂತಹ ಒಂದು ಅಹಂ ಅನ್ನುವಂಥದ್ದು ಏನಿದೆ ನೋಡಿ, ಎಂಥ ನರ್ತಕರು ಅವರು ಅನ್ನುವಂಥದ್ದು ಕೇಳುವಂತಹ ಮಟ್ಟಿನಲ್ಲಿ ತಾವುಗಳು ಬೆಳೆದಿದ್ದೀರಾ ಅನ್ನುವಂಥದ್ದು, ತಮ್ಮ ಸಮಾಜ ತಮ್ಮಗಳನ್ನು ಬೆಳೆಸಿದ್ದೆ ಅನ್ನುವಂಥದ್ದು ಕೂಡ ವಿಪರ್ಯಾಸ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ವಿಚಾರವನ್ನು ಹೇಳಿಕೊಂಡು ತಾವುಗಳು ವಿಚಾರವಾದಿಗಳು, ತಾವುಗಳು ಪ್ರಗತಿಪರರು ಆಗ್ತಾ ಇದ್ದೀರಾ. ಗೊತ್ತಿಲ್ಲ ಏನು ಕತೆ, ಏನು ವಿಚಾರ ಅನ್ನುವಂಥದ್ದು. ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ನಮ್ಮ ಜೊತೆ ಈ ಒಂದು ವಿಚಾರ ಮಂಥನ ಆಗಬೇಕು. ಎಲ್ಲಿ ತನಕ ಬಂದು ಮುಟ್ಟಿದೆ ಅಂತ ಬಂದಾಗ, ನಮ್ಗಳ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಾರೆ ಅಂತ ಬಂದಾಗ, ಯಾಕೆ ಹೀಗೆ ಅನ್ನುವಂಥ ಪ್ರಶ್ನೆಗಳ ನಡುವೆ, ಆಕ್ರೋಶಗಳ ನಡುವೆ ಕೆಲವು ವಿಚಾರಗಳನ್ನು, ಸತ್ಯಗಳನ್ನು ವಿಮರ್ಶೆ ಮಾಡಲೇಬೇಕು. ಜೊತೆಗೆ ಕೆಲವು ವಿಚಾರಗಳನ್ನು ನಾನು ಧನಾತ್ಮಕವಾಗಿರುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರ ಮಂಥನ ಆಗಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ರೀತಿ ಯಾವ ನರ್ತನ ಅನ್ನುವಂಥದ್ದು ಗೊತ್ತಿಲ್ಲದವರು ಮಾತನಾಡುವಂತಹ ಮಾತುಗಳಿಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಇಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ಈ ದೈವ ನರ್ತನ ಅಂದರೆ ಏನು, ಇದು ಯಾವ ರೀತಿ ನಡೆಯುತ್ತೆ, ಭೂತಾರಾಧನೆ ಅಂದರೆ ಏನು, ದೈವಾರಾಧನೆ ಅಂದರೆ ಏನು, ಇದರ ಬಗ್ಗೆ ಆಳವಾಗಿರುವಂತಹ ಜ್ಞಾನ ಇದ್ದವರು ಮಾತ್ರ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಮ್ಮ ಜೊತೆ
ಬಹಳಷ್ಟು ಸಮಯಗಳಿಂದ ನಮ್ಮ ತುಳುನಾಡಿನ ಜಾನಪದ ಕಲೆಗಳು ಜೊತೆಗೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಆಳವಾಗಿರುವಂತಹ ಜ್ಞಾನವುಳ್ಳಂತಹ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೊದಲದಾಗಿ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಜಾನಪದ ವಿದ್ವಾಂಸರು ನಮ್ಮ ತುಳುನಾಡಿನವರು ಕೆ ಪೇಜಾವರ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಯಾವ ನರ್ತಕರು ಅಂತ ಕೇಳಿದ್ದಾರೆ, ಅದೇ ನರ್ತಕರು BT ಲಲಿತಾ ನಾಯಕ್ ಅವರು ಏನು ಹೇಳಿದ್ದೇನೆ ಅನ್ನೋಂಥದ್ದು ಮುಟ್ಟಿ ನೋಡ್ಕೊಳ್ಬೇಕು. ಆ ರೀತಿಯ ಉತ್ತರವನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ, ಅತ್ಯಂತ ಅರ್ಥಪೂರ್ಣವಾಗಿ ಸೌಮ್ಯ ಸ್ವಭಾವದಿಂದ ಕೊಟ್ಟಿದ್ದಾರೆ. ಅದು ದೈವ ನರ್ತಕರ ಒಂದು ಸ್ಥಾನಮಾನ, ಅದು ಅವರು ಸಮಾಜದಲ್ಲಿ ಬೆಳೆದುಕೊಂಡು ಬಂದಿರುವಂತಹ ನೀತಿ. ನಮ್ಮ ಜೊತೆ ನಮ್ಮ ತುಳುನಾಡಿನ ಹೆಮ್ಮೆಯ ದೈವ ನರ್ತಕರು. ತಾವು ಹೇಳಿದಿರಾ ಏನು ಜೀವನೋಪಾಯಕ್ಕಾಗಿ ಯಾಕೆ ಅವ್ರಿಗೆ ಕೊಡಬೇಕು 2,000 ರೂಪಾಯಿ? ತಮ್ಗಳ ಕಣ್ಣಿಗೆ ಬಹಳ ದೊಡ್ಡದಾಗಿ ಕಾಣುತ್ತೆ ಅಲ್ವಾ? ಸರ್ಕಾರ ಮಾಶಾಸನ ಕೊಟ್ಟಿದೆ ದೈವ ನರ್ತಕರಿಗೆ ಅಂತ ಬಂದಾಗ ಬಹಳಷ್ಟು ಸಂಭ್ರಮವನ್ನು ಪಟ್ಟಿದ್ವಿ. ಯಾಕಂದ್ರೆ ಅತ್ಯಂತ ಹಿಂದುಳಿದವಾಗಿರುವಂಥ ವರ್ಗ ಬಹಳಷ್ಟು ಕಷ್ಟವನ್ನ ಶೋಷಣೆಗಳನ್ನು ಪಡೆದುಕೊಳ್ತಾ ಇದೆ. ಏನೋ ಒಂದು ನಮ್ಮ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದು ನಾವು ಖುಷಿಯಲ್ಲಿ ಪಡೆದುಕೊಳ್ತಾ ಇದ್ರೆ ತಾವುಗಳು ಅದನ್ನ ಹೀಯಾಳಿಸ್ತೀರಿ ಅಂತ ಬಂದಾಗ, ಅಪಹಾಸ್ಯ ಮಾಡ್ತೀರಿ ಅಂತ ಬಂದಾಗ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬಂದಂತಹ ದೈವ ನರ್ತಕರು, ಅವ್ರಗಳ ಬಗ್ಗೆ ತಮ್ಗಳಿಗೆ ಗೊತ್ತಿಲ್ಲ, ಆದ್ರೆ ತಾವುಗಳು ಬಿಡ್ತಾ ಇದ್ದೀರಾ, ರೈಲ್ ಬಿಡ್ತಾ ಇದ್ದೀರಾ. ಬಿಡಿ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯತೆಯಿಂದ ಜೊತೆಗೆ ಅತ್ಯಂತ ಗೌರವ ಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮ್ಮ ಹೆಮ್ಮೆಯೂ ಕೂಡ ಹೌದು ದೈವ ನರ್ತಕರು ಕಮಲಾಕ್ಷ ಗಂಧಕಾಡ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ನಮಸ್ತೆ. ಇಬ್ರು ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತನಾಡಬೇಕು. ದೈವಗಳೇ ಇಲ್ಲ, ದೈವಗಳು ಭೂತರಾಧನೆ ಅನ್ನುವಂಥದ್ದೇನಿದೆ ಇದು ಮೂಢನಂಬಿಕೆ ಅಥವಾ ಇದು ಓ ಎಂದು ಕೂಗುವಂಥದ್ದು ಕೂಡ ಬೇರೆ ಒಂದು ವಿಚಾರಕ್ಕೆ ಹೋಗುತ್ತೆ ಅನ್ನುವಂಥದ್ದು ಬಂದಾಗ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾವ ಆಧಾರದ ಮೇಲೆ, ಯಾವ ದಾಟಿಯಲ್ಲಿ ಅವರು ಹೇಳಿದ್ದಾರೆ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೇನೆ. ಎಸ್ ಸರ್, ಕೆ ಪೇಜಾವರ ಸರ್, ಬಹಳಷ್ಟು ವರ್ಷಗಳಿಂದ ದೈವಾರಾಧನೆಯ ಬಗ್ಗೆ ಆಳವಾಗಿರುವಂತಹ ಅಧ್ಯಯನವನ್ನ ಜ್ಞಾನವನ್ನು ಪಡೆದವರು ತಾವು. ಈ ಒಂದು ಹೇಳಿಕೆಯ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಸ್ ಸರ್. ನೋಡಿ ಸರ್, ಇದು ಏನಪ್ಪ ಅಂದರೆ ದೈವಾರಾಧನೆ ಬಗ್ಗೆ ಏನೂ ಗೊತ್ತಿಲ್ಲದೆ ಅದರ ಮೂಲ ಅಥವಾ ಆಳ ಯಾವುದು ಅರ್ಥ ಇಲ್ಲದೆ ಅದರ ಬಗ್ಗೆ ನೇರವಾಗಿ ಕೇವಲ ಒಂದು ವಾದವನ್ನು ಇಟ್ಕೊಂಡು ನೀವು ಈಗಾಗಲೇ ಹೇಳಿದ್ದೀರಿ, ಈ ನಾಸ್ತಿಕವಾದ ಅಥವಾ ಆಸ್ತಿಕವಾದ ಇಂಥದ್ರಲ್ಲಿ ಒಂದು ವಾದವನ್ನು ಇಟ್ಟುಕೊಂಡು ಅದರ ಹಿಂದೆ ಎಲ್ಲರೂ ಹೇಳುವ ಹಾಗೆ ನಾನು ಒಂದು ಎನ್ನುವ ಹಾಗೆ ಮಾತನಾಡುವುದೇ ಒಂದು ರೀತಿಯ ಇದು. ಈಗ ಅವರು ಗೌರವಿತರು ಯಾರು BT ಲಲಿತಾ ನಾಯಕ್, ಮಾಜಿ ಸಂಸದೆ ಕೂಡ, ಸಚಿವರು ಕೂಡ, ನಮ್ಮ ಕೇಂದ್ರ ಸರ್ಕಾರದ ಮಾಜಿ ಸಚಿವರಾಗಿದ್ದರು ಅವರು. ಅಷ್ಟೇ ನಮಗೆ ತುಂಬಾ ಗೌರವ ಇದೆ ಅವರ ಬಗ್ಗೆ. ಅವರು ವಯೋವೃದ್ಧರವರು, ಅವರ ಬಗ್ಗೆ ಅವರ ವಯಸ್ಸಿನ ಬಗ್ಗೆ ನಮಗೆ ಗೌರವ ಇದೆ. ಆದ್ರೆ ಇಲ್ಲಿನ ತುಳುನಾಡಿಗೆ ಬಂದು ತುಳುನಾಡಿನ ದೈವಾರಾಧನೆ ಬಗ್ಗೆ, ಭೂತಾರಾಧನೆ ಬಗ್ಗೆ ಅವರು ಏನೂ ತಿಳಿಯದೆ ಮಾತನಾಡೋದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೇನೆ ನಾನು. ಓಕೆ ಸರ್, ಒಂದು ಮಾತು ಇಲ್ಲ, ವಯೋವೃದ್ಧರು ಗೌರವ ಇದೆ ಸರ್, ನೋ ಡೌಟ್ ಇದೆ. ಎಲ್ಲಿ ಬಹಳಷ್ಟು ಬೇಸರ ತಂತು ಅಂತ ಹೇಳಿದಾಗ ನರ್ತಕರು, ಅವು ಯಾವ ನರ್ತಕರು ಅಂತ ಕೇಳುವಾಗ ಬಹಳಷ್ಟು ಬೇಸರ ಬರುತ್ತಿರುತ್ತೆ ಸರ್. ಬಹಳಷ್ಟು ಪ್ರತಿಯೊಬ್ಬ ಸ್ವಾಭಿಮಾನಿಗೆ ಬೇಸರ ತರುವಂತ ವಿಚಾರ. ನೋಡಿ ನಿತಿನ್ರೆ, ಇತ್ತೀಚೆಗೆ ಬಂದಂಥ ಕಾಂತಾರ ಸಿನಿಮಾದಿಂದ ನಮ್ಮ ಸಂಸ್ಕೃತಿ ಇಲಾಖೆಯ ಮುಖ್ಯಸ್ಥರಾದಂಥ ಅಥವಾ ಮಂತ್ರಿಗಳಾದಂಥ ಸುನೀಲ್ ರವರು ಇದಕ್ಕೆ ಅವರಿಗೆ ಒಂದು ಗೌರವ ಧನವನ್ನು ಕೊಡಬೇಕು. 2,000 ಅದು ಅವರು ಯಾವರಿಂದ ಇನ್ಸ್ಪಿರೇಷನ್ ಆಗಿದ್ದಾರೆ ಅಂತ ಹೇಳಿದ್ರೆ ಆ ಕಾಂತಾರ ಸಿನಿಮಾದಿಂದ ಅಂತ ಹೇಳ್ಬೋದು, ಆಯ್ತಾ. ಅಲ್ಲಿಂದ ಅವರು ಪ್ರತಿ ನರ್ತಕರಿಗೂ 2,000, ಅದು ಕೂಡ ಜುಜುಬಿ. ನಿಜವಾಗಿ ನಾನು ಹೇಳುವುದು ಅವ್ರಿಗೆ 2,000 ಅಲ್ಲ, ಅವ್ರಿಗೆ ಕಡಿಮೆಗಿಂತ ಕಡಿಮೆ 5,000 ಆದರೂ ಅವರಿಗೆ ಆ ಗೌರವಧನ ಸಿಗ್ಬೇಕು ಅವರಿಗೆ. ಯಾಕಂತ ಹೇಳಿದರೆ ನೋಡಿ, ಇಲ್ಲಿ ನೇಮೋತ್ಸವ, ಕೋಲೋತ್ಸವ ಎನ್ನುವಂಥದ್ದು ಯಾವುದೇ ಉತ್ಸವಗಳು ಇರುವಂಥದ್ದು ಕೇವಲ 3-4 ತಿಂಗಳು ಮಾತ್ರ. ಉಳಿದ ದಿನಗಳಲ್ಲಿ ಏನು ಮಾಡ್ತಾರೆ ನೋಡಿ, ಅದು ಕೂಡ ಆ ವಯೋವೃದ್ಧರು ಅವರು BT ಲಲಿತಾ ನಾಯಕ್ ಆಗಲಿ ಅಥವಾ ಅದರ ಬಗ್ಗೆ ಬೇರೆ ಸ್ವರ ಎತ್ತುವವರು ಉಂಟಲ್ಲ, ಒಂದು ಸಾರಿ ಮಂಗಳೂರಿಗೆ ಬಂದು, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇಲ್ಲಿ ನಡೆಯುವಂಥ ನಮ್ಮ ದೈವಾರಾಧನೆಯ ಸಾಧಾರಣ 70-75 ವರ್ಷದ ವಯೋವೃದ್ಧರು ಕೂಡ ತುಳುವಿನಲ್ಲಿ ಹೇಳುವುದಾಗಿದ್ರೆ ಜಕ್ಕಡಿ ಜವನರಿರ್ತಾರ ಅಂತ ಹೇಳಿ, ಅಂದರೆ ಆ ಒಂದು ರೀತಿಯಲ್ಲಿ ಅವರ ಮಾಡುವಂತಹ ನರ್ತನ ಸೇವೆ ಉಂಟಲ್ಲ, ನಮಗೆ ಅತ್ಯಂತ ನಮಗೆ ಒಂದು ರೀತಿಯ ಖುಷಿಯನ್ನು ಕೊಡ್ತದೆ. 70-75 ವಯೋವೃದ್ಧರು ಬೇಡ, ಕಾಪುವಿಗೆ ಹೋಗಿ ಆ ಪಿಲಿಕೋಲದಲ್ಲಿ ಒಬ್ಬರು ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಬಂತವರಿಗೆ, ರಾಜ್ಯೋತ್ಸವ ಪ್ರಶಸ್ತಿ, ಅವರ ವಯಸ್ಸನ್ನು ಗಮನಿಸಿ, ಅವರು ಅಲ್ಲಿ ಬರೀ ನರ್ತನ ಮಾಡೋದು ಮಾತ್ರ ಅಲ್ಲ, ಅವರು ಇಡೀ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೇ ಕಾಲಿನಲ್ಲಿ ನಡೆಯುವುದರ ಮುಖೇನ ಆ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ನಮಗೆ ಆಶ್ಚರ್ಯ ಆಗ್ತದೆ. ಇದು ಆ ಶಕ್ತಿ ಇಲ್ಲದೆ ನಡೀತದಾ
ಅಥವಾ ಬರೀ ಅವರೊಂದು ಹೊಟ್ಟೆಪಾಡಿಗಾಗಿ ಮಾಡ್ತಾರೆ ಅನ್ನುವಂಥದ್ದು ಅಂಥವುಗಳನ್ನು ನೋಡಿಕೊಳ್ಬೇಕು. ಈ ಬಿಟಿ ಲಲಿತ್ ನಾಯ್ಕರ್ ಅಂತವರು ಅವುಗಳನ್ನು ನೋಡಿಕೊಂಡು ಮತ್ತೆ ಮಾತಾಡಬೇಕಂತ ಹೇಳ್ತಾ ಇದ್ದೀನಿ ನಾನು. ನಿಜ ನಿಜ ಬಹಳಷ್ಟು ಗುಡ್ಡಪಾಣರವರು ತಾವು ಗುಡ್ಡಪಾಣರ ಹೌದು ಕಾಪುವಿನವರು. ಹೌದು. ಎಷ್ಟು ವರ್ಷ ಆಗಿರ್ಬೋದು ಸರ್? ಬಹಳ ಸುಮಾರು 75 ವರ್ಷ ಆಗಿರ್ಬೋದು ಅವರಿಗೆ, ಸುಮಾರು 75 ವರ್ಷ ಆಗಿರ್ಬೋದು. ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಇವರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕು. ಇಂಥ ಸಂದರ್ಭದಲ್ಲಿ ಅವರು ಎಷ್ಟೋ ದಿನ ಅವರು ಯಾವುದು ನಮ್ಮ ಆಹಾರದಲ್ಲಿ ಕೂಡ ಒಂದು ರೀತಿಯ ಎಲ್ಲವನ್ನು ತ್ಯಾಜ್ಯ ಮಾಡ್ತಾರೆ ಅವರು. ಆಹಾರದಲ್ಲಿ ಕೂಡ ಕಾಲಿಗೆ ಚಪ್ಪಲಿ ಹಾಕೊಳ್ಳೋದಿಲ್ಲ. ಮತ್ತು ಅದರ ಪ್ರಕ್ರಿಯೆ ಉಂಟಲ್ಲ, ಆ ಪಿಲಿಕೋರದ ಪ್ರಕ್ರಿಯೆ ಒಂದು 2-3 ದಿನಗಳಲ್ಲಿ ನಡೆಯುವಂಥ ನಾನು ಕಣ್ಣಾರೆ ಕಂಡವಲ್ಲಿ ಅಲ್ಲಿ ಹೋಗಿ ಅವರು ಏಕಾಂಗಿಯಾಗಿರುವಂಥದ್ದಾಗಲಿ ಅಥವಾ ಆಚೆಚೆ ಹೋಗುವಾಗ ಅವರ ಹಿಂದೆ ಒಂದು 2-3 ಮಂದಿ ಹೋಗುವಂಥದ್ದು ಬರುವಂಥದ್ದು, ಅವರು ಮುಖ ತೋರಿಸೋದಾಗಿ ಇರುವಂಥದ್ದು, ಆ ಒಂದು ಏನು ತಲೆಯಲ್ಲಿ ಕೂದಲೇ ಇಲ್ಲದೆ ಅವರು ಇಡೀ ಒಂದು ಆ ಕ್ಷೇತ್ರ ವ್ಯಾಪ್ತಿ ಇದೆ. ಆ ಪಿಲಿಕಾಪು ಮಾರಿಯಮ್ಮ ಮಾರಿಗುಡಿಯ ಒಂದು ಸುತ್ತ ಒಂದು ಕ್ಷೇತ್ರ ವ್ಯಾಪ್ತಿ ಇದೆ. ಎಷ್ಟೋ ಕಿಲೋಮೀಟರ್ ಇದೆ, ಎಷ್ಟೋ ಮೈಲುಗಟ್ಟಲೆ ಇದೆ. ಆ ಮೈಲುಗಟ್ಟಲೆ ಒಳಗಡೆ ಅವರು ಒಂದು ಗಗ್ಗರ ಸೇವೆ ಆದ ಕೂಡಲೇ ಅದಕ್ಕೆ ಬೇಟೆಗೆ ಅಂತೇಳಿ ಹೊರಡುವಂಥ ಕ್ರಮ ಉಂಟು. ಅವರು ಬರೀ ಕಾಲ್ನಡಿಗೆಯಲ್ಲಿ ಆ ಬೇಟೆಯನ್ನು ಆಡ್ತಾ ಹೋಗ್ತಾರೆ. ಅದು ನೋಡೋ ನಮಗೆ ಅತ್ಯಾಶ್ಚರ್ಯ ಆಗ್ತದೆ. ಇಂಥವರನ್ನು ಗಮನಿಸಬೇಕಂತ ಹೇಳುದು ನಾವು. ಓಕೆ, ಇಂತಹ ಒಂದು ಶಕ್ತಿ ಇರುವಂತಹ ಒಂದು ಭೂತಾರಾಧನೆಯನ್ನ ಸುಳ್ಳು ಅಂತ ಬಂದಾಗ, ಸುಳ್ಳು ಅಂತ ಹೇಳಿದಾಗ ಹೇಗಾಗ್ಬೇಡ ಅನ್ನುವಂಥ ಪ್ರಶ್ನೆ ಇದನ್ನೇ ಕೇಳ್ತಾ ಇರೋದು ಸರ್. ಯಾರೋ ಒಬ್ರು ಬಂದು ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಾರೆ ಅಂತ ಬಂದಾಗ ಹೇಗಾಗಿರ್ಬೇಡ ಅನ್ನುವಂಥ ಜ್ಞಾನದ ಕೊರತೆ ಇದೆ. ಸಾಹಿತಿಗಳು, ಮೇಧಾವಿಗಳು, ಸಚಿವೆ, ಮಾಜಿ ಸಚಿವೆ, ಇದೆಲ್ಲವೂ ಕೂಡ ನೋಡಿದಾಗ ಏನ್ರಿ ಏನು ಕತೆ ಅನ್ನೋದು ಪ್ರಶ್ನೆ ಬರುತ್ತೆ. ಎಸ್ ಸರ್, ನೇರವಾಗಿ ಕಮಲಾಕ್ಷ ಗಂಧಕಾಡು ಅವರು ಫಸ್ಟ್ ರಿಯಾಕ್ಷನ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಪದೇ ಪದೇ ಇದೀಗ. ಎಸ್ ಸರ್. ಬಹುಶಃ ವರ್ಣ ಭಾಷೆ ನಮ್ಮ ತುಳು ಭಾಷೆಯ ಮೇರೆಗೆ ಒಂದು ಉತ್ತರ ಕೊಡ ಬಹುಶಃ ದಾಯಕನ್ನಾಗ ಇಂಚಿನ ವಿಚಾರಗಳು ಮತ್ತು ಬನ್ನಾಗ ನಿರ್ದುಂಬಲ ಮಸ್ತ್ ನಮ್ಮ ದೈವಾರಾಧನದ ಮಿತ್ತು ಮಸ್ತ್ ಪರಿಣಾಮಗಳು ಬೊಕ್ಕ ಇಂಚಿನ ಪಚಾರದ ಪಾತಿರಳು ಪುರ ಮಸ್ತ್ ದುಂಬು ಬತ್ತಿನ ವಿಚಾರಗಳು ನಮ್ಮ ತೂಪ ದೈವ ಒಂಜಿ ವೇಳೆಡೆ ಅಕ್ಲೆಗ್ ನರ್ತಕೆರೆಗೆ ಖಂಡಿತವಾದಲ್ಲ ಒಂಜಿ ನಕ್ಷತ್ರಡು ದರ್ಶನ ಬರ್ಪನಂಚಿನ ಕೊಡ್ತರು ದರ್ಶನ ಬರ್ಪುಜಿ ನಾಟಕೀಯವಾದ ವರ್ತನೆ ಮಲ್ತೊಂದುಲ್ಲಿರು ಅದು ಬೊಕ್ಕ ಈಗ ಗೊಬ್ಬೆಪಾಟ್ನವು ವಿಚಾರ ಮಾತವು ನಾಟಕೀಯವಾದ ಉಂಡು ಬನ್ಪನಂಚಿನ ವಿಚಾರ ನವ ಮರೊಂದು ದಿನ ಒಂಜಿ ಕೇಂದ್ರದ ಒಂಜಿ ಸಾಮಾನ್ಯವಾಯಿನಂಚಿನ ಒಂಜಿ ಪೊನ್ನ ಸಂಸಾರ ಅಂದನ್ನ ಒಂಜಿ ವಿಚಾರ ಅವಳು ಒಂಜಿ ಕೇಂದ್ರದ ಒಂಜಿ ಸ್ಥಾನಮಾನುಡಿತ್ತೊಂದು ಅವಳ ಇಡೀ ಭಾರತ ದೇಶಕ್ಕೆ ಒಂಜಿ ಕೇಂದ್ರ ಅಂದು ಬಂದಾಗ ಆ ಸ್ಥಾನಮಾನುಡಿತ್ತು ನಂಚಿನ ಒಂಜಿ ವಿಶೇಷವಾಯಿನಂಚಿನ ಒಂಜಿ ಪ್ರವೇ ವೃದ್ಧಿರ್ಲಂದು ಜ್ಞಾನವೃದ್ಧಿರ್ಲಂದು ವಿಚಾರವಾದಿಲ್ಲಂದು ಎನಗೆಂಚಕ್ಕೆನ್ನಗ ನಮ್ಮ ಒಂಜಿ ಭಾಷೆ ಪನ್ಪೆಂಚಕ್ಕೆನ್ನಗ ದೇವಾರಾಧನಂದು ಬಂದಾಗ ಅನುರೇನು ತೃಣಕಾಷ್ಟ ಕಣುಗನಲು ತೆರೆದ ಬಗೆ ಗೋಚರಿಸುತ್ತಿ ಅನು ಪನ್ಪುನಂಚಿನ ಶಬ್ದದ ಒಂಜಿ ಅರ್ಥ ಉಂಟು ದಯಕೆನ್ನಗ ಅನುರೇನು ಅವೇನು ತೃಣಕಾಷ್ಟವನು ಇಲ್ಲೆಲ್ಯ ಭಾಗ ಮಲ್ತನ್ನಾಣ ಲೈಕ್ ಜ್ಞಾನ ಇತ್ತನ್ನಾಣ ಈ ಖಂಡಿತವಾದಲ ಆ ದೇವ ಎಂಚಿನ ಈ ಮನ್ನದ ಶಕ್ತಿ ಎಂಚಿನ ಬನ್ಪನಾಗ ಖಂಡಿತವಾದಲ್ಲ ತೂಪನ ದೃಷ್ಟಿ ಸರಿ ಇತ್ತಂಡ ಖಂಡಿತವಾಗಿದಾಗ ಗೋಚಾರ ಯಾಕೆನ್ನಗ ಈ ಮಂಜಲ್ ಸಿಕ್ಕದಾಗ ಊರುಪುರ ಮಂಜಲ್ ಅಂಚದೋಜು ಅಂಚೆ ಈ ಮಕ್ಕಳಿಗೆ ವಿಚಾರವಾದಿ ಮಕ್ಕಳಿಗೆ ಎಂಚಕ್ಕೆನ್ನಗ ಸ್ವಲ್ಪ ಎಡ್ಡೆ ಸಂಸ್ಕಾರಿತವಾದ ಸಮಾಜನು ಒಂಜಿ ಕಟ್ಟುನ ಬೇಲೆ ಆದಿಪ್ಪು ಸಮಾಜದ ಒಂಜಿ ಸಂಸ್ಕಾರ ನಿರ್ಮಾಣ ಮಲ್ಪನ ವ್ಯವಸ್ಥೆ ಆದಿಪ್ಪು ನಮ್ಮ ಈ ದೇಶ ಈ ಭಾರತ ದೇಶದಲ್ಲ ತುಳುನಾಡದ ಇನಿ ಆಸ್ತಿ ಒಂದು ಕೆನ್ನಗ ದೇವಾರಾಧನೆ ಐಟಿ ಏತೋ ಸಂಸ್ಕಾರಯುತವಾಯಿನಂಚಿನ ಸಂಪತ್ತುಲುಂಟು ಈ ಸಂಪತ್ತನ್ನು ನಮ್ಮ ಪೂರ್ವ ಹಿರಿಯ ಅಕಲದಲ ಅಕಲ ಅಜ್ಞಾನಿಲ ಅಕಲ್ನ ಆಗ್ತದೆ ನಮ್ಮ ಏನು ಮೂಢನಂಬಿಕೆ ಅನುಭವ ಬರ್ಪನ ಅವೇನು ಏತೋ ಜನಕಲ ಏನು ಮೂಢನಂಬಿಕೆ ಅನುಭವ ಬರ್ತೇನೆ ನಾನು ಮೊದಲನ ವಿಚಾರವನ್ನು ಮಂಡಿಸೋದು ಯಾಕೆನ್ನಾಗ ನಮ್ಮ ಈ ಮಲ್ಲ ವೃಕ್ಷ ಈ ದೈವಾರಾಧನೆ ಬಂದ್ಬಿಟ್ಟು ತುಳುನಾಡು ಗೊಂಜಿನಂಕ ಮಾತಾಡಿಗೆ ನೆರಲಾದುಂಡು ಅವೇನು ಮೇಲ್ನೋಟಕ್ಕೆ ತೂಪಿನ ಹಿಡಿದಿಲ್ಲ ನಮ್ಮ ಇತ್ತು ತಾಯಿ ಬೇರೆ ಎಂಚ ಉಂಡು ಅವೇನು ನಮ್ಮ ಗಟ್ಟಿ ಮಲ್ಪಡ ಹಾಕೊಂಡು അതിനിട്ട് അത്ര ഈ തായ് പേരുക്ക് നമ്മ പെട്ടാവന്നില്ലക ನಮ್ಮ ತುಳುವೇರು ಮಾತಿರಲ್ಲ ಜಾಗೃತಿ ಆವಡು ಬನಪನಂಚಿನ ವಿಚಾರಣ್ಯಾನ ಮುರಲ್ನ ಗಮನ ಕೊರ ಮತ್ತೆ ಅಂಚ ಮೂಲು ದಾಯಕೆನ್ನಗ ನಂಕ್ ನನಲ ಬೇಸರದಾದ ಕೆನ್ನಗ ನಮ್ಮ ತುಳು ದೈವಾರಾಧನ ಏನು ಪನ್ಪನ ನಂಕ್ ನನಲ ಸರಿಯಾದ ದೈವಾರಾಧನದ ಬಗ್ಗೆ ಒಂಜಿ ವಿಚಾರ ನಮಲೇ ತೆರಿಯೊಂದು ಜಾನು ಪನ್ಪೆ ಮಸ್ತ್ ವಿಚಾರ ನಮ್ಮ ಉಲ ಇಡುಪನಂಚಿನ ಕೆಲವೊಂಜಿ ಗೊಂದಲಗಳು ಕೆಲವೊಂಜಿ ಪಾತ್ರೆ ಬೊಕ್ಕೋರಿಯಾಗ ಅವಕಾಶ ದಿಕ್ಕೊಂಡು ಈ ರೀತಿದ ನೇರೊಂಜಿ ನಮ್ಮ ಸರಿ ಮಾಡ್ತಾ ನೋಡು ನಣೊಂಜಿ ಅಂಚಿನ ಅಂದಕ್ಕೆನ್ನಗ ತುಳು ನಂಗೆ ನನ್ನ ಎನ್ಮನೆ ಪರಿಚಯ ತಗೋ ಚೇರ್ದಿಚ್ಚಿ ನಮ್ಮ ದೈವಾರಾಧನೆ ವಿಚಾರ ಈ ರೀತಿಯ ವಿಚಾರಗಳು ಈ ರೀತಿಯ ಬೇಸರ ಉಂಟು ಅಂದುಲ ಈ ಪೊರ್ತರು ನಮ್ಮ ಏರ್ ಮತ್ತು ನಾಯಕರ ನಕಲು ಉಳ್ಳೇ ರೈತೆ ಅಲಾಡ್ಡೇರ್ ನಕಲಿ ಅಂತ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಅನೇಕ ಶಾಸಕರ ನಕಲು ಉಳ್ಳೇ ಈ ವಿಚಾರ ಒಂದು ಎತ್ತದು ಈ ವಿಚಾರದ ಹತ್ರಲ್ಲ ಒಂಜಿ ದೈವಾರಾಧನೆ ನಮ್ಮ ಎನ್ಮನ ಪರಿಚಯ ತಗೋ ದೈವಾರಾಧನೆ ಇಂಚಿನ ವನ್ಪನ ಖಂಡಿತವಾದ ಒಂಜಿ
ನಂಗೆ ಫಿಲಿಮ್ದ ಮೂಲಕ ಒಂಜಿ ರೀತಿದ ಮಾತ್ರೆಗೆ ಪೋತುನು ಒಂದಾಂಡಲ ಮೂಲ ವಿಚಾರ ದೈವಾರಾಧನೆ ಪನ್ಪಿನವು ದಾದಕ್ಕೆನ್ನಗ ದೈವಾರಾಧನೆ ಎಂಚಿನವು ಐಟು ಬರ್ಪನಂಚಿನ ದರ್ಶನ ಎಂಚಿನ ಅಂದು ಪನ್ನಗ ಮೆಕ್ಕಲಿಗೆ ಅವಿನ ಖಂಡಿತವಾದಲ ಓಲು ಬರೋಡು ಓಲು ಕೇನೋಡು ಅವಳು ಕೇಂಡನ ಐಕುತ್ತಾರ ಆ ದೈವದ ಪಡಿಯಡಿಟ್ಟು ಕುಳಿದು ಅವು ಗಬ್ಬೆಪಾಡು ನಾವು ಸರಿಯಾ ಅಥವಾ ದೈವ ದರ್ಶನ ಬರ್ಪುಣ ಇಜ್ಜ ಬನ್ಪುನಂಚಿನ ಹೊರ್ತುಡು ಅವ್ರು ಏತೋ ಕಿಲೋಮೀಟರ್ ದೂರ ಹೊಂತದ್ದು ಕೇನು ನಡೆದಿಲ್ಲ ಕೇನ್ ನೆಕ್ಕಲ್ಲ ಕೊಡಿಯಾಟಿಟ್ಟು ಬರ್ತದ ಕೇನಾಡರೆ ಕೊಡಿಯಾಟಿಟ್ಟು ಬರ್ತದ ಕೇನಾಡು ಐಕ ಸಂಬಂಧಪಟ್ಟಿನಂಚಿನ ಆ ಗುತ್ತು ಮಡಸ್ಥಾನ ಬರ್ಕೆ ಭಾಮ ಇಂಚಿನ ಉಂಡ ಇನ್ನು ದೈವಾರಾಧನೆ ಅಂದು ಬನ್ನಾಗ ಉರಿಯಾಗ ಸೀಮಿತವಾಯಿನಂಚಿನ ಒಂಜಿ ವಿಚಾರ ಅಂದಲತ್ತು ದೈವನರ್ತಕೇರು ಬನ್ಪುನಂಚಿನ ವಿಚಾರ ಅಲ್ಪ ಅಲ್ಪ ಕೇನ್ನ ವಿಚಾರ ಎಂಜಕ್ಕೆನ್ನಾಗ ಯಾವ ನರ್ತಕರು ಬನ್ಪಿನ ಶಬ್ದ ಬಹುಶಃ ಯಾವ ನರ್ತಕರು ಎಂದು ಬನ್ಪಿನ ಖಂಡಿತ ಬೊಕ್ಕರು ಕೇಂದಾರು ಆರು ಬನ್ಪಿನಂಚಿನ ಶಬ್ದ ಎಂಜಕ್ಕೆನ್ನ ಯಾವ ನರ್ತಕರು ಅಂದ್ ಬಂಡ ಅವಿನ ಎಲ್ಲಿ ಅಂದ ತರಗಾಯ್ತ ವಿಚಾರ ಗೊತ್ತು ಜಿ ಅಂದ ಆಯ್ತ ಬಗ್ಗೆ ದೈವ ನರ್ತಕೇರೆಂದು ಬನ್ಪಿನಂಚಿನ ಶಬ್ದನು ಸರಿಯಾದ ಆರು ಮಾತ್ರ ಸ್ಥಾನಡುಪ್ಪನ ಅರೆಗೆ ಒಂದು ಉಪಯೋಗ ಅವಿನ ಇಂಚ ಮಲ್ತೋ ನಡಿ ಅನ್ಪಿನಂಚಿನ ಶಬ್ದನೇ ನನಗೆ ಗೊತ್ತು ಆ ಭಾಷೆಗೆ ಆ ಕನ್ನಡ ಭಾಷೆಗೆ ಒಂದು ಅಪಮಾನ ಮಲ್ತಿಲ್ಲ ಕಾಂಡ ಆರು ಕಲ್ತಿನಂಚಿನ ವಿಚಾರ ಉಂಡ ಆ ವಿಚಾರವನ್ನು ಸರಿಯಾದ ತೆರಿಯಂದ ಇತ್ತಿ ನಡೆದ ಹತ್ರ ಪದವನ್ನು ಅಲ್ಪ ಬಲಸದೇರು ಒಂದು ವಿಚಾರವಾದಿ ನಕಲು ಆ ವಿಚಾರವನ್ನು ಆಯ್ತ ಬಗ್ಗೆ ಆಳವಾಯಿನೊಂಜಿನ ಅಧ್ಯಯನ ಮಲ್ಪೋಡು ಐದು ಬೊಕ್ಕ ಅವಿನ ಪಾತಿರೋಡು ಸಮಾಜಕ್ಕೂ ಪ್ರೆಸೆಂಟ್ ಮಲ್ಪೋಡು ಇನ್ನು ವಿಚಾರವಾದಿ ನಕಲು ವಿಚಾರ ಖಾಲಿ ವಿಚಾರವನ್ನು ಒಂಜಿ ಮೇಲ್ನೋಟಕ್ಕೂ ಒಂದು ಕಲಾವಿದರನ ಬಗೆಟ್ ಇವರ್ನಾಗ ಮೂಲ ಪರಂಪರೆ ಹಿಡಿದು ಬೈದಿನಂಚಿನ ಒಂಜಿ ಏತೋ ಕಾಲ ಹೊಡೆದು ಸಾಧಾರಣ ರಡ್ಡು ಸಾವಿರದ ಇತಿಹಾಸಲು ಏತೋ ಕ್ಷೇತ್ರ ನಂಗೆ ಮಸ್ತ್ ಅಧ್ಯಾಯ ಮಲ್ತೆರ ಬೋಣಂದಾಂಡ ಅವನ್ನ ಮಸ್ತ್ ಕಡೆ ತಿಕ್ಕೊಂಡು ನಂಗೆ ಅಯ್ಯಟ ಹತ್ರ ತುಳುನಾಡಿಗೆ ಬರಡು ದೈವ ಕೊಡಿಯಟ್ಟು ಉಂತಾಡು ದೈವ ಬನ್ಪಿನ ಎಂಚಿನ ಬನ್ಪಿನಂಚಿನ ವಿಚಾರ ಈ ನರ್ತಕೇರು ಅವಿನ ಪಾರಂಪರಿಕದವಾದ ಅವಿನ ಸಮರ್ಪಣ ಭಾವನೆ ದೈವ ತನ್ನ ಶರೀರ ನಕ್ಲಿಗೆ ಸಮರ್ಪಣೆ ಮೋಯಿನ ಮಲ್ತೊಂಬತ್ತನ ಶ್ರದ್ಧಾಭಕ್ತಿ ವಿಚಾರ ಮೇರೆಗೆ ದರ್ಶನ ಎಂಚ ಬರ್ಪುನು ಒಂದು ಎಂಗ್ಲು ತೋಚ್ಪಾದ ಬರ್ಪ ಓಕೆ ಸರಿ ಸರ್ ಬರ್ಪೆ ಆಯ್ತೊಟ್ಟಿಗೆ ಅವೇತೋ ಜನಕ್ಲೆ ನಾವು ಕಾಲ್ ಬರೋದುಂಡು ಅಕಲ ಒಂಜಿ ವಿಚಾರ ಅಕಲ ಒಂಜಿ ಅಭಿಪ್ರಾಯ ಈ ಒಂಜಿ ವಿಚಾರದ ಬಗ್ಗೆ ಅವೇತೋ ಆಕ್ರೋಶ ಕೂಡ ಪ್ರಥಮ ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಉಂಟು. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ ಹಲೋ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಿದೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಆದಮ್, ಉಡುಪಿಯಿಂದ. ಆದಮ್ ಅವರು? ಹೌದು, ಉಡುಪಿಯಿಂದ. ಎಸ್ ಸರ್, ಮಾತಾಡಿ ಸರ್. ಮಾತಾಡಿ ಸರ್. ಹಲೋ ಹಲೋ ಮಾತಾಡಿ ಸರ್, ಕೇಳ್ತಾ ಇದೆ. ಅದೇ ಇದು ಕಾಂತಾರ ಪಿಕ್ಚರ್ ಹಿಟ್ ಆಯ್ತಲ್ಲ, ಹಾಗೆ ಅಜ್ಜಿಗೆ ಒಂಚೂರು ಹಿಟ್ ಆಗುವಂತ ಮನಸ್ಸಾಗಿದೆ ನೋಡು. ಓಕೆ, ಇದು ಬೇರೆ ಎಂತ ಇಲ್ಲ. ಇದು ದೇವರ ಬಗ್ಗೆ ಇದು ಹೇಳಲಿಕ್ಕೆ, ಅದು ನಾವು ಮುಸ್ಲಿಂ ಅವರಾದೇ ಅಷ್ಟು ಇದು ಮಾಡ್ತೇವೆ, ಗೌರವ ಮಾಡ್ತೇವೆ. ಇವರಿಗೆ ಅಷ್ಟು ಗೌರವ ಇಲ್ಲದ್ರಿಂದ ಕಲ್ತದ್ದು ಜಾಸ್ತಿ ಆಗಿದೆ, ಅತಿ ಬುದ್ಧಿವಂತಿಗೆ. ಓಕೆ 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 ಓಕೆ, ಕಾಂತಾರ ಹಿಟ್ ಆಯ್ತು, ಇವರು ಕೂಡ ಹಿಟ್ ಆಗ್ಬೇಕಂತ ಕಾಯ್ತಾ ಹಿಟ್ ಆಗ್ಲಿ. ಈಗ ಒಂದು ಟಿವಿಯಲ್ಲಿ ಬರ್ತದಲ್ಲ, ಈಗ ಎಲ್ಲರೂ ಮುಖ ನೋಡ್ತಾರಲ್ಲ ಅಜ್ಜಿಯದ್ದು. ಓಕೆ ಓಕೆ, ಆ ರೀತಿ ಹಾಗೆ ತಾವು ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಆದಮ್ ಅವರು ಕರೆ ಮಾಡಿದ್ರೆ ಅಂತ ಬಹಳಷ್ಟು ವಿಶೇಷತೆ, ಖುಷಿ ಆಯ್ತು, ಸಂತೋಷ ಆಯ್ತು. ಏನ್ ಹೇಳ್ತೀರಾ ಸರ್ ದೈವಾರಾಧನೆ ಬಗ್ಗೆ? ತಾವೇನ್ ಹೇಳ್ತೀರಾ ಆ ಒಂದು ಮಾತುಗಳಿಗೆ? ಆದಮ್ ಅವರು ಕೇಳ್ತಾ ಇದೆಯಾ ಸರ್? ಕೇಳ್ತೇವೆ. ಎಸ್ ಸರ್, ತಾವೇನ್ ಹೇಳ್ತೀರಾ ಸರ್ ಈ ಒಂದು ದೈವಾರಾಧನೆ ಬಗ್ಗೆ? ತಾವೇನ್ ಹೇಳ್ತೀರಾ ಹೇಳಿ. ಹಲೋ ಹಲೋ, ಕೇಳ್ತಾ ಇದೆಯಾ ಸರ್? ಕೇಳ್ತದೆ, ಹೇಳಿ. ಓಕೆ, ತಾವೇನ್ ಹೇಳ್ತೀರಾ ಅಂತ ಹೇಳಿ ದೈವಾರಾಧನೆಯ ಬಗ್ಗೆ? ನಮಗೆ ನೋಡಿ, ದೈವಾರಾಧನೆ ಬಗ್ಗೆ ಅಷ್ಟಿಲ್ಲದೆ ಇದು ಇವರು ಅಷ್ಟಿದ್ರೆ ಗೆಂಡದ ಮೇಲೆ ನಡಿಲಿ. ಈ ಗೆಂಡದ ಮೇಲೆ ನಡ್ಕೊಂಡು ಹೋಗ್ತಾರಲ್ಲ, ಅದೆಲ್ಲ ಸುಳ್ಳಾಗಾದ್ರೆ ಈ ಅಜ್ಜಿಯನ್ನು ಕಳಿಸಿ ಗೆಂಡದ ಮೇಲೆ, ಗೊತ್ತಾಗ್ತದೆ ಅಜ್ಜಿಗೆ ಏನಾಗುತ್ತೆ ಅಂತೇಳಿ. ಓಕೆ ಓಕೆ, ಈ ರೀತಿ ಹೇಳಿದ್ದು ತಪ್ಪು ಅನ್ನೋದು ತಾವು ಹೇಳ್ತಾ ಇದ್ದೀರಾ? ತಪ್ಪು, ಅವ್ರು ಹೇಳಿ ತಪ್ಪು. ಅವರಿಗೆ ಅಂತ ಅದೇ ಹೇಳುದಲ್ಲ, ಅತಿ ಬುದ್ಧಿವಂತಿಗೆ ಹೇಳುದಕ್ಕೆ, ಮತ್ತೆಂತ ಅಲ್ಲ. ಇವರೆಲ್ಲ ಎಂತ ಗೊತ್ತಲ್ಲ, ಮುಂಚಿನದ್ದು ಕಾಲದ್ದು ಎಂತ ಎಲ್ಲ ಉಂಟು ಅದನ್ನೆಲ್ಲ ಇದು ಮಾಡ್ಲಿಕ್ಕೆ ಅಂತೇಳಿ ಹೊರಟಿದ್ದಾರೆ, ಅದು ಇಲ್ಲ ಅಂತೇಳಿ ಮಾಡ್ಲಿಕ್ಕೆ. ತಾವು ನಂಬ್ತೀರಾ ಹಾಗಾದ್ರೆ ದೈವಗಳು ಇದೆ, ದೈವಗಳ ಶಕ್ತಿ ಇದೆ? ನಾವು ನಂಬ್ತೇವೆ, ನಾವು ದೈವವನ್ನು ನಂಬ್ತೇವೆ, ನಾಗನ ಸಹ ನಂಬ್ತೇವೆ ನಾವು. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆದಮ್ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದರೆ ಇಂಥ ಒಂದು ಸರ್ವಧರ್ಮ ಸಮನ್ವಯತೆ ಇರಬೇಕು, ಇಂಥ ಒಂದು ಮನಸ್ಥಿತಿ ಇರಬೇಕು. ಜೊತೆಗೆ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಕಾಂತಾರ ಹಿಟ್ ಆಯಿತು, ಇವರು ಕೂಡ ಹಿಟ್ ಆಗಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಡೈಲಾಗನ್ನು ಬಿಟ್ಟಿದ್ದಾರೆ ಅನ್ನುವಂಥದ್ದು ಬಹುಶಃ ಅವರಿಗೆ ಗೊತ್ತಿದೆ. ಅದು ತಾವುಗಳು ಇಲ್ಲ ಅಂತ ಹೇಳ್ತೀರಾ? ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಮುಜ್ಜನಕಲ. ನಮಸ್ತೆ ನಮಸ್ತೆ ಮೇಡಮ್.
ಪಲ್ಲೆ ಮೇಡಮ್ ಇರ್ನಪುದರ್ ಪಲ್ಲೆ ಪಾತೆಲ್ಲ ಮೇಡಮ್. ಜಯಂತಿ ದಾಮೋದರ್ ವಾಮಂಜೂರು. ಜಯಂತಿ ದಾಮೋದರ್ ನಮಸ್ತೆ ಮೇಡಮ್ ಪಾತೆಲ್ಲ ಮೇಡಮ್. ಸಾದೆ ಗೊತ್ತೇನೆ ಎನ್ನ ಒಂಜಿ ಪಾತ್ರ ಎಂಜಿನ ಗೊತ್ತೇನೆ ಈತ ಮಲ್ಲ ಸಾಹಿತಿ ಲೇಖಕಿ ಆತು ಹಾ 6 ಇಂಚಿನ ಪಾತೆರನ್ನು ಮಾತ ಪಾತೆರ ಬಲ್ಲಿ ಹಾ ಅವತ್ತೊಂದು ಈತ್ ಎಜುಕೇಶನ್ ಇತ್ತಿನ ಅಂಚಿನ ಪ್ರಾಯದಾರ ಅಂದ್ ಪಂಡ ಇಂಜಿನ ಗೊತ್ತೇನೆ ಕಲ್ತಿನ ಜಾಸ್ತಿ ಅದೊಂದು ಆರಾಮರು ಲೆಕ್ಕ ಆತನಾರೆ. ಹಾ ಗೊತ್ತದಾದ ಗೊತ್ತೇನೆ ಆಂಬನ್ಪಿನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ದೈವಲ್ನ ಬಗ್ಗೆ ಪಾತೆರು ಇರತ್ತೆ ಅಂಚಪೂರ ಸಣ್ಣಗ ಯಾಮನ್ಪಿನ ಅಂಚಿನಕಲ 4 ವಯಸ್ಸು ಬರ್ತೋಡು ದೈವಲ್ ಹಲೋ ದಾಯಿಗೆ ಬಂಡೊಂಡತಿ ಅವು ಒಂದು ಉದಾಹರಣೆ ಲಾಪುನು ನಿಜ ನಿಜ ನಿಜ. ಬೊಕ್ಕದಾದೆ ಗೊತ್ತೇನೆ ಆಂಬನ್ಪಿನಿ ಯಾರೇಗಿತ್ತಾರು ಗಂಧಕಾರದಾರ್ಲೇರು ನಮ್ಮ ಪೇಜಾವರ್ಲೇರು ಬೊಕ್ಕ ನಮ್ಮ ಬಾಕಿದೇಟ್ಲ ಯಕ್ಷಗಾನ ನಾಟಕ ಬೊಕ್ಕ ನೆಟ್ ಪಿಕ್ಚರ್ಲೇಡ್ ಪೂರ ಮಲ್ಪುನಾಗ ಓಡಿತ್ತಿನೆಕ್ ಮಾತ್ರ ಒಂದು ಮಲ್ಪೋಡು ಒಂತೆ ಬೊಚ್ಚಂದಿನೆಕ್ ದೈವದಲ್ಲಿ ಐಕ್ ಅಬ್ಜೆಕ್ಷನ್ ಮಲ್ಪೋಡು. ನಿಜ 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 ನಿಜ. ಅಪ್ಪ ಎಂಚ ಗೊತ್ತೇನೆ ಜನಕ್ಲೆಗ್ ಅವು ನಮ್ಮೇನ ಅವ್ನು ತೂತುದು ಅವನ ಹಾಸ್ಯ ಮಲ್ಪುನಕುಲ್ಲೇ ಕರೆಕ್ಟ್ ಕರೆಕ್ಟ್ ನಿಜ ನಿಜ ಮೇಡಮ್ ನಿಜ. ಪಂಚಾಯನೆಲ್ಲ ಇಂಚಿನಕ್ಲೆಗ್ ಇಂಚ ಮತ್ತ ಪಾತೇರೆ ರಾಪಿ ಕರೆಕ್ಟ್ ಕರೆಕ್ಟ್ ನಿಜ. ಆ ದೈವದ ಕೊಡಿ ಆಗಿಟ್ಟು ಐತ ಕಾಲೆಗಾರನಿಗೆ ಇಂಚಂಡು ಉಂಡು ಅಂಚೆನೆ ನಡಪೋಡು. ನಿಜ 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 ಮೇಡಮ್ ನಿಜ. ಅವನ್ ಇತ್ತ ಇಂಚಿನ ಗೊತ್ತೇನೆ ಪಿಕ್ಚರ್ ನಾಟಕೋಡು ನೆಕ್ಸ್ಟ್ ಪೂರ ಬತ್ತಿ ಬೇಟಿಗೆ ಜನಕ್ಲೆಗ್ ಒಂಥರ ತಮಾಷೆ ಮಲ್ಪುನ ಪರಿಸ್ಥಿತಿ ವೈದನ್ ನಿಜ. ಇಂಚ ಪೂರ 11 ಬಾರಿ ಅವಕಾಶ ಅವನು ಏರ್ಲ ಬುಡ್ರೆ ಬಲ್ಲಿ ದೈವದ ಕೊಡಿ ಅಡಿಟ್ಟು ಏರ್ ಪೂರ ಆಯ್ತ ಚಾಕಿರಿ ಅವನು ಮಲ್ಪ ಇರ್ತಲೆ ಪೂರ ಏರ್ಲ ಲಕ್ಕೋಡು ಎಂಕುಲ್ಲ ರಾಡಿ ಇಲ್ಲ ಸತ್ಯ ಅಂತ. ಅವನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಕಲು ಅವನ ಅರೆಟ್ ಬರ್ತೀನಿ ಅಕಲು ಮಕ್ಳಿಗೆ ಎಂಜಿನ ಗೊತ್ತೇನೆ ಮಂಜಲ್ ರೋಗದಾಗ ಊರ್ಲ ಮಂಜಲ್ ಹಸ್ತನತ್ತೆ ಸೋಜುನಿಗೆ ಅಂಚಾತನ್ ಅತೆ ಜಯಂತಿ ಮೇಡಮ್ ಜಯಂತಿ ಮೇಡಮ್ ದಾದ ಪನ್ಪರ್ ಪಲ್ಲೆಗೆ ದಯಬಣಗ ನಮ್ಮ ಈತ್ ವರ್ಷಂಚ ಅವನಿ ಶ್ರದ್ಧೆ ಭಕ್ತಿಡ ನಮ್ಮದ್ ಬೈದಿನಂಚಿನ ಈ ದೈವಾರಾಧನೆ ದೇವರ ಬರ್ಪನೆ ಸುಳ್ಳು ಪನ್ನಾಗ ಎಂಚಿನ ಪನ್ಪರ ಇರ್ದದ ಅನ್ಪರ ಇರೆಗೆ ಯಾನ ಅವೇ ಪನ್ಪಿನಿ ಈ ಕೊಂಜ ಅಜ್ಪಗಾರಿ ಬೊಕ್ಕ ಹರೆ ಮಾರ್ಲ ಪನ್ಪೇರತೆ ಅಂಚಾತನ ಪನ್ಪಿನಿ ನಾನು ಎಂಚಿನ ಗೊತ್ತನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಡು ನಮ್ಮ ಬೇಟೆ ದೇಶದ ಬೇರೆ ರಾಜ್ಯದ ಕಲ್ಲ ದೈವ ದೇವರೆಲ್ಲ ನಮ್ಮ ದುರ್ಗ ನಿಜ ನಿಜ ನಿಜ. ಇಚ್ಚಿ ನಮ್ಮ ಮಾತೆಲ್ಲ ನಮ್ಮ ನಕಲು ನಿಜ ನಂಗೆ ಓರ ಸತ್ಯನೇ ಕರೆಕ್ಟ್ ಕರೆಕ್ಟ್. ನಮ್ಮ ಕೈಕತೆ ಬಂತೀನಿ ಸರಿ ದಿನಕ್ಕೆ ನಮ್ಮ ಒಂಜಿ ಒರಿಯಾಗ ಬತ್ತಂದ ಒಂಜಿ ಲೋಟೆ ನೀರು ಕೊಡ್ಪು ನಕಲು ಒಂದು ಬಂದ ನಮ್ಮ ಪಾತೇರು ನಕಲು ಒಂದು ಬಂದ ನಮ್ಮ ಗಟ್ಟ ಗಡತಿಂದ ನಮ್ಮ ಮೋನೆ ರೂಪುಜೀರು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮ್ಮ ಆತ ನಂಗೊಂಜಿ ತಿಳುವಳಿಕೆ ಎತ್ತಿನಕಲು ವಿದ್ಯೆ ಇಜ್ಜಂದಿನಕುಲ್ಲ ವಿದ್ಯೆ ಇತ್ತಿನಕಲೇ ದೇಶ ವಿದ್ಯೆ ಜಾಂತಿನಕಲು ಮರ್ಯಾದೆ ಬರ್ತೀರಿ ದೈವದ ಕೊಡಿಯಡಿ ಪೂರ ಅಂಚಾನಗದಲ್ಲಿ ಮೊಗಲು ಇಂಚ ಪೂರ ಪಾತೇರು ನನಪ ನಂಗೆ ಏತ್ ಬೇಜಾರಾಪುಂತಲೆ ನಿಜ ನಿಜ. ಎಸ್ ಮೇಡಮ್ ಎಸ್ ಮೇಡಮ್ ಸೋಲ್ಮೇಲೆ ಜಯಂತಿ ಮೇಡಮ್ ಸೋಲ್ಮೇಲೆ ಧನ್ಯವಾದ ಧನ್ಯವಾದ. ಇದು ಆಕ್ರೋಶ, ಇದು ಬಹಳಷ್ಟು ಬೇಸರ. ಯಾಕಂದ್ರೆ ಇಷ್ಟು ವರ್ಷಗಳಿಂದ ನಂಬಿಕೊಂಡು ಬಂದಿರುವಂತಹ ದೈವಗಳ ಒಂದು ಆರಾಧನೆಯ ಮೇಲೆ ಇವುಗಳು ಪ್ರಶ್ನೆ ಮಾಡ್ತಾರೆ ಅಂತ ಬಂದಾಗ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಒಂದು ಮಾತಿದೆ ನೋಡಿ, ಎಜುಕೇಟೆಡ್ ಪೀಪಲ್ಸ್ ಆರ್ ಸ್ಕೌಲರ್ ಅಂತ ಒಂದು ಮಾತಿದೆ. ಅದು ನಿಜಕ್ಕೂ ಇವರು ಸಾಬೀತು ಮಾಡಿದ್ದಾರೆ. ಇವರು ವಿಚಾರವಾದಿಗಳಿಗಿಂತಲೂ ಪ್ರಚಾರವಾದಿಗಳು ಅಂತ ಹೇಳ್ಬೋದು. ಇವರು 60 ನಂತರ ಹಾಗೆ ಎಲ್ಲ ಕಣ್ಣಿಗೆ ಕಾಣೋದೆಲ್ಲ ಕಾಮನ ಕಣ್ಣಿಗೆ ಎಲ್ಲ ಹಳದಿ ಕಾಣ್ತಾರಲ್ಲ, ಹಂಗಾಗಿದೆ. ಇವರನ್ನ ಅದಕ್ಕಿಂತಲೂ ಒಂದ್ಸಲ ಇಲ್ಲಿ ಭೂತಾರಾಧನೆ ಆಗ್ತದಲ್ಲ, ದೈವಾರಾಧನೆ, ಆವಾಗ ಕರ್ಕೊಂಡು ಬರ್ಬೇಕು. ಬೆಳಿಗ್ಗೆ ರಾತ್ರಿಯಿಂದ ಬೆಳಿಗ್ಗೆವರೆಗೆ ನೋಡ್ಕೊಂಡು ಅನಂತರ ಮಾತಾಡಿ ಅಂತ ಹೇಳ್ಬೇಕು. ಒಟ್ಟಾರೆ ಬಾಯಿಗೆ ಬರ್ತೀವಿ ಇವರಿಗೆ ಅಂತಕ್ಕೆ. ಅದೇ ಏನು ಗೊತ್ತಾ, ಈಗ ಹಳೆ ಸರಕುಗಳು ಅಂತ ಹೇಳ್ತಾರಲ್ಲ, ತಲೆಮಾಸಿದವರು ಹಳೆ ಸರಕುಗಳು ಅಂತ. ಹಾಗೆ ಇವರಿಗೆ ಈಗ ಡಿಮಾಂಡ್ ಇಲ್ಲಲ್ಲ, ಪ್ರಚಾರ ಬೇಕಾಗಿತ್ತು ಇವರಿಗೆ. ಒಂದೊಂದು ಬಿಡ್ತಾ ಇದ್ದಾರೆ. ಓಕೆ, ಆ ರೀತಿ ವಿಚಾರವಾದಿಗಳು ಪ್ರಚಾರವಾದಿಗಳಾಗಿದ್ದಾರೆ ಅಂತ ತಾವು ಹೇಳ್ತಾ ಇರುವಂತದ್ದು. ಓಕೆ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ಕಾರ ನಮಸ್ಕಾರ ಸರ್. ಪಾತ್ರ ಸರ್ ಮತ್ತೆ ಒಂಜಿ ಚೇತನ್ ಬರ್ತೀರಾ ನಿಂಬೇರು ಬರ್ತೀರಿ, 2 ಜನ ಬೈದಿರಿ ಅಂತೆ. ನಿಂಬೇರು ಸಾಹಿತ್ಯ ಆರೊಂಜಿ ಪುದರ್ ಕನಾರ ಯಾನೊಂದು ಮುರನೂರ ಪಂತೆ ಅಮ್ಮೇರ್ನ ಪುದರ್ ರಟ್ಟೆ ಸಾಜಿರನ್ನ ಹುಚ್ಚೋಡಿಗೆ ಎಡ್ಡ ಬೇರೆ ಮಲ್ಪಿದ್ದಿಲ್ಲ. ಆ ಪ್ರಕಾರ ಅಂದ್ವಿ. ಅನ್ನ ಮಕ್ಕಳು ಸಾಹಿತ್ಯ ಕನ್ನಡ ಸಾಹಿತ್ಯ ಉಪ್ಪೋಡು ಬೇರೆ ಸಾಹಿತ್ಯದ ಒಂದು ಮೇರ್ನ ಪುಡ್ಲೆಲ್ಲ ಇಂಗ್ಲಿಷ್ ಮೀಡಿಯಂ ಉಡುಪೊಡೆ ನಂದ ಕನ್ನಡ ಗೊತ್ತುದಾಂಚಿನ ಕೊಡುತ್ತೆ ಇವಾಗ ಬುಡಿ ಪಾತ್ರ ಗೊತ್ತುಪ್ಪಂದ ಅದಂದು ಆರ್ನ ಲೈನ್ ಇತ್ತು ನಾನು ಅರ್ನ ಪುಳ್ಳಿ ಇಂಗ್ಲಿಷ್ ಮೀಡಿಯಂ ಉಡುಪೋಡು ಕನ್ನಡ ಕರೆಕ್ಟ್ ಬಾಳ ಅಂದಿನ ಬೇರೆ ಸಾಹಿತ್ಯ ಉಡುಪೋಡು ಈಗಾದ್ರೆ ಕೊಡು ಎಣ್ಣೆಯನ್ನು ಮುದ್ದು ಮಕ್ಕಳೇ ಬಿಂದು
ಅವಳ ಮೂಲು ದಕ್ಷಿಣದಲ್ಲಿ ಮೂಲು ಇಡೀನೇನು ನಮ್ಮೊಂದು ಇತ್ತಿರ ನಮ್ಮ ಲೆಕ್ಕ ಮಕ್ಕಳು ABCD ಗೊತ್ತಿದ್ದ ಮಕ್ಕಳು ಇಂಚಿನ ಬಾತೇನು ಮಕ್ಕಳೇನತ್ತ ಗಂಡಗಾಲಿ ಗೊತ್ತುಜ್ಜಿ ಚೇತನ್ ಉಂಟು ಉಳಿತೆ ಈತ ಈ ಅಜ್ಜಿ ಲಕ್ಕದಿಲ್ಲ ఆయన చూరు నెట్ నమ్మల చూరు తప్పుండు నెట్ నమ్మేని నమ్మనే ಹಾಳು ಮಾಡ್ತದ ನರ್ತಕೇರಲ್ಲ నేను చూತಿನ ಬೇರೆ ಗೊತ್ತಿಲ್ಲ ಕೆಲವು ಕುಟುಂಬವನ್ನು ಕೆಲವು ಒಂದು ಮಾಡ್ತೇವೆ ನರ್ತಕೇರಲ್ಲ ದೈವದ ಒಂದು ಕಲೆ ಕಮ್ಮಿ ಒಂದು ಬಂದು ಬಂತಿನತ್ತು ನರ್ತಕರು ಕೆಲವು ಪೆಜ್ಜಿದು ಇಲ್ಲ ಕೆಲವು ಕುಟುಂಬಗಳು ಕೆಲವು ಉಂಡುಕೊಂಡು ಪಂಡ ನಂಬಿಕೆ ಇರ್ತಾರೆ ಇಂಕು ಜಾಸ್ತಿ ಒಯ್ನು ಬಂಡ ನಂಬುವ ಪ್ರತಿಯೊಂದೆಲ್ಲ ನಮ್ಮೊಂದಿಲ್ಲ ಅಂತಾರೆ ಕೆಲವರು ಎಂಟ್ರನ್ನು ಯೂಸ್ ಮಾಡ್ತೊಂದೇರಿ ನಮ್ಮಿನ ಜನಕ್ಕೇನು ಯೂಸ್ ಮಾಡ್ತದೆ ಕೆಲವು ಒಂದು ಮಾಡ್ತೊಂದೇರಿ ಅದಕ್ಕೆ ಒಂದೊಂದು ಪಂಗಡಲ ಉಂಡು ದೈವಾದೇಡು ಕೊಡಂಜಿ ಪಂಗಡ ಆಡ್ಕೊಂಡು ಕಾಲು ದೈವ ನರ್ತಕರ ಆಗ್ತದೆ ಬಡ ಕೆಲವು ಕೂಡ ಆಗ್ತದೆ ಬೇಜವಾದ ಗೊತ್ತಪ್ಪು ಒಂದು ವರ್ಷ ಒಂದು ದೈವ ನಮ್ಮದು ಮೂಲ ಮಾಡ್ತದೆ ಒಂದು ಬಡ ಕುಟುಂಬ ಮಾಡ್ತದೆ ಒಂದು ಮಾಡ್ತದೆ ಬಗ್ಗೊಂಡು ದಿವಸ ದರ್ಶನ ಬಂದಾಗ ಅವ್ರು ಸರಿ ಆಗ್ತದೆ ಮೂರು ಕರಿಯಮನಿದು ಬೆಂಡದಿದು ಕುಟುಂಬದಕ್ಕಳು ಪಾಪದಕ್ಕಳು ಪೂರ ಮಾಡ್ತದೆ ಲೆಕ್ಕ ಒಣಗಾರ ಒಂದು ಪ್ರಶ್ನೆ ಬರ್ಪುನಂದಿ ಎಂಕುಳು ನಂಬಿಕೆ ಜಾಸ್ತಿ ಆಗಿ ಅಕುಲ ಇದು ದುರುಪಯೋಗ ಪಡೆ ಹೊಂದಿರು ಸೋಲ್ಮೇಲೆ ಸರ್ ದಾಮೋದರ ಪೂಜಾರನೆ ಸೋಲ್ಮೇಲೆ ಆಯ್ತು ಕುಡಂಜಿ ಕಾಲರ್ ಲೇರಾ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಹಲೋ ಓಕೆ ಕರೆ ಕಟ್ ಆಗಿದೆ ದಯಮಾಡಿ ಕರೆ ಮಾಡಿದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ ಅಂಡ್ ಧನ್ಯವಾದಗಳು ಥ್ಯಾಂಕ್ ಯು ಜೊತೆಗೆ ಸರ್ ಪೇಜ್ ಅವರ ಸರ್ ಈಗ ತಮ್ಮಲ್ಲೇ ನಾನು ಕೇಳ್ತಾ ಇದ್ದೇನೆ ಭೂತಾರಾಧನೆ ಸಮಯದಲ್ಲಿ ನೇರವಾಗಿ ವಿಚಾರಕ್ಕೆ ಬರುತ್ತೆ ಭೂತಾರಾಧನೆ ಸಮಯದಲ್ಲಿ ದೇವರು ಬರೋದೇ ಸುಳ್ಳು ಅಂತ ಹೇಳಿದಾಗ ಜೊತೆಗೆ ಚಿತ್ರದಲ್ಲೂ ಕೂಡ ನಾವು ಗಮನಿಸಿದಾಗ ಈಗ ಮಾತುಗಳನ್ನು ಕೂಡ ನಾವು ಕೇಳಿದಾಗ ಒಂದು ಮಾತನ್ನ ಹೇಳಿದ್ರು ಕಮಲಾಕ್ಷ ಸರ್ ಚಿತ್ರದಲ್ಲೂ ಕೂಡ ಅದೇ ಒಂದು ದಾಟಿಯಲ್ಲಿ ಒಂದು ವರ್ಡ್ ಬರುತ್ತೆ ದೈವ ಮಾತಾಡುವುದಾ ಅಥವಾ ದೈವ ನರ್ತಕ ಮಾತಾಡುವುದಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಜೊತೆಗೆ ಮುಕ್ಕಾಲು ಮೂಜಿಗಳಿಗೆ ಬರ್ಪುನಂಚಿನ ವಿಚಾರ ಕೂಡ ದೈವ ಪಿಚ್ಚಡಲು ವ್ಯಾಖ್ಯಾನ ಆಗ್ತದೆ ಆಯ್ತು ಒಟ್ಟಿಗೆ ಈ ದೈವದ ವಿಚಾರ ಮುಕ್ಕಾಲು ಮೂಜಿಗಳಿಗೆ ದೈವ ಬರ್ಪಿನಿ ದೈವ ಕಟ್ಟುನಾಯನ ಮೇಟ್ ಪಂಪನಂಚಿನ ವಿಚಾರಲ್ಲ ಸರ್ ಆಯ್ತು ಒಟ್ಟಿಗೆ ಈ ಪೊಂಜೋ ಪಾಂಡಿನಂಚಿನ ಪಾತಿರಲ್ಲ ಎಸ್ ಸರ್ ದಾದ ಪನ್ಪರ್ ಭೂತಾರಾಧನೆ ಸಮಯದಲ್ಲಿ ದೇವರು ಬರೋದೇ ಸುಳ್ಳು ಅನ್ನುವಂತಹ ಮಾತುಗಳು ಇವರು ಹೇಳಿದಾಗ ದಾದ ಪನ್ಪರ್ ನೋಡಿ ನಿತಿನ್ ರೇ ಎಸ್ ಸರ್ ಒಂದು ದೈವಾರಾಧನೆಯಲ್ಲಿ ನಾವು ಬಹಳ ಗಮನಿಸಬೇಕಾದ್ದು ಈ ದೈವ ನರ್ತಕರಿಗೆ ಕೊಟ್ಟಂತ ಒಂದು 2000 ಜುಜುಬಿ 2000ದ ಒಂದು ಅದು ಆರ್ಡರ್ ಇನ್ನು ಕೂಡ ಆಗ್ಲಿಲ್ಲ, ಅದು ಸೆಕ್ಷನ್ ಆಗ್ಲಿಲ್ಲ. ಅದಕ್ಕೋಸ್ಕರ ಈ ಹೆಂಗಸ್ ಎಷ್ಟು ಮಾತನಾಡಿದ್ರೆ ಈ ನರ್ತಕರು ಒಂದು ರಾತ್ರಿ ಅಂದ್ರೆ ಸುಮಾರು 9 ಗಂಟೆಯಿಂದ 9 ಗಂಟೆಯಿಂದ ಮರುದಿನ 10 ಆಗ್ಬಹುದು, 11 ಆಗ್ಬಹುದು, 12 ಆಗ್ಬಹುದು, ಅಷ್ಟೊತ್ತು ತನಕ ಆ ಒಂದು ಸಂಪೂರ್ಣ ವೇಷಧಾರಿಗಳಾಗಿ ಮುಖಕ್ಕೆ ಅರದಲ್ಲ ಅಂತ ಕಟ್ಟಿಕೊಂಡು ಅನಂತರ ಅವರದೇ ಆದಂಥ ಬಟ್ಟೆ ಬರೆಗಳನ್ನು ಹಾಕಿಕೊಂಡು ಅನಂತರ ಆ ಅಣಿ ಇದನ್ನೆಲ್ಲ ತೊಟ್ಟುಕೊಂಡು ಬೆಳಗ್ಗೆ ತನಕ ಅವರು ಇರ್ತಾರೆ, ಊರಿಗೆ ಬಿಸಿಲಿನಲ್ಲಿ ಇರ್ತಾರೆ ಅವರು. ಈ ಸಂದರ್ಭದಲ್ಲಿ ಎಲ್ಲ ಹೊತ್ತಿನಲ್ಲಿ ಒಂದು ವೇಳೆ ದೈವ ಮೈ ಮೇಲೆ ಇದ್ದರೆ ಆ ಮನುಷ್ಯ ಉಳಿದಾನ? ಇದಕ್ಕೆ ನಮ್ಮ ಹಿಂದಿನವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಕ್ಕಾಲು ಮುಜಿಗಳಿಗೆ ದೈವ ಅರಮೆ ಇಟ್ಟು ಉಂಟಾದ್ರೆ. ಆದರೆ ನನ್ನ ನಂಬಿಕೆಯನ್ನು ನಾನು ಹೇಳ್ತೇನೆ, ನನಗೆ ಯಾವಾಗ ಆ ವ್ಯಕ್ತಿ ದೈವ ನರ್ತಕ ಅಲ್ಲಿ ಹೋಗಿ ಅರದಲ ಎನ್ನುವಂಥದ್ದಕ್ಕೆ ಹೋಗಿ ಅವರು ಬಣ್ಣ ಹಾಕಲಿಕ್ಕೆ ಕೂತ್ಕೊಳ್ತಾರ, ಬಣ್ಣಗಾರಿಕೆ ಕೂತ್ಕೊಳ್ತಾರ, ಅಂದಿನಿಂದ ನಾನು ಆವತ್ತಿನಿಂದ ಈಗ ಕಮಲಾಕ್ಷರಿ ಒಂದು ವೇಳೆ ನನ್ನ ಎದುರಲ್ಲಿದ್ದರೆ ನಾನು ಕಮಲಾಕ್ಷರಿ ಅಂತ ನಾನು ಕರೆಯುವುದೇ ಇಲ್ಲ. ನೀವು ಗಮನಿಸಿರ್ಬೋದು ಬೇಕಾದ್ರೆ, ಅದು ಬೇಕಾದ್ರೆ ಗಮನಿಸಿ, ಇನ್ನು ಮುಂದೆ ಗಮನಿಸಿ ಆಯ್ತಾ. ನಾನಲ್ಲಿ ಹೋಗಿ ಕಮಲಾಕ್ಷರಿ ಅಂತ ನಾನು ಕರೆಯುವುದೇ ಇಲ್ಲ, ವಾಮನಣ್ಣ ಅಂತ ನಾನು ಕರೆಯುವುದೇ ಇಲ್ಲ, ಮೋಹನಣ್ಣ ಅಂತ ನಾನು ಕರೆಯುವುದೇ ಇಲ್ಲ. ನಾನು ಅವರನ್ನು ದಾನದನಿಕುಲ ಅಂತೇಳಿ ಕರಿತೇನೆ ಆಯ್ತಾ. ಯಾಕೆ ಕರಿತೇನೆ ಅಂತ ಹೇಳಿದ್ರೆ ಅವರ ಮುಖದಲ್ಲಿ ಅರದಲ ಎನ್ನುವಂಥ ಒಂದು ಬಣ್ಣಗಾರಿಕೆ ಇದೆ. ಅವರು ಮತ್ತೆ ತೊಟ್ಟುಕೊಳ್ಳುವಂಥ ಅವರು ಇಡೀ ಹಾಕುವಂಥ ಅವರ ಬಟ್ಟೆ ಬರೆಗಳಿರ್ಬೋದು, ಅಥವಾ ಅವರು ಹಾಕಿಕೊಂಡಂಥ ಎಲ್ಲ ಯಾವುದು ತಲಬಟ್ಟ ಇರ್ಬೋದು, ತಲಮಣಿ ಇರ್ಬೋದು, ಪುಂಡ ಇಂಥದ್ದನ್ನೆಲ್ಲ ಕಟ್ಟಿಕೊಳ್ತಾ ಇರ್ತಾರೆ. ಆ ಹೊತ್ತಿನಿಂದ ಅವರು ದೈವ ನರ್ತಕರೇ, ದೈವವೇ ನಮ್ಮ ದೃಷ್ಟಿ, ನನ್ನ ದೃಷ್ಟಿಯಲ್ಲಿ ಅವರು ದೈವವೇ. ಅದಕ್ಕೆ ಮುಂದೆ ನಾನು ಮತ್ತೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಆ ನಂತರ ಅವರು ಬರ್ತಾರೆ ಮಕ್ಕಾಲು ಮುಜಿಗಳಿಗೆ ಎನ್ನುವಂಥದ್ದು ಅದು 100ಕ್ಕೆ 100 ಸತ್ಯ. ಆ ಹೊತ್ತಿನಿಂದ ಬೆಳಗ್ಗೆ ತನಕ ದೈವ ಒಂದು ವೇಳೆ ಮೈಮೇಲೆ ಇದ್ರೆ ಯಾವ ಮನುಷ್ಯನು ಕೂಡ ಇರಲಿಕ್ಕೆ ಸಾಧ್ಯನೇ ಇಲ್ಲ ಆಯ್ತಾ. ನಮ್ಮ ದೃಷ್ಟಿಯಲ್ಲಿ ನೋಡಿ, ಅಲ್ಲಿ ಕುಣಿಯುವವರು ಒಬ್ರು, ಈಗ ಅಲ್ಲಿ ಕಮಲಾಕ್ಷನ ಒಬ್ರು ಅಲ್ಲಿ ಕುಣಿತಾ ಇದ್ರೆ ಅಲ್ಲಿ ನೋಡುವಂತ ಸಾವಿರ ಜನಗಳು
ಆ ಸಾವಿರ ಜನಗಳ ಏಕದೃಷ್ಟಿಯಿಂದ ಒಂದೇ ಕಡೆಗೆ ಸೇರಿರ್ತದೆ. ಅಲ್ಲಿ ಯಾವುದೋ ಒಂದು ನಂಬಿಕೆ ಕ್ರಿಯೇಟ್ ಆಗ್ತದೆ, ಒಂದು ಶಕ್ತಿ ಕ್ರಿಯೇಟ್ ಆಗ್ತದೆ. ನನ್ನ ದೃಷ್ಟಿಯಲ್ಲಿ ಅದು ಯಾಕೆಂತ ಹೇಳಿದ್ರೆ ನಮ್ಮ ಎಲ್ಲರ ಒಂದು ಸಾವಿರಾರು ಮಂದಿ ಸೇರಿರುವಂತ ಭಕ್ತರು ಅಲ್ಲಿ ಒಂದೇ ಒಂದು ದೃಷ್ಟಿಕೋನದಿಂದ ಅವರು ಕುಣಿಯುವಂಥದ್ದನ್ನು ಗಮನಿಸಿದಾಗ ನಮ್ಮದು ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ನಂಬಿಕೆ ಕ್ರಿಯೇಟ್ ಆಗ್ತದೆ. ಆ ನಂಬಿಕೆ ಕ್ರಿಯೇಟ್ ಆದಾಗ ಅಲ್ಲಿ ನಾವು ದೈವತ್ವವನ್ನು ಕಾಣ್ತೇವೆ. ಇಲ್ಲಿ ನಾವು ದೈವತ್ವವನ್ನು ಕಾಣ್ತೇವೆ. ಇದು ನಮ್ಗೆ ಎಲ್ರಿಗೂ ಗೊತ್ತಿರ್ಬೇಕು, ತುಳುನಾಡಿನ ನಮ್ಗೆ ಎಲ್ರಿಗೂ ಗೊತ್ತಿರಬೇಕು. ಇಲ್ಲಿ ನಾವು ದೈವತ್ವವನ್ನು ಕಾಣ್ತೇವೆ. ಅದು ನರ್ತಕರು ಈ ರೀತಿ ಇದ್ರೆ ಪಾತ್ರಿಗಳಿಗೂ ಅಷ್ಟೇ. ಪಾತ್ರಿಗಳು ಅವ್ರದ್ದೇ ಆದಂಥ ಬಟ್ಟೆ ಬರಗಳನ್ನು ಹಾಕ್ತಾರೆ, ಕಾಲಿಗೆ ಕಾಲಡೆ ಹಾಕ್ಕೊಳ್ತಾರೆ, ಆನಂತರ ಜುಟ್ಟಲ್ಲಿ ಬಿಟ್ಟುಕೊಂಡಿರ್ತಾರೆ, ಆನಂತರ ಸುಣ್ಣದ ಬುಟ್ಟೆ ಹಾಕ್ಕೊಳ್ತಾರೆ. ಅಷ್ಟೊತ್ತಿಗಾಗ ಆ ಸಂದರ್ಭದಿಂದ ಅವ್ರು ನಮಗೆ ದೇವರೇ, ಅವ್ರು ನಮಗೆ ದೇವರೇ. ಆದರೆ ನಾವು ಬಹಳ ಗಮನಿಸಬೇಕು, ನಾವು ದೈವಕ್ಕೆ ಹೆದರಿದಷ್ಟು ದೇವರಿಗೆ ಹೆದರೋದಿಲ್ಲ ನಿತಿನ್ ರಾಯ್. ಯಾಕೆ ಹೇಳಿ? ನಾವು ದೈವಕ್ಕೆ ಹೆದರಿದಷ್ಟು ದೇವರಿಗೆ ಹೆದರುವುದಿಲ್ಲ. ಯಾಕಂತೇಳಿ ದೇವರು ಮಾತನಾಡೋದಿಲ್ಲ, ದೈವ ಮಾತನಾಡ್ತದೆ. ದೈವ ಮಾತನಾಡ್ತದೆ ನಮಗೆ. ನಾನು ಏನಾದರೂ ಅಪ್ಪಿತಪ್ಪಿ ಏನಾದರೂ ನನ್ನ ಕೆಟ್ಟ ಕೆಲಸವನ್ನು ಮಾಡಿದ ಮುಖೇನ ನಾನು ಆ ಸ್ಥಳದಲ್ಲಿ ನಾನು ಅಂಥದ್ದು ಮಾಡಿದರೆ ದೈವ ಅದರ ಕಲೆಕಾರಣಿಕೆಯನ್ನು ತೋರಿಸ್ತದೆ. ದೇವರು ಏನು ಮಾಡ್ತಾರೆ, ಸ್ವಲ್ಪ ಏನು ಮಾಡ್ತಾರೆ ಅಂದರೆ ನಿಧಾನವಾಗಿ ಅದರಲ್ಲಿ ತೋರಿಸ್ಬೋದು ನಾವು. ಹಾಗಾಗಿ ಇಲ್ಲಿ ತುಳುನಾಡಿನ ಜನರು ದೇವರಿಗಿಂತಲೂ ಹೆಚ್ಚು ಹೆದರುವವರು ದೈವಕ್ಕೆ. ಇದು ಖಂಡಿತವಾಗಿ ನಿಜ. ಇದು ನಮ್ಮ ಇದರಲ್ಲಿ ಇರ್ಬೇಕು. ಮತ್ತೆ ನೋಡಿ, ಆ ದೈವಗಳು ಕೂಡ ಒಂದು ಲೌಕಿಕ ಮತ್ತು ಅಲೌಕಿಕ ಲೋಕದಲ್ಲಿ ಇರ್ತಾರೆ ಅವರು. ಲೌಕಿಕ ಮತ್ತು ಅಲೌಕಿಕ ಲೋಕದಿಂದ ಬಂದಂತಹ ಶಕ್ತಿಗಳದು. ಲೌಕಿಕ ಅಂದರೆ ಲೋಕದಲ್ಲಿ ಒಬ್ಬ ಮನುಷ್ಯನಾಗಿ ಹುಟ್ಟಿ ಆ ನಂತರ ಇಲ್ಲಿ ಇದ್ದಂಥ ಎಲ್ಲ ಅನ್ಯಾಯ ಅನಾಚಾರಗಳನ್ನು ತುಳಿದು, ಕೋಟಿ ಜನರು ಇರ್ಬೋದು, ಕಾನದ ಕಟದರು ಇರ್ಬೋದು, ಕೋರ್ದಬ್ಬು ತನಿಮನಿಗೆ ಇರ್ಬೋದು, ಇನ್ನಿತರ ಸುಮಾರು ದೈವಗಳನ್ನು ನಾವು ಕಾಣ್ಬೋದು. ಅವರು ಲೌಕಿಕದಲ್ಲಿ ಬಂದು ಆ ನಂತರದ ದಿನಗಳಲ್ಲಿ ಇಲ್ಲಿ ಅನ್ಯಾಯ ಅನಾಚಾರಗಳನ್ನೆಲ್ಲ ಅದನ್ನು ನೋಡುವುದಕ್ಕೆ ಸಾಧ್ಯ ಆಗದೆ ಅವರು ಶಕ್ತಿಗಳಾಗಿರುವಂಥದ್ದು. ಇದು ಲೌಕಿಕ. ಅಲೌಕಿಕ ಅಂತ ಹೇಳಿದ್ರೆ ನಮ್ಮ ನಂಬಿಕೆ ಪ್ರಕಾರ, ಪುರಾಣದ ಪ್ರಕಾರ ಬ್ರಹ್ಮ, ವಿಷ್ಣು, ಈಶ್ವರ ಈ ದೇವರುಗಳ ಮುಖೇನ ಸೃಷ್ಟಿಯಾದಂಥ ದೈವಗಳು. ಅದು ಇವರು ನಮ್ಮ ಕಮಲಕ್ಷ ಸರ್ ಅವರು ಕಟ್ಟುವಂಥ ಯಾವುದು ಪಂಜುರ್ಲಿ ಇರ್ಬೋದು, ಅಣ್ಣ ಪಂಜುರ್ಲಿ ಇರ್ಬೋದು, ಜುಮಾದಿ ಇರ್ಬೋದು, ಅಥವಾ ಕೊಡಮಣಿ ತಾಯಿ ಇರ್ಬೋದು, ಇಂಥದ್ದೆಲ್ಲ ದೈವಗಳೆಲ್ಲ ಇದು ಅಲೌಕಿಕದಿಂದ ಬಂದಿರುವಂಥದ್ದು. ಇಂಥವುಗಳಲ್ಲಿ ಎಲ್ಲ ಹಾಗಾದ್ರೆ ಈ ಲೌಕಿಕ ಮತ್ತು ಅಲೌಕಿಕ ಶಕ್ತಿ ಒಂದೇ ಅಂತ ಕೇಳ್ಬೋದು ನೀವು. ಖಂಡಿತ ಒಂದೇ. ಆ ಕ್ಷೇತ್ರದ ಮೇಲೆ, ಆ ಕ್ಷೇತ್ರ ಎಷ್ಟು ಬೆಳಗುತ್ತಿದೆ, ಎಷ್ಟು ಆ ಕ್ಷೇತ್ರದ ಬಗ್ಗೆ ನಮ್ಮ ಜನರ ನಂಬಿಕೆ ಇದೆ, ಅದರ ಮೇಲೆ ಅಲ್ಲೇ ಕಲೆಕಾರಣಿಗಳು ನಡೀತಾ ಇರ್ತದೆ. ಅಲ್ಪ ದಾಲಜ್ಜಿ ಅವಳು ದಾಲಜ್ಜಿ ದೈವ ಮಾತ್ರ ಒಪ್ಪನಂತೆ ಕೆಲವರು ಹೇಳ್ತಾರೆ. ಮುಲ್ಪ ಎಂಚಿನ ಕಲೆಕಾರಣಿಕ ಅಂತ ಹೇಳುವಂಥದ್ದು. ಹೌದು, ಅದು ಏನಂತ ಹೇಳಿದ್ರೆ ಅಲ್ಲಿ ನಾವು ಪ್ರಾಮಾಣಿಕವಾದಂತ ನಮ್ಮ ಸೇವೆಯಲ್ಲಿ ಪ್ರಧಾನ ಆಗಿರ್ತದೆ. ಆ ಕ್ಷೇತ್ರದಲ್ಲಿ ನಮ್ಮ ಪ್ರಾಮಾಣಿಕವಾದಂತ ಸೇವೆ ಅದು ಶಕ್ತಿಯಾಗಿ ಮಾರ್ಪಾಡಾಗ್ತದೆ. ಖಂಡಿತವಾಗಿಯೂ ನಮ್ಮ ಅಲ್ಲಿ ಬರುವಂತಹ ಭಕ್ತರು ಮತ್ತು ಅಲ್ಲಿ ಚಾಕ್ರಿ ವರ್ಗ, ಆ ಚಾಕ್ರಿಗಳಲ್ಲಿ ಯಾರಿರ್ಬೋದು, ಅಲ್ಲಿ ಬರೀ ಒಳಗೆ ಯಾವುದು ಧೂಪದ ಬಟ್ಟಲು ಹಿಡಿಯುವವರು ಮಾತ್ರ ಅಲ್ಲ, ಅಲ್ಲಿ ಮಾಡುವಂಥ ಎಲ್ಲ ಕೆಲಸಗಳು, ಅಥವಾ ನಮ್ಮ ಕಮಲಕ್ಷ ಸರ್ ಅಂತವರು ದೈವ ಕಟ್ಟೋರು ಇರ್ಬೋದು, ಪಾತ್ರಿಗಳಿರ್ಬೋದು, ಮಧ್ಯಸ್ಥರಿರ್ಬೋದು, ಈ ರೀತಿ. ಈಗ ಇತ್ತೀಚೆಗೆ ಕೆಲವೊಂದು ಬೆಳವಣಿಗೆ ಆಗಿದೆ. ಕೆಲವು ಸಲ ನಮಗೆ ಕೂಡ ಬೇಜಾರಾಗ್ತದೆ ನೋಡಿ, ದೈವ ನುಡಿದಕ್ಕಿಂತ ಹೆಚ್ಚು ಮಧ್ಯಸ್ಥರು ಮಾತನಾಡ್ತಾರೆ. ಅದಕ್ಕೆ ಮಧ್ಯಸ್ಥರು ಉತ್ತರ ಕೊಡೋದು. ದೈವ ಅಲ್ಲಿ ಸುಮ್ಮನೆ ನಿಂತುಕೊಳ್ಳೋದು, ಮತ್ತೆ ಉತ್ತರ ಯಾರು ಕೊಡೋದು ಗೊತ್ತಿಲ್ಲ, ಮಧ್ಯಸ್ಥರು ಮಾತ್ರ. ಹೌದು, ಇದು ನಮ್ಗೆ ಎಷ್ಟು ಬೇಜಾರಾಗ್ತದೆ ಅಂತ ಹೇಳಿದ್ರೆ, ಹಾಗಾದ್ರೆ ದೈವ ನಾವು ಕೇಳಲಿಕ್ಕೆ ಹೋದ ದೈವದ ಹತ್ರ, ಅವ್ರು ಹೇಳುವಂಥದ್ದು ಮಾತ್ರ ಮಧ್ಯಸ್ಥ. ನಾನು ದೈವ ಮಧ್ಯಸ್ಥರು ಎಲ್ಲ ಮಧ್ಯಸ್ಥರನ್ನು ದೂರುವುದಿಲ್ಲ. ನಾನು ಆ ರೀತಿ ಮಾಡೋರನ್ನು ನನಗೆ ಅದು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ನಮ್ಗೆ ಆ ರೀತಿ ಮಾಡುವವರನ್ನ, ಯಾಕಂತ ಹೇಳಿದ್ರೆ ನಾವು ದೈವದ ಹತ್ರ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೇಳಲಿಕ್ಕೆ ಹೋದಾಗ ಅದಕ್ಕೆ ದೈವ ಉತ್ತರ ಕೊಡ್ಬೇಕೇ ವಿನಃ ಅದು ಮಧ್ಯ ಅವು ಅಪಣ್ಣಿಕರು ಅಡೆ ಪೋಲೆ ಅಂಚ ಮಲ್ತ ನಿಂಚ ಹಾಪಣ ಅಂತ ಇವರು ಹೇಳಬಾರ್ದು ಅಂತ ಹೇಳುದು ನಾನು. ಅದು ಅವರ ಜವಾಬ್ದಾರಿ ಏನು, ಆ ಜವಾಬ್ದಾರಿಗಳನ್ನು ಮಾತ್ರ ಮಾಡ್ಬೇಕು ಅವರು. ಹೌದಲ್ಲ, ಇದು ನಾವು ದೈವಾರಾಧನೆಯಲ್ಲಿ ಕಂಡುಕೊಂಡಂತ ವಿಚಾರಗಳು. ಎಸ್ ಸರ್, ಬರ್ತೇನೆ. ಕಮಲಾಕ್ಷ ಸರ್ ಜೊತೆ ನಾನು ಈ ವಿಚಾರವನ್ನು ಕೇಳಬೇಕು. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಪೂಜಾರಿ ಮಾತಾಡ. ನಮಸ್ತೆ ಶೇಖರ್ ಪೂಜಾರಿ ಪಾತ್ರೆ ಸರ್, ಮಾತಾಡಿ ಸರ್. ಆ ಪುಂಜ ಒಂಜಿ ಲಕ್ಷ್ಮೀ ತಾನು ಹೊಡಿತಿನ ಪುಂಜ ಒಂಜಿ ಪಾತಿರ ಒಂಜಿ ಪ್ರಾಯ ತೂತಂಡಲ ಪಾತಿರೋಡ ಆರ್ನ ಒಂಜಿ ಪ್ರಾಯ ತೂತಂಡಲ ಒಂಜಿ ಪಾತಿರೋಡು ದಯಪಂಡ ಒಂಜಿ ಬಾವ ಇಂಚಿನ ಇತ್ತನಲ್ಲ ಐನ್ ತೂತು ಪಾತಿರೋಡು ಅವತ್ತೊಂದ ಯಾರು ಒಂಜಿ ಬಡವೇರು ಪಾಪ ಒಂಜಿ ಬಡವೇರಿಗೆ ಒಂಜಿ ಅವಮಾನ ಮಲ್ಪೆರ ಬಲ್ಲಿಯಪ್ಪಲ ಅಕ್ಕ ಬಡವೇರಿನ ಅಕ್ಲಿನ ನಮ್ಮ ಇಂಚ ತುಂಬು ಕನ ಅವ್ರು ಬಂದ ಐನ್ ಪ್ರಯತ್ನ ಮಲ್ಪನ ಪುರ್ ತುಂಬೇರು ಬಸ್ ಸ್ಟ್ಯಾಂಡ್ ಪೂರ ಪಾತಿರನತ್ತ ಪುಂಜು. ನಿಜ. ಎಸ್ ಸರ್. ಒಂಜಿ ಅಂಚಿನ ಒಂಜಿ ಎತ್ತು
ಎಂಜಿನ ದೈವದ ಎಂಜಿನ ದೈವ ಪಂಪುಣಿ ಅರದ ಮೂಜಿ ಮುಕ್ಕಲ್ ಗಲಿಗೆ ಉಂಡು ದೈವ ಅರದಲ ಪಾಡಿ ಬೊಕ್ಕ ದೈವ ಏತು ಪೊತ್ತು ಮುಟ್ಟ ಮುಂದೆ ಏರಕ್ಲ ಬರ್ತಾರೆ ಅಬ್ಜು ನಿಜ 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 ಕರೆಕ್ಟ್ 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 ಸರ್ ಅರದಲ ಪಾಡಿ ಬೊಕ್ಕೆ ಇಂಕ್ಲೆಗೆ ದೈವ ದೈವನೇ ಸರ್ಟಿಫೈಡ್ ಮಂತ್ ಕೊರ್ಪೊರೇಟ್ ಅವು ದಯ ಬಂದ ನಮ್ಮ ಎಂಚಿನ ತಪ್ಪಿತ್ತು ನಂಗೆ ದೇವರನ ಆಯ್ತಲ್ಲ ಒಂಟ ತಾಳ್ಮೇಡು ಉಂಟು ಅಂಡ ದೈವದ ಕೈತಾಲು ಬಾರಿ ಕೈ ಕಡದು ಉಂಟೋಡಾಪು ದಯ ಬಂದ ಎಂಚಿನ ದೇವರನ ಕೈತಾಲು ಒಂದು ತಪ್ಪ ಅಂದಂಡ ఆయన దైవ తెరపతి కొడుకుండు నిన్న తప్పుండవులు ఆయన మలతుకోరు ನಿಜ 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 ಎಸ್ ಸರ್ ಸೋಲ್ಮೇಲ್ ಥ್ಯಾಂಕ್ ಯು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಸದಾನಂದ, ಮಂಕಿ ಸ್ಟ್ಯಾಂಡ್. ಸದಾನಂದ ಅವರು ಮಂಕಿ ಸ್ಟ್ಯಾಂಡ್ ಇಂದ ಮಾತಾಡಿ ಸರ್. ಸರ್, ಏನ್ ಗೊತ್ತುಂಟಾ, ಅವರಿಗೆ ಸಾಹಿತ್ಯ ಬರೆದು ಸ್ವಲ್ಪ ತಲೆ ಲೂಸ್ ಆಗಿರ್ಬೋದು, ಅವ್ರನ್ನ ಆದಷ್ಟು ಬೇಗ ಒಂದು ಆಸ್ಪತ್ರೆಗೆ ತೋರಿಸಿದ ಒಳ್ಳೇದು. ಎರಡನೇದು ಏನಂದ್ರೆ ಸರ್, ಇವರು ಸರಿಯಾದ ರೀತಿ ನೋಡ್ಬೇಕಿದ್ರೆ ಅವ್ರ ನಮ್ಮ ಮನಿ ಬೊಟ್ಟು ಅಂತ ಒಂದು ಸ್ಥಳ ಉಂಟು ಅರೆಕಲ ಹತ್ರ. ಅಲ್ಲಿ ಪ್ರತಿ ಮುಸ್ಲಿಂ ಬಾಂಧವರು ಕ್ರಿಶ್ಚಿಯನ್ ಅವರೆಲ್ಲ ಬಂದು ಒಂದು ಲೈನ್ ನಲ್ಲಿ ಕೂತ್ಕೊಂಡು ಆ ಒಂದು ಸೇವೆ ನೋಡ್ತಾರೆ. ಅದನ್ನು ಅವರಿಗೊಮ್ಮೆ ತಂದು ತೋರಿಸ್ಬೇಕು. ಏನಾದ್ರೂ ಮಾಡಿ ಈ ಸರಿ ಅವರನ್ನ ಅಲ್ಲಿ ಕರೆದುಕೊಂಡು ಬಂದ್ರೆ ಒಳ್ಳೇದಿತ್ತು ಅಂತ ಹೇಳಿದ್ರು ಸರ್. ಯಾಕೆಂದ್ರೆ ಅವರಿಗೆ ದೈವಾರಾಧನೆ ಅನ್ನೋದು ಏನಂತ ಗೊತ್ತಿಲ್ಲ. ಬಹುಶಃ ಅವರು ಹಿಂದೂ ನನಗೆ ಹಿಂದೂ ಅಂತ ನನಗೆ ಅನ್ಸ್ಲಿಕ್ಕಿಲ್ಲ. ಯಾಕೆಂದ್ರೆ ಅವ್ರು ಮಾತಾಡೋ ರೀತಿ ಅದು ಸರಿ ಇಲ್ಲ. ದಯವಿಟ್ಟು ಅವರನ್ನು ಸಹ ನಮ್ಮ ಈ ಕ್ಷೇತ್ರಕ್ಕೆ ಒಂದು ಕರ್ಕೊಂಡು ಬಂದು ತೋರಿಸಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಓಕೆ ಓಕೆ, ಏನ್ ಮಡಿಬುಟ್ಟ ಕ್ಷೇತ್ರ ಅಲ್ಲ ಸರ್? ನಾನು ಮಂಗಳದೇವಲ್ಲಿ ಇರೋದು. ನಾನು ಸಹ ಅಲ್ಲಿ ಇದನ್ನು ಮಾಡ್ಲಿಕ್ಕೆ ಹೋಗ್ತೇನೆ, ಸೇವೆ ಮಾಡ್ಲಿಕ್ಕೆ, ಅರ್ಚಕ ಮಾಡ್ಲಿಕ್ಕೆ ಹೋಗ್ತೇನೆ. ಆದ್ರೆ ನಾನು ಕೆಲವು ಕ್ಷೇತ್ರಗೆಲ್ಲ ಹೋಗ್ತೇನೆ. ಆದ್ರೆ ನೀವು ಮನಿ ಬೊಟ್ಟು ಅನ್ನೋ ಒಂದು ಕ್ಷೇತ್ರಕ್ಕೆ ಅವರನ್ನು ಕರ್ಕೊಂಡು ಬರ್ಬೇಕು ಸರ್. ಅಲ್ಲಿ ಯಾವ ಪ್ರತಿ ಒಂದು ಜಾತಿಯವರು ಬಂದು ಎಷ್ಟು ನಿಶಬ್ದವಾಗಿ ಒಂದು ಸೇವೆಯನ್ನು ನೋಡ್ತಾರೆ, ಅದನ್ನು ಅಜ್ಜಿಗೆ ಒಂದು ಕರ್ಕೊಂಡ್ಬಂದು ತೋರಿಸ್ಬೇಕು ಸರ್. ಓಕೆ, ದೈವದ ಕಾರಣಿಕ ಅಲ್ಲಿ ಗೊತ್ತಾಗುತ್ತೆ ಅವರಿಗೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್? ಗೊತ್ತಾಗ್ತದೆ. ಏನಂದ್ರೆ ಅಲ್ಲಿ ಖಾಲಿ ನೀವು ಹೋಗಿ ನಿಂತು ಖಾಲಿ ಒಂದು ಮಣ್ಣು ತೆಗೆದು ಅಣೆಕೆ ಹಚ್ಚಿದ್ರೆ ಸಾಕು, ನಿಮ್ಮದು ಏನು ಕೆಲಸದಲ್ಲಿ ಆಗ್ತದೆ. ಅಂತ ಸ್ಥಳಕ್ಕೆ ಅವರನ್ನು ಎಳ್ಕೊಂಡು ಬಂದು ತೋರಿಸೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಎಳ್ಕೊಂಡಲ್ಲ ಸರ್, ಬರ್ತಾರೆ, ಬರುವಂತ ಪರಿಸ್ಥಿತಿಗಳು ಬರುತ್ತೆ. ಯಾಕಂದ್ರೆ ನಮ್ಮ ದೈವಗಳು ಆ ರೀತಿ ಇದೆ ಅಂತ, ಶಕ್ತಿಶಾಲಿ ದೈವಗಳು. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ತಮ್ಮ ಸರ್ ಮೊದಲೇದಾಗಿ ತಮ್ಮ ಒಂದು ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್, ದಯಮಾಡಿ. ರವೀಂದ್ರ ಸೂಟ್ರಪೇಟೆ. ನಮಸ್ತೆ ನಮಸ್ತೆ ಸರ್, ರವೀಂದ್ರ ಸರ್ ಮಾತಾಡಿ. ತಮ್ಮ ಟಿ ವಾಲ್ಯೂಮ್ ಒಂದು ಮ್ಯೂಟ್ ಮಾಡಿ ಸರ್ ಮೊದಲೇದಾಗಿ. ನಮಸ್ಕಾರ ಸರ್, ಸೊಲ್ಮೇಲು ಸರ್, ಪಲ್ಲೆ ಸರ್. ಆ ಪೊಂಜೋ ಗೊಂಜ ಮೂಜಿ ಸಾನಡ್ಪುರ ವಿಷಯ ಯಾತಿನ ಏರು ದಾದ ಬಂತೇರು ಅಕ್ಲೆಗೆ ಒಂಜಿ ಗೊತ್ತಾವಡು. ಅಕ್ಲೆಗ ದೈವದ ಎಂಚಪುರ ಒಂಜಿ ಬರ್ತೇನುಪುರ ಬಂತೇರು ಹಾಲಾಡಿಪುರ ಹತ್ತಿನ ಸತ್ಯನು ಪ್ರತಿಸ್ಪದೇರು ಒಕ್ಕಡೆ ಒಕ್ಕಡೆ ಬಂತಿನೇಕಿ ಕೆಲವು ಅಂಚನೆ ದೇವಸ್ಥಾನ ಮಸ್ತ್ ಉದಾಹರಣೆ ಉಂಟು. ಪಲ್ಲೆ ಸರ್. ಹಲೋ, ಪಲ್ಲೆ ಸರ್, ಪಲ್ಲೆ ಕೇನೊಂದುಂಟು ಪಲ್ಲೆ ಸರ್? ಅವೇ ಹಾಲಾಡಿಡ ಹತ್ತಿನ ಕೆಲವು ಅಂಚನೆ ದೇವಸ್ಥಾನ ಮತ್ತಾತನ ದೈವಸ್ಥಾನ ಅಂಚನ ಬರ ಕಳೆ ಕಾರ್ಣಿಕ ಬರ ಆ ಪಂಜಗ ಒಂಚೂರು ಗೊತ್ತಾಂಡೆ ಯಾವ ಒಂದತೆ ಅಂದ ಅಂದ ಅಂದ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಅದೇ ರೀತಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ಬಾರ್ಕೂರ್ ಉದಯ್ ಮಾತಾಡ್ತಾ ಇರೋದು ಸರ್. ತಮ್ಮ ಹೆಸರು? ಪ್ರೊಫೆಸರ್ ಬಾರ್ಕೂರ್ ಉದಯ್ ಅಂತ ಮಂಗಳೂರು ಯೂನಿವರ್ಸಿಟಿಯಿಂದ ಮಾತಾಡ್ತಾ ಇದ್ದೀನಿ. ಮಂಗಳೂರು ಯೂನಿವರ್ಸಿಟಿಯಿಂದ ಬಾರ್ಕೂರು ಸರ್. ನಮಸ್ತೆ ಸರ್, ನಮಸ್ತೆ. ಅಲ್ಲಿ ಇದ್ದಿರುವಂತ ಅತಿಥಿಗಳಿಗೆ ಮೊದಲು ನಮಸ್ಕಾರ ಹೇಳ್ತಾ, ಬಾರ್ಕೂರು ಸರ್ ನಮಸ್ತೆ, ಮಾತಾಡಿ. ನಿಮ್ಮಲ್ಲಿ ಚರ್ಚೆ ಆಗ್ತಿರುವ ಸ್ಲೋಗನ್ಗಳನ್ನು ನಾನು ನೋಡ್ತಾ ಇದ್ದೀನಿ ಮತ್ತು ಕೆಲವು ಚರ್ಚೆಗಳ ದಾಟಿಗಳನ್ನು ನಾನು ಗಮನಿಸ್ತೇನೆ. ಬಹಳ ಮುಖ್ಯವಾಗಿ ಫೋನ್ ಕರೆ ಮಾಡಿದವರು ಮಾತಾಡ್ತಿರುವಂತ ಧ್ವನಿ ನಾನು ನೋಡ್ತಾ ಇದ್ದೆ. ಲಲಿತ ನಾಯಕ್ ಅವರು ನನಗೆ ಪರಿಚಯ, ಅವರ ಕನ್ನಡ ನಾಡಿನಲ್ಲಿ ಅಲ್ಲಿ ಇಲ್ಲಿ ಮಾತಾಡ್ತಿರೋ ನನಗೆ ಗೊತ್ತು. ಆದ್ರೆ ಒಂದು ನಾವೆಲ್ಲ ತಿಳ್ಕೊಳ್ಬೇಕು ಏನು ಅಂತಂದ್ರೆ, ಇವತ್ತಿನ ದಿವಸ ತುಳುನಾಡಿನ ಉದ್ದಗಲಕ್ಕೂ ಕರಾವಳಿ ಕರ್ನಾಟಕದಲ್ಲಿ ಗುರುತಿಸಿಕೊಂಡಿರುವಂತ ಈ ದೈವಾರಾಧನೆಗೆ ಸಂಬಂಧಪಟ್ಟಂತೆ ಹೆಚ್ಚು ಹೆಚ್ಚು ನಂಬಿಕೆ ಬರ್ತಾ ಇರುವಂತದ್ದು ವಿದ್ಯಾವಂತರಿಂದ. ಜೊತೆಗೆ ನೀವು ಇದನ್ನ ಗಮನಿಸಬೇಕು, ಬಹಳ ದೊಡ್ಡ ವಿದೇಶಿ ವಿದ್ವಾಂಸರು, ಲಾಯಹಾಂತಿ ಆಗಿರ್ಬೋದು, ಪೀಟರ್ ಜೇಸಸ್ ಕ್ಲಾಸ್ ಆಗಿರ್ಬೋದು, ವಿವೇಕ ರೈ ಅಂತವರಾಗಿರ್ಬೋದು, ಎ ವಿ ನಾವ್ಡ ಅಂತವರು, ಇವರೆಲ್ಲರೂ ತುಳುನಾಡಿನಲ್ಲಿ ಗುರುತಿಸಿಕೊಂಡಿರುವಂತ ದೈವಾರಾಧನೆ ಬಗ್ಗೆ ಬಹಳ ವಿಶಿಷ್ಟವಾದಂತ ಅಧ್ಯಯನಗಳನ್ನು ಮಾಡಿದ್ದಾರೆ. ಮತ್ತು ಅಧ್ಯಯನ ಮಾಡುವಾಗಲೂ ಕೂಡ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು. ನಿಮ್ಗೊಂದು ಉದಾಹರಣೆ ಕೊಡ್ತೀವಿ. AC ಬರ್ನೆಲ್ 1885ರಿಂದ 95ರ ನಡುವೆ ನಮ್ಮ ಕರಾವಳಿ ಕರ್ನಾಟಕ ಒಬ್ಬ ಮಿಷನರಿ ಆಗಿ, ಪಾದ್ರಿಯಾಗಿ ಬಿಟ್ಟು ಈ ಭಾಗಕ್ಕೆ
ಬಂದ ಸಂದರ್ಭದಲ್ಲಿ ಅವನ ಎಜೆಂಡಗಳು ಬೇರೆ ಬೇರೆ ಇದ್ದಿರ್ಬೋದು. ಆದ್ರೂ ಕೂಡ ಇಲ್ಲಿ ದೈವಾರಾಧನೆಗಳನ್ನ ಆಗ್ತಾ ಇದೆ, ಕೋಲಗಳು ಆಗ್ತಾ ಇದ್ದಾಗ ಬಹಳ ಕ್ಯೂರಿಯಾಸಿಟಿಯಲ್ಲಿ ಅವನು ಪ್ರತಿ ಕೋಲ ಆಗುವಂತ ಜಾಗಕ್ಕೆ ಹೋಗಿಬಿಟ್ಟು ಸುಮಾರು 39 ದೈವಗಳ ಪಾಡ್ದನಗಳನ್ನ ಸಮೀಕರಣ ಮಾಡಿಬಿಟ್ಟು ಅದನ್ನ ಪಬ್ಲಿಷ್ ಮಾಡಿದ್ದಾನೆ. ಅದರಲ್ಲಿ ಅವನ ದಾಸಿ ಮಾತ್ರ ಅಲ್ಲ, ಅವನ ನಂಬಿಕೆಗಳು ಇಲ್ಲಿನ ವಿದೇಶಿಯರು ವಿದ್ಯಾವಂತರಾಗಿದ್ದು ಇಲ್ಲಿನ ದೈವಗಳನ್ನ ಆರಾಧಿಸ್ತಾ ಇರುವಂತದ್ದು ಆ ಕಾಲದ ಇತ್ತು. ಬಟ್ ಇವತ್ತಿನ ದಿವಸ ನೋಡಿ, ಮೊನ್ನೆ ಟಿವಿ ಮಾಧ್ಯಮದಲ್ಲಿ ನಾವು ಉಕ್ರೇನ್ ಒಂದು ಫ್ಯಾಮಿಲಿ ಇಲ್ಲಿನ ದೈವಗಳನ್ನ ನಂಬಿಕೊಂಡು ಬಿಟ್ಟು ಒಂದು ಹರಕೆ ಹೇಳಿಬಿಟ್ಟು ಆ ಮಗು ಹುಷಾರಾಗಿರುವಂತದ್ದು ನಾವು ಕಾಣ್ತಾ ಇದ್ದೀವಿ. ನನಗೆ ಈ ತರದ ವ್ಯಕ್ತಿಗಳು ಯಾಕೆ ಇಷ್ಟೊಂದು ಜನಗಳು ನಂಬಿಕೊಂಡು ಬಂದಿರುವಂತದ್ದು ಮತ್ತು ನರ್ತನ ಮಾಡ್ತಾ ಇದ್ದವರು ಮೈ ಮೇಲೆ ದೈವ ಬರುದಿಲ್ಲ ಅಂತ ಕಮಟ್ಟು ಬರುದಿಲ್ಲ ಅಂತೇಳಿ ಹೇಳಿದವರು ಅದು ಅವರ ಪ್ರಾರಬ್ಧಗಳು. ನನಗೆ ಇದು ವಿಶೇಷ ಅಂತ ಕಮಟ ಇಂಥವ್ರ ಬಗ್ಗೆ ನಾವು ಚರ್ಚೆ ಮಾಡದೆ ಇರುವುದು ಒಳ್ಳೇದು. ಸೌತ್ ಕೇಂದ್ರದವರು ಕರಾವಳಿ ಕರ್ನಾಟಕದ ದೈವವನ್ನು ನಂಬಿಕೊಂಡರು ಎಲ್ಲ ಭಾರವನ್ನು ದೈವಗಳಿಗೆ ಬಿಟ್ಟುಬಿಡ್ಬೇಕು. ಹಂಗೆ ಮಾಡಿದ್ದು ಹೌದಂತಾದ್ರೆ ದೈವಗಳು ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ಕೊರಗಜ್ಜನಿಗೆ ಅಪಚಾರಗಳು ಆದ ಸಂದರ್ಭದಲ್ಲಿ ಕೊನೆಗೆ ಆ ಕಾರಣಿಕ ಶಕ್ತಿ ನಮಗ್ ಗೊತ್ತಿಲ್ಲದೆ ಪರೋಕ್ಷವಾಗಿ ಬಿಟ್ಟು ಈ ಸಮಾಜ ಬಾಂಧವರಿಗೆ ನನ್ನನ್ನ ಟಚ್ ಮಾಡಿದ್ದೆ ಹೌದಂತಂದ್ರೆ ನಾನು ಬಿಡುದಿಲ್ಲ ಅನ್ನುವಂಥದ್ದು ನಂಬಿಕೆ ಇದಲ್ಲ. ಕೊರಗಜ್ಜನನ್ನ ನಂಬಿಕೊಂಡಿರುವಂತ ಒಬ್ಬ ವ್ಯಕ್ತಿ ದರ್ಶನದ ಮುಖಾಂತರ ಅಥವಾ ಕೊಂದ ಮುಖಾಂತರ ಅವನಿಗೆ ಬರುದಿಲ್ಲ ಅನ್ನೋದಕ್ಕಿಂತಲೂ ಈ ಜನರು ಅದನ್ನ ನಂಬ್ತಾ ಇದ್ದಾರಲ್ಲ. ನೀವು ಕೋಲವನ್ನ ನೀವು ನೋಡಿದಾಗ ಕೋಲಕ್ಕೆ ಬರುವಂತ ವ್ಯಕ್ತಿಗಳನ್ನು ನೀವು ನೋಡಿದ್ರೆ ಎಜುಕೇಟೆಡ್ ಕ್ಲಾಸ್ ಇವತ್ತು ಕಾಂಟ್ರಿಬ್ಯೂಷನ್ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಅನೇಕ ವಿಚಾರಗಳು ತಮ್ಮ ಕುಟುಂಬದಲ್ಲಾಗಿರ್ಬೋದು ತಾವು ಅಂದುಕೊಂಡಿರುವಂತ ವಿಚಾರಗಳಲ್ಲಿ ಯಶಸ್ಸನ್ನ ಕಂಡಿರುವುದರಿಂದಾಗಿ ಆ ದೈವಸ್ಥಾನಕ್ಕೆ ಬರ್ತಾರೆ. ಇವತ್ತು ನೀವು ನೋಡಿ, ಒಂದು ಕಾಲದಲ್ಲಿ ದೈವಸ್ಥಾನಗಳು ಯಾವುದೋ ಒಂದು ಮರದಲ್ಲಿ ಯಾವುದೋ ಒಂದು ಕಲ್ಲನ್ನ ಇಟ್ಟುಬಿಟ್ಟು ಯಜಮಾನ ನಂಬಿಕೊಳ್ತಾರೆ. ಇವತ್ತು ಈ ದೈವಸ್ಥಾನಗಳು ದೇಗುಲಗಳಾಗಿದ್ದಾವೆ. ಈ ದೇಗುಲಗಳಿಗೆ ಸಮಾಜ ಬಾಂಧವರು ಕಾಂಟ್ರಿಬ್ಯೂಷನ್ ಕೊಡುದು ಮಾತ್ರ ಅಲ್ಲ, ಅದನ್ನ ದೇವಸ್ಥಾನ ಮಾಡಿರುವಂತ ಜನರ ನಂಬಿಕೆ ಇರಲಿ. ಈ ನಂಬಿಕೆ ಇಲ್ಲದಿದ್ರೆ ನನಗೆ ಅನ್ಸುವಂತದ್ದು ಈ ದೈವಗಳಿಗೆ ಈ ಶಕ್ತಿ ಬರುವುದಿಲ್ಲ. ಈ ಶಕ್ತಿಯನ್ನ ಅರ್ಥ ಮಾಡಿಕೊಂಡ ವಿದ್ಯಾವಂತರು ಇದನ್ನ ನಂಬ್ತಾ ಇದ್ದಾರಲ್ಲ, ಈ ತರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನನಗೆ ಅನ್ಸುವಂತದ್ದು ನಾವೆಲ್ಲ ಇಗ್ನೋರ್ ಮಾಡಬೇಕು. ಒಬ್ಬ ಎಜುಕೇಟೆಡ್ ಆಗಿಬಿಟ್ಟು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ 33 ವರ್ಷಗಳಿಂದ ನಾನು ಈ ಭಾಗದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಕಮ್ಯುನಿಟಿಗೆ ಸಂಬಂಧಪಟ್ಟ ಕಚ್ಚೂರು, ಮಾಲ್ದಿ ಮತ್ತು ಕೋರ್ದಪುವಿನ ಬಗ್ಗೆ ನಾನು ಬರ್ದವನು. ಕೋರ್ದಪುವಿನ ಎಲ್ಲಾ ಪಾಡ್ದನಗಳು ನನ್ನ ಕೈಯಲ್ಲಿದೆ. ನನ್ನ ಹತ್ರ ಇರುವಂತ ಯಾವುದೇ ಪಾಡ್ದನಗಳು, ಹೆಚ್ಚಿನ ಪಾಡ್ದನಗಳು ಬೇರೆಯವರನ್ನು AB ನಾವ್ರು ಅದನ್ನ ಕೇಳ್ಕೊಂಡ್ರು, ನಾನು ಕೊಟ್ಟಿಲ್ಲ. ಯಾಕಂದ್ರೆ ಈ ಪಾಡ್ದನಗಳಲ್ಲಿ ಆ ಶಕ್ತಿ ದೇವತೆಗಳ ಬಗ್ಗೆ ಅಷ್ಟೊಂದು ವೈಭವೀಕೃತ ಆಗುವುದಕ್ಕಿಂತಲೂ ಬಹಳ ಸಂತೋಷದಿಂದ ಕಟ್ಟಿದ್ದಾರೆ ಅಂತಂದ್ರೆ ಜನಗಳಿಗೆ ಆ ನಂಬಿಕೆ ಮಾತ್ರ ಅಲ್ಲ, ಆ ದೈವಗಳೇ ಈ ಜನಗಳಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಕಾಲದಲ್ಲಿಯೂ ದರ್ಶನ ಪಾತ್ರಿ ಅಂತ ಕಮಟ್ ನಾವು ಯಾರನ್ನು ಕರಿತಿದ್ವಿ ಅಥವಾ ಭೂತಕೋಲವನ್ನ ಕಟ್ತಾ ಇರುವಂತ ಈ ವ್ಯಕ್ತಿಗಳಿದಾರಲ್ಲ, ಅವರ ಮೈ ಮೇಲೆ ಬರ್ತದೆ ಅಂತಂದ್ರೆ ನಂಬಿದವನಿಗೆ ಬರ್ತದೆ ನಿಜ. ಬರ್ಲಿಲ್ಲ ಅಂತ ಕಮಿಟಿ ಹೇಳಿದರೆ ನಾವು ಅವರನ್ನ ಬೇರೆ ಪರಿಭಾಷೆಯಲ್ಲಿ ಅವರ ಬಗ್ಗೆ ನಾವು ಲೇಬಲ್ ಮಾಡ್ಬೇಕಾಗತ್ತೆ. ಹಾಗಾಗಿ ಕರಾವಳಿ ಕರ್ನಾಟಕದವರು ಹಿಂಗೆಲ್ಲ ಹೇಳಿದ್ರು ಅಂತ ಹೇಳಿ ನಾವು ಯಾರು ಅಬಾಧಿತರಾಗುವುದು ಬೇಡ. ಇಷ್ಟೆಲ್ಲ ಘಟನೆಗಳು ನಡೀತಿದೆ ದಿನನಿತ್ಯ. ಇವತ್ತು ಸುದ್ದಿ ಮಾಧ್ಯಮ ಈಗ ಫಾರ್ ಎಕ್ಸಾಂಪಲ್ ವೇ ಬ್ಯಾಕ್ ನನ್ನ 1989ರ ದಶಕದಲ್ಲೇ ಅದ್ರ ಈಚೆಗೆ ಸಂಶೋಧನಾ ಚಟುವಟಿಕೆ ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಟಿವಿ ಮಾಧ್ಯಮದಲ್ಲಿ ಇರಲಿಲ್ಲ. ನಾನು ಆವಾಗ ನೋಡಿದ್ದು ಬ್ಲಾಕ್ ಅಂಡ್ ವೈಟ್ ಟಿವಿ, ಅದು ಡಿಡಿ ಚಾನಲ್. ಇವತ್ತು ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದೆ, ಯಾಕೆ ಅರ್ಥ ಆಗ್ತಾ ಇಲ್ಲ? ಬಾರ್ಕೂರ್ ಸರ್, ಬಹುಶಃ ತಮ್ಗೆ ಲಲಿತಾ ನಾಯ್ಕ ಅವರ ಪರಿಚಯ ಇದೆ. ಯಾರು? ಲಲಿತಾ ನಾಯ್ಕ ಅವರ ಪರಿಚಯ ಇದೆಯಾ ಸರ್ ಬಾರ್ಕೂರ್ ಸರ್ಗೆ? ನಾನು ಕೇಳಿಕೊಂಡಿದ್ದೇನೆ. ನನಗೆ ಅಂದ್ರೆ ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಿದ್ದವರು ಯಾವ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ಸರಿ ಮಿನಿಸ್ಟರ್ ಆಗಿದ್ದವರು ಅದೇನೋ ಮಹಿಳಾ ಇದ್ರದ್ದು. ಹಾಗಾಗಿ ನಿಮ್ಮ ಫೋಟೋ ನೋಡಿದಾಗ ನನಗೆ ಅವರೇ ಇದ್ದಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಮಾತಾಡಿ ಪರಿಚಯ ಇಲ್ಲ. ಬಹುಶಃ ತಮಗೂ ಕೂಡ ಈ ಒಂದು ವಿಚಾರದ ಮೇಲೆ ಬಹಳಷ್ಟು ಬೇಸರ ಇದೆ, ಅವರ ಹೇಳಿಕೆಯ ಮೇಲೆ ಬಹಳಷ್ಟು ತಮಗೂ ಕೂಡ ಆಕ್ರೋಶ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ಸರ್? ಬೇಸರದಕ್ಕಿಂತಲೂ ನಾನು ನಂಬಿಕೊಂಡಿರುವಂತ ದೈವಗಳ ಬಗ್ಗೆ ಯಾವನೇ ಒಬ್ಬನು ಹಿಂಗಿದ್ದು ಹೇಳಿಕೆಯನ್ನು ಮಾಡಿದ್ರೆ ನಾನು ಖೇದಕರ ಅಂತ. ಕರೆಕ್ಟ್ ಇಷ್ಟೇ ಸರ್ ನಾವು ಕೂಡ ಹೇಳ್ತಾ ಇರುವಂತದ್ದು. ಯಾರೇ ಆಗ್ಲಿ ಇನ್ನೊಬ್ಬರು ಸ್ನೇಹಿತರು, ಆ ಸ್ನೇಹ ಸಂಬಂಧಗಳು ಇದು ಬೇಕಾಗಿಲ್ಲ. ನಾನು ಕರಾವಳಿ ಕರ್ನಾಟಕದ ನಾಗಿದ್ದವನು
ಈ ಸಮುದಾಯಗಳನ್ನ ರಕ್ಷಣೆ ಮಾಡುವಂತ ಸಾಂಸ್ಕೃತಿಕ ವೀರರು ಅಂತ ಈ ದೈವಗಳನ್ನ ನಾವೆಲ್ಲ ಪೂಜಿಸುವಾಗ ಆರಾಧಿಸುವಾಗ ಈ ಜನಗಳಿಗೆ ಏನಾಗಿದೆ? ಹೀಗೆ ಯಾಕೆ ಮಾಡ್ತಾರೆ? ಇದು ಅರ್ಥವಾಗುದಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ, ಟಿವಿ ಮಾಧ್ಯಮಗಳಲ್ಲಿ ಇಷ್ಟೊಂದು ಚರ್ಚೆ ಆಗ್ತದೆ. ಇದನ್ನ ನಂಬಿಕೊಂಡಿರುವಂತ ಇಡೀ ಸಮುದಾಯಗಳ ಆಳವನ್ನ ಪ್ರಚಾರ ಮಾಡ್ತಾ ಇರುವಂತ ನಿಮ್ಮಂತ ಮೀಡಿಯಾದವರ ಮುಖಾಂತರ ಇವರಿಗೆ ಅರ್ಥ ಆಗ್ಬೇಕಾ ಬೇಡ? ನನ್ಗೆ ಇಷ್ಟ ಇಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಮಾತಾಡ್ಲಿಕ್ಕೆ ಈ ಸಮಾಜದಲ್ಲಿ ಬೇಕಾದ ಸಮಸ್ಯೆಗಳಿದ್ದಾವೆ. ಕರೆಕ್ಟ್ ಇಲ್ಲ, ಅವರುಗಳಿಗೆ ಸಮಸ್ಯೆ ಆಗಿರುವಂತದ್ದು ಏನ್ ಗೊತ್ತಾ ಸರ್, ಖಾಲಿ 2,000 ರೂಪಾಯಿ ಮಾಶಾಸನ ಬಹಳಷ್ಟು ಅವರಿಗೆ ನಮ್ಮ ರಾಜ್ಯವನ್ನೇ ಕೊಳ್ಳೆ ಹೊಡೆದಂತಹ ರೀತಿಯಲ್ಲಿ ಅವರಿಗೆ ಆಗ್ತಾ ಇದೆ. ಆ ರೀತಿ ಅವರಿಗೆ ಹೊತ್ತಿ ಉರಿತಾ ಇದೆ ಹೊಟ್ಟೆ ಒಳಗಡೆ. ಸೊ ಅದು ಅವರಿಗೆ ತುಂಬಾ ದೊಡ್ಡ ನಷ್ಟ, ತುಂಬಾ ಆದಂತ ನಷ್ಟ. ನಾನು ಹೇಳ್ತಾ ಇರೋದು, ನಾನು ಸುಮ್ಮನೆ ಹೇಳ್ತೀನಿ, ನಾನು ಯಾರ ಪರ ವಿರುದ್ಧ ಅಲ್ಲ. ಕಾಪುವಿನಲ್ಲಿ ಇತ್ತೀಚೆಗೆ ಪಿಲಿಸ್ ಚಾಮುಂಡಿ ಕೋಲಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಕಳೆದ 34-38 ವರ್ಷದಿಂದ ಆ ಕೋಲವನ್ನು ಕಟ್ತಾ ಇದ್ದವನಿಗೆ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ನನಗೆ ಬಹಳ ಇಷ್ಟ ಆಗಿರೋದು. ಯಾಕಂತಂದ್ರೆ ನಾನು ಹೇಳ್ತೀನಿ, ನಾನು ಬಾರ್ಕೂರಿನವನು, ಉಡುಪಿ ತಾಲೂಕಿನ ಬಾರ್ಕೂರಿನವನು. ಕಳೆದ 33 ವರ್ಷದಿಂದ ಇಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಧ್ಯಾಪಕನಾಗಿ. ಆದ್ರೆ ಪ್ರತಿ ಬಾರಿ ನಾನು, ಅದು ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಸುಮಾರು 4-5 ಬಾರಿ ನಾನು ಊರಿಗೆ ಹೋಗಿಬಿಟ್ಟು ಬರುವಾಗ ಕಾಪುವಲ್ಲಿ ಕೋಲ ಆಗ್ತಾ ಇರೋದು ನೋಡಿ ನನ್ನ ಕೆಲವು ಸ್ನೇಹಿತರು ಹೇಳ್ತಿದೆ, ನೀವು ಪಿಲಿ ಕೋಲವನ್ನು ನೋಡ್ಬೇಕು ಕಾಪುನಲ್ಲಿ ಆಗದ. ನನ್ನ ಮಕ್ಕಳು NIT ನಲ್ಲಿ ಡಿಗ್ರಿ ಹೋಲ್ಡರ್ಸ್, ಆದ್ರೂ ಅವರು ಅಷ್ಟು ವಿದ್ಯಾವಂತರಾಗಿದ್ರು ಕೂಡ ಆ ಪಿಲಿ ಕೋಲವನ್ನ ಅಲ್ಲಿ ನನ್ನ ಕಾರನ್ನ ನಿಲ್ಸಿಬಿಟ್ಟು ನನ್ನ ಇಡೀ ಕುಟುಂಬ, ನನ್ನ ಹೆಂಡತಿ, 2 ಮಕ್ಕಳ ಜೊತೆಗೆ ಹೆಣ್ಣು ಮಕ್ಕಳು, ಅವರನ್ನ ನಿಲ್ಸ್ಕೊಂಡ್ಬಿಟ್ಟು ಆ ಪಿಲಿ ಕೋಲವನ್ನ ನೋಡಿದ್ದೇನೆ. ಮತ್ತು ಇವತ್ತು ಅಷ್ಟು ಧೈರ್ಯ ಇತ್ತಂದ್ರೆ ಕಾಪುವಿನಲ್ಲಿ ಪಿಲಿಕೋಲ ಆಗುತ್ತಾ ಇದೆಯಲ್ಲ, ಆ ಪಿಲಿಕೋಲ ಆಗ್ತಾ ಇರೋ ಸಂದರ್ಭದಲ್ಲಿ ಆ ಪಿಲಿಕೋಲ ಇದನ್ನ ಕೋಲ ಕಟ್ಟಿದವ್ರನ್ನ ಟಚ್ ಮಾಡ್ಲಿ ಹಾಗಾದ್ರೆ ಇವರೆಲ್ಲ ಮಾತಾಡ್ತಾ ಇದಾರಲ್ಲ. ಎಂತ ಭಾವನಾತ್ಮಕವಾದಂತಹ ಅಭಿಪ್ರಾಯಗಳು ಅಲ್ಲಿದ್ದಾವೆ. ಪ್ರತಿ ವರ್ಷ ನನಗೆ ಅಲ್ಲಿದ್ದವರು ನನಗೆ ಹೇಳಿರುವಂತದ್ದು, ಪಿಲಿಕೋಲ ಆಗ್ತಾ ಇರುವ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಟಚ್ ಮಾಡಿದ್ರೆ ನೆಕ್ಸ್ಟ್ ಕೋಲ್ ಆಗುವಾಗ ಸತ್ತು ಹೋಗಿರ್ತಾನಂತೆ. ಅಧ್ಯಯನ ಮಾಡಿದ್ರು ಸರ್. ಧನ್ಯವಾದಗಳು ಸರ್, ಬಹಳಷ್ಟು ಬಾರ್ಕೂರ್ ಸರ್, ಧನ್ಯವಾದಗಳು. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಾ. ತಾವು ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಾವು ನೇರವಾಗಿ ಹೇಳ್ತಾ ಇದ್ದಾರೆ, ಇದು ತಮ್ಮ ಆಕ್ರೋಶ, ಇದು ತಮ್ಮ ನಂಬಿಕೆ, ಇದು ತಮ್ಮ ಭಾವನೆ, ಆ ಭಾವನೆಗಳ ಮೇಲೆ ಘಾಸಿ ಆಗಿದೆ, ಆ ಭಾವನೆಗಳಿಗೆ ಧಕ್ಕೆ ಆಗಿದೆ. ಹಾಗಾಗಿ ತಾವು ಯಾವುದೇ ರೀತಿಯ ಐಡೆಂಟಿಟಿ ಅದು ಇದುಗಳನ್ನು ಬದಿಗಿಟ್ಟು ನೇರವಾಗಿ ತಾವು ನಂಬುವಂತಹ ದೈವ, ಆ ಶಕ್ತಿ ಏನಿದೆ, ಆ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀರಾ. ಥ್ಯಾಂಕ್ ಯು ಸರ್ ಬಾರ್ಕೂರ್ ಸರ್, ಧನ್ಯವಾದಗಳು, ತಮ್ಮ ಮಾತುಗಳಿಗೆ ಧನ್ಯವಾದಗಳು. ಎಸ್ ಸರ್, ಮತ್ತಷ್ಟು ಕರೆಗಳಿವೆ, ಒಂದು ಕರೆ ಸ್ವೀಕಾರ ಮಾಡ್ತಾ ನಂತರ ಮಾಡ್ತೇನೆ, ಕ್ಷಮಿಸಿ ಸರ್. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಶಂಕರ್ ಕುಂಬದ ಉಡುಪಿಯಿಂದ. ಶಂಕರ್ ಸರ್, ಮಾತಾಡಿ ಸರ್. ಇವರಿಗೆ ನಿತಿನ್ ಸಾಲೆ ಅಂದ್ರೆ ನಿಮಗೂ ಅಭಿನಂದನೆಗಳು. ನಮ್ಮ ಗುಡ್ಲ ಚಾನಲ್ಗೆ ಮೊದಲಾಗಿ ಅಭಿನಂದನೆ ಸಲ್ಲಿಸಿ, ಮತ್ತೆ ನಿಮ್ಗೆ ಆ ನಂತರ ಇವರು ಕಮಲಕ್ಷ ಮತ್ತು KK ಪೇಜಾರ್ ಅವ್ರಿಗೂ ಅಭಿನಂದನೆಗಳು. ಈ ಒಂದು ಒಳ್ಳೆ ವಿಷಯವನ್ನೇ ಹಿಡ್ಕೊಂಡು ಇಲ್ಲಿ ಈ ಪ್ಯಾನಲ್ ಅಲ್ಲಿ ಚರ್ಚೆ ಮಾಡೋ ವಿಷಯ ನಂಗೆ ತುಂಬಾ ಖುಷಿ ಆಗ್ಬಿಟ್ಟು. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಬಹುಶಃ ಭೂತ ಕೋಲ ಇದು ಎಲ್ಲ ಒಂದು ಸಮಯದಲ್ಲೂ ನಾನು ತುಂಬಾ ಇದು ಮಾಡಿದೆ. ನನ್ನದು ಇನ್ನೊಂದು ಹೆಸರಿದೆ ಸರ್, ನಾನು ಒಂದು ಕತೆ ಬರೆದಿದ್ದೆ, ಭೂತದ ಸವಾರಿ ಎಂಬುದು. ಬಹುಶಃ ನಂಗೆ ತುಂಬಾ ಹೆಸರು ತಂದು ಕೊಟ್ಟಿತ್ತು ಅದು. ಅದೀಗ ಇದು ವೇದಿಕೆ ಎಲ್ಲ ಮಾತಾಡೋದು ಹೇಳ್ತೇನೆ. ಆವಾಗ ನಾನು ಏನು ನಿತ್ಯ ನಡೆದದನ್ನ ಅಲ್ಲಿ ವಿವರಿಸಿದ್ದೆ. ನಾನು ಕಂಡದ್ದು, ನಾನು ಸಣ್ಣವನಿರುವಾಗ, ನಾನು 17 ವರ್ಷದಲ್ಲಿ ನಾನು ಗಮನಿಸಿದ್ದು ಬಂದದ್ದು, ತುಂಬಾ ಪ್ರತಿರೋಧ ಬಂದಿದ್ದು. ಆನಂತರ ನಾನು ತುಂಬಾ ಇದು ಏನು ಪವಾಡಗಳ ರಹಸ್ಯ ಬಲ್ಲ, ನಾನು ನಾಸ್ತಿಕನಾಗಿದ್ದೆ, ಸತ್ಯ ಹೇಳ್ತೇನೆ. ನಾಸ್ತಿಕನಾಗಿದ್ರಿ? ನಂತರ ನನ್ಗೆ ಗೊತ್ತಾಯ್ತು ಕಾರಣಿಕ ಏನು ದೈವದಂತ. ಈಗ ಅವರು ನಮ್ಮ ಇವರು ಕಮಲಕ್ಷರ್ ಅವರು ಹೇಳಿದ್ರಲ್ಲ, ಹೊರ ಬತ್ತು ಉಂಟಡಾರು ಅದಕ್ಕೆ ಸೋಜವ. ಖಂಡಿತ ನನ್ಗೂ ಅದೇ ಅನುಭವ ಆಗಿತ್ತು. ಒಂದು ಅದು ನಮ್ಮ ಏನು ಸೊಕ್ಕ ಇದ ನಾವೇನು ಹೇಳ್ತೇವೆ, ಅದು ತುಳಿದಾಡಿದ ದೈವದ ಕಾರಣಿಕ ಏನು ಇದೇನು. ನಾನು 25 ವರ್ಷ ನಾಸ್ತಿಕನಾದ ಈಗ ಗಂಡಲ್ಲಿ ಹೋಗಿ ದೈವಕ್ಕೆ ಇದು ಮಾಡ್ತೇನೆ. ತುಂಬಾ ಒಂದು ಪವಾಡೂ ಆಗಿದೆ ನಮ್ಮಲ್ಲಿ.
ಅದು ವಿವರಿಸಲಿಕ್ಕೆ ಈಗ ಸಾಧ್ಯ ಇಲ್ಲ, ಇದು ಬೇಡ, ಬೇರೆ ವೇದಿಕೆ ಖಂಡಿತ. ಹೀಗೆ ಇದು ಮಾಡಿದಂತ ಅವರು ಅದೇ ಏನು ಅಜ್ಜಿಗಿದ್ದ ಅವ್ರನ್ನ ಹೇಳ್ಸೋದು ಬೇಡ, ಅವರು ಇದಾಗಿರ್ಬೋದು. ಮತ್ತೆ ಇವರು ಫಸ್ಟಿಗೆ ಆದಮ್ ಅವರು ಕಾಲ್ ಮಾಡಿದ್ರಲ್ಲ, ಹೌದು ಹೌದು, ಅವರು ಹಾಗೆ ನಮ್ಮ ಊರಲ್ಲಿ, ನಾನೀಗ ಇರೋ ಊರಲ್ಲಿ ಒಬ್ರು ಅಬುಬಕ್ಕರ್ ಅಂತ ಇದ್ರು, ಅವರು ಅಂತ ಇದು ಹೇಳುವ ಮದಿಪುದಾರ್. ಅಲ್ಲಿ ಒಂದು ನಮ್ಮ ಇಲ್ಲಿ ಒಂದು ಬಬ್ಬುಸ್ವಾಮಿ ಇದುಂಟು, ಅಲ್ಲಿಗೆ ಅವರೇ ಮದಿಪುದವರಾಗಿ ಇದ್ರು ಮುಂಚೆ. ಅಬೂಬಕ್ಕರ್ ಅವರು ಮದಿಪು ಹೇಳ್ತಾ ಇದ್ರಾ? ಅಬೂಬಕ್ಕರ್ ಅವರು ಹೇಳ್ತಾ ಇದ್ರಾ? ಮೇನ್ ಮದಿಪುದಾರ್ ಅಬುಬಕ್ಕರ್. ಓಕೆ. ಬೊಕ್ಕ ಬಾಕಿದಾಗಲು ಬುತ್ತಿನಾರೆ ಮದಿಪರೆ ವರ್ಪುಜಿ ಬಡೆಯಲ್ಲೇ ಬರೆಯದಾರೆ ಅಬುಬಕ್ಕರ್ ಮದಿಪುನಾರು. ಎಂತ ಒಂದು ನ್ಯಾಯ ಇದು ಮಾಡಿ ಕೊಡ್ತಿದ್ರು. ಅದು ದೈವದ ಇದ್ರದೆಲ್ಲ ಅಲ್ಲ, ಇದು ವಿಷಯ ಬೇರೆ ಬೇರೆ. ಆದ್ರಿಂದ ನಂಗೆ ಖಂಡಿತ ನಾನು ಸ್ವತಃ ಅನುಭವಿಸ್ತಾವ. ಮತ್ತೆ ಇದು ಹೇಳ್ತಾರ ಮುಕ್ಕಾಲು ಮೂಜಿಗಳಿಗೆ ಹೇಳ್ತಾರಲ್ಲ, ಒಂದು ನನ್ನ ಮನೆಯ ಅಂಗಳದಲ್ಲಿ ಕೂತು ರಾಷ್ಟ್ರ ಪ್ರಶಸ್ತಿ ವಿಜೇತ ಒಬ್ರು ಇವರೇ ಹೇಳ್ತಾರೆ, ಅಂದು ಮುಕ್ಕಾಲು ಮೂಜಿಗಳಿಗೆ ಒಂದು ಅಂದು ಎಂಕಲ ಒಂಜಿ ವಜ್ರಕಾಯರ್ಲಕ ಒಂಜಿ ಒಂದಾಪುಡು ಅದ ಎಂಕ್ಲೆನ್ ಮದತನುವ ಆಂಡ ಆ ಕ್ಷೇತ್ರದ ಶಕ್ತಿ ಎಂಚಿನ ಉಂಡ ಐಟಿ ಎಂಕಲ್ ಸಣ್ಣ ಪಾತ್ರ ಪಲಿಪುಂಡು ಒಂದು ನೂಲು ಒಂದು ಬೋಡನ ಇರ್ನ ಜಾಲಡಿ ಯಾನೊಂದು ಪಂಡಡ ಈರು ಬೋಡನ ಎನ್ನ ಜಾಗ ಒಂದು ಹಾಂಕರ ತೋಜಲಿ ಯಾನ್ ಪಂಡೆ ಸತ್ಯ ಆಜಿದ ಬೊಕ್ಕ ತೋಜಲಿ ಎಂದು ಹೇಳಿದವರು ಖಂಡಿತ ಸತ್ಯ ಆಗಿದೆ, ನಾನು ಅದನ್ನು ನಂಬ್ತೇನೆ. ಅದರಿಂದ ತುಂಬಾ ಇದು ಒಳ್ಳೆ ಕಾರ್ಯಕ್ರಮ. ಧನ್ಯವಾದ ಸರ್, ಧನ್ಯವಾದ. ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ. ಎಸ್, ನಮ್ಮ ಜೊತೆ ಕಮಲಾಕ್ಷ ಗಂಧಗಾಡು ಸರ್ ಕರೆಗಳು ಬರ್ತಾ ಇದೆ, ದಯಮಾಡಿ ಸ್ವಲ್ಪ ಹೋಲ್ಡ್ ಮಾಡಿ. ಕಮಲಾಕ್ಷ ಸರ್, ಈ ಒಂಜಿ ವಿಚಾರ ದಾದಪನ್ನಾಗ ದೈವಾರಾಧನೆ ಸಂದರ್ಭಡ್ ದೈವ ಮೈಟ್ ಬರ್ಪುಜಿ ಪನ್ಪುನಂಚಿನ ಒಂಜಿ ಪಾತೆರ ಮುಕ್ಕಾಲು ಮೂಜಿಗಳಿಗೆ ದೈವ ಬರ್ಪಿನಿ ಬೊಕ್ಕ ಬರ್ಪುಜಿ ಪನ್ಪುನಂಚಿನ ಪಾತೆರ ದಾದ ಪನ್ಪರ ಸರ್ ఒక మూఢనంబిಕೆ ಬಂದು ಪಂತೇರ್ ಅವು ಓ ಪಂದು ಕಲ್ಕುನಲ್ಲ ದಾದೊಪ್ಪಡು ಅವು ಮೂಢನಂಬಿಕೆ ಬಂದು ನಚನ ಪಾತೆರ. ಈ ದೈವಾರಾಧನೆ ಪನ್ನಾಗ ಒಂಜಿ ಮೂಜಿ ವರ್ಗಕ್ಕೆ ಸಂಬಂಧಪಟ್ಟಿನಂಚಿನ ವಿಚಾರತ್ತೊಂದು ದಯಕೆನ್ನಗ ಪಂಬದರು ನಲಿಕೆ ಪರವ ಒಂಜಿ ಪನ್ಪಿನಂಚಿನ ಈ ಸಮಾಜ ಖಾಲಿ ನರ್ತಕೇರ್ನ ಬಗೆಟ್ ಮಾತ್ರ ಮೇರು ವಿಚಾರ ಮಲ್ದೇರು ಒಂಜಿ ವಿಚಾರ. ಖಾಲಿ ನರ್ತಕರು ಪನ್ಪಿನಂಚಿನ ಶಬ್ದಗಳು ಮಾತ್ರ ಉಪಯೋಗ ಮಲ್ದೇರು ಮಲ್ಲ ಐಟ್ ನಮ್ಮ ಅರ್ಥ ಮಲ್ತೊನೊಡದಾದಂದು ಕೆನ್ನಗ ಸರಿಯಾಯಿನಂಚಿನ ವಿಚಾರ ಮೇರೆ ತೆರಿಯಂದೆ ಆಲವಾಯಿನಂಚಿನ ವಿಚಾರ ಅಧ್ಯಾಯನ ಕರ ಸರಿ ಮಲ್ಪಂದ ಈ ವಿಚಾರವನ್ನು ಒಂಜಿ ಪಾತೆರ್ದೇರು ಬೊಕ್ಕ ಬನ್ನಗ ದೈವಾರಾಧನೆಗೆ ಸಂಬಂಧಪಟ್ಟಿನಂಚಿನ ಒಂಜಿ ಮಂಡಲದ ಚೌಕಟ್ಟು ಏನು ಪನ್ಪನ ಈಗ ಗುತ್ತು ಉಲಗುತ್ತು ಚಾಕಿರಿ ವರ್ಗ ಐಟ್ ಇತ್ತೆ ಒಂಜಿ ಮುಸ್ಲಿಂ ಸಮಾಜದ ಒಂಜಿ ಆಯ್ತ ಮಂಜಿ ಅಭಿಮಾನ ಆದಂ ಪನ್ಪಿನ ಬೊಕ್ಕೊಂಜಿ ಕಟ್ಟಿಟ್ಟು ಮಧ್ಯಸ್ಥರಿತ್ಯರು ಪನ್ಪನಂಚಿನ ವಿಚಾರ ನಂಗೆ ತಿಳಿದೆ. ಏತೋ ಕ್ಷೇತ್ರಗಳ ಒಂಜಿ ಸಾಮಾಜಿಕವಾದ ಸಾಮರಸ್ಯವಾದ ಪ್ರತಿ ಒಂಜಿ 14 ವರ್ಗಗಳ ಸಂಬಂಧಪಟ್ಟಿನಂಚಿನ ದೈವ ಕ್ಷೇತ್ರದ ಒಂಜಿ ಸಾನ್ನಿಧ್ಯ ಐಟ್ ಪೇಜಾವರ ಸಾರ್ ಪಲ್ಲಕನೆ ಲೌಕಿಕ ಬೊಕ್ಕ ಲೌಕಿಕವಾಯಿನಂಚಿನ 2 ವಿಚಾರಗೂ ಸಂಬಂಧಪಟ್ಟಿನ ಒಂಜಿ ಅವತಾರ ಗೆತ್ತೊಂದು ಸಂಪೂರ್ಣ ಒಂಜಿ ಶಕ್ತಿಲು ಗೆತ್ತೊಂದು ಆರಾಧನೆ ರಾಜನ್ ದೈವದ ಒಂಜಿ ರೀತಿಯ ಕಲ್ಪನೆಲು ಬೊಕ್ಕ ಬಂಜಿಡು ಜನ್ಮಗೂ ಬರ್ತದೆ ಜನ್ಮವಸ್ಥೆಗೆ ಬರ್ತದೆ ತಗಲ್ಕ ಅನೇಕ ಕಷ್ಟ ಕಾರ್ಪಣ್ಯಲು ಬೊಕ್ಕ ಆಯ್ತ ವಿರುದ್ಧವಾದ ಅನ್ಯಾಯದ ವಿರುದ್ಧವಾದ ಹೋರಾಡುದು ಹಿಡಿದು ಬೊಕ್ಕ ಒಂಜಿ ರೀತಿದ ಶಕ್ತಿ ಚೈತನ್ಯಗೆ ಸೇರಿನ ಒಂಜಿ 2 ಪರಂಪರದ ಶಕ್ತಿಲುಲ್ಲ ಮೂಲು ಅಂಚ ಈ ದೈವಾರಾಧನೆಗೆ ಸಂಬಂಧಪಟ್ಟಿನಂಚಿನ ಮೂಲ ವಿಚಾರಗಳು ಅದಕ್ಕೆ ಅನ್ನಗ ಐಕು ಗುತ್ತು ಮಡಸ್ಥಾನ ಬರ್ಕೆ ಭಾವ ಒಂದು ಮಾತ್ರ ಸೇರಿದ ಒಂಜಿ ದೈವಾರಾಧನೆ ಒಂಜಿಲ ಸತ್ಯ ಅಂದು ಬನ್ನಗ ಮೇರು ಪನ್ಲಕನ ನಮ್ಮ ಖಂಡಿತವಾದಲ್ಲಿ ಈ ವಿಚಾರಗಳು ನಮ್ಮ ನೆತ್ತ ಬಗ್ಗೆ ಚರ್ಚೆ ಮಲ್ಪೇರನೆ ಹೆಜ್ಜಿ ಕೆಲವೊಂದು ಮಾಯೆ ಅಂದ ಲೆಕ್ಕ ನಿರ್ದುಂಬ ಏತೋ ಪ್ರಾರ್ಥನಾ ಸಾಹಿತ್ಯ ನಂಗೆ ತಿಕ್ಕೊಂಡು ಅದಕ್ಕೆ ನನಗೆ ಇಕ್ಕೇರಿದ ದಂಡು ಬರ್ಪಿನಂಚಿನ ಪಡ್ತುಡ್ಲ ಅನೇಕ ಈ ತುಳುನಾಡದ ರಾಜ್ಯರ್ನಕಲ್ ಕನ್ನಡ ಕನದುಕ್ಕದೆಪ್ಪನಾಗ ದೈವನೇ ಪ್ರತ್ಯಕ್ಷ ಆದ ಬಂದಿನ ಉಂಟು ಈ ಕನ್ನಡ ಕನದುಕ್ಕದೆಪ್ಪೊಚ್ಚಿ ಹಿಡ್ದು ಮುಡ್ದು ಪೋಲೆ ವೀರವ್ರದ್ದು ಯಾನ ಪಾಸಡಿ ಆದುಪ್ಪೆ ಮಾಯದ ಮೈಂದನ ಪಾರಾದ ಅಕಲ್ನ ಮಂದೇನ ಅಕಲ್ನ ತಜಪಾಯದ ಮಾಯೆ ಅಂದ ಲೆಕ್ಕ ಮೇಲೆ ಒಂಜಿ ಬಹುಶಃ ನಾನೊಂದು ಈ ವಿಚಾರವನ್ನು ಒಲ್ಲ ದೈವಾರಾಧನದ ಬಗ್ಗೆ ಸರಿಯಾದ ತೆರಿಯಂದೆ ಮೇರೆ ತೆರಿಯದು ನನ್ನ ಒಂದು ಶರಣಾಗತಿ ಆಯರಡು ಎಡ್ಡೆ ಈ ವಿಚಾರವು ಅವು ಅತ್ತನ ನಾನೊಂಜಿ ದೈವ ಉಂಡು ಒಂದು ಮೇರೆ ನನ್ನ ಸ್ವರೂಪ ನನ್ನ ಬರು ತಸ್ಮಾದ ದೈವಲ್ನ ಕೈಟ್ಟು ಸೇರಿಯರ ಸಾಧ್ಯತೆ ಉಂಟು ಮಕ್ಕ ಮೇರ್ನ ಏತೋ ಪಟ್ಟಿ ಇತ್ತೆ ನಂಗೆ ಸಾಧಾರಣ 2,000 ಪಟ್ಟಿ ದಿಕ್ಕದ ನೊಂಜಿ ಪಟ್ಟಿಡ ಮೇರೆಲ್ಲ ಸೇರ್ಸವಡ ಒಂಜಿ ಆಯ್ನ ಹತ್ರ ಖಂಡಿತವಾದಲ್ಲ ಮೇರೆ ಸರಿಯಾಗಿ ನಂಜಿನ ಅಧ್ಯಾಯ ಮಲ್ತೊಂದು ತುಳುನಾಡದ ವಿಚಾರನು
ಬೊಕ್ಕದಾದಕ್ಕೆ ಎನ್ನಗ ದೈವಾರಾಧನೆಗೆ ಖಾಲಿ ಮೂಜಿ ಜನಾಂಗಗೂ ನರ್ತಕ ವಿಭಾಗಗಳು ಮಾತ್ರ ಅಂದತ್ತೆ ಐಕ ಸಂಬಂಧ ಪಟ್ಟಿನಂಚಿನ ಗುತ್ತು ಬರ್ಕೆ ಭಾಮ ಐಕ ಸಂಬಂಧ ಪಟ್ಟಿನಂಚಿನ ನಡಿಟ್ಟು ಆ ದೈವದ ದಿನಮಾನ ಐನ್ ಹಿಡಿದು ಬೊಕ್ಕ ಅಕ್ಕಲ್ನಕಲ್ಲ ಚಾಕಿರಿಗೆ ಸಂಬಂಧ ಪಟ್ಟಿನ ವಿಚಾರಗಳ ಹಿಡಿದು ಪೋಪಿನವು ಖಾಲಿ ದೈವಾರಾಧನೆ ಅಂದು ಬಂಡಿ ಬೇಟಿಗೆ ಅಕ್ಕಲಿಗೆ ಬೋಡ ಇಲ್ಲ ಕಲ್ಪ ವರ್ತನೆ ಮಲ್ಪರ ಪೂಜಾ ಕಡಿಟ್ಟು ವರ್ತನೆ ಮಲ್ಪರ ಒಂಜಿ ತಿಂಗಳು ಅಲ್ಪ ಒಂಜಿ ವರ್ಷದ ಒಂಜಿ ಆಜಿ ತಿಂಗಳದ ನೇಮ ಅಂದೆ ಕಣ್ ಪಂಡನಮ ಆ ತಿಂಗಳದ ಅವಧಿ ದಿನೊಟ್ಟು ಈತ ದಿನ ಪೋದಿ ಈತ ದಿನೊಟ್ಟು ನೇಮ ಆಪಿನಂಚಿನ ಕಟ್ಟ ಸಂಪ್ರದಾಯಗಳುಂಡು ನಾನು ಐಕ ಸಂಬಂಧಪಟ್ಟಿನ ಚೆಂಡಾಪಿನ ಕ್ರಮಗಳುಂಡು ಅಡಿದು ಪಕ್ಕ ಮಕರ ಜೋರನ ಏರ್ನವನಂಚಿನ ಕ್ರಮಗಳುಂಡು ಕೋರಿಕೊಂಡಾಪಿನಂಚಿನ ಕ್ರಮಗಳುಂಡು ಗಣಕಲಿಗೆ ಬಡಪಂಜಿ ರಕ್ತಬಿಂದಾನಗಳು ಕೊರ್ಪನಂಚಿನ ಕ್ರಮಗಳುಂಡು ದೇವರಾಧನ ಬಂಡಗೆ ಇತ್ತೆ ಒಂಜಿ ದೇವರಾಧನೆ ಕಲಾವಿದರು ಬಂಡು ಒಟ್ಟಾರೆ ಬೋದು ಅಲ್ಪ ಬಣ್ಣ ಭಾರತ ಮಲ್ತೊಂದು ಮಲ್ಪಿನಲ್ಲ ನಾಟಕ ಎತ್ತು ಅವು ಏತೋ ಅಕ್ಕಲ್ನ ಭಾವನೆಲುಂಡು ನಿಜ 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 ಈ ಸಾವಿರ ಸಹಸ್ರ ಭಕ್ತಿಯರ್ನ ಆ ಭಾವನೆ ಅಲ್ಪ ಜಿಂಜು ಅಲ್ಪ ಆ ಬಗೆಟ್ ಇಂಕಲ್ಲ ಒಂಜಿ ಗ್ರಾಮದೈವ ಬನ್ಪಿನಂಚಿನ ಒಂಜಿ ಕಲ್ಪನೆ ಅಕಲ್ಲ ಮನಸ್ಸು ಅಲೆಡುಪನಂಚಿನ ಭಾವನಾತ್ಮಕವಾಯಿನಂಚಿನ ವಿಚಾರ ಇಂಚಿನೊಂಡ ಐಟ್ ನಿಸ್ವಾರ್ಥವಾಯಿನಂಚಿನ ಸೇವೆ ಮನೋಭಾವನೆಲು ಐಟ್ ಅಕಲ್ ಸಮರ್ಪಣಾ ಭಾವನೆ ಪೇರು ಆಯ್ನಟ್ಟತ್ತ ವಿಶ್ವಾಸದಿ ಉಂಡು ಅತಿ ವಿಶ್ವಾಸ ಅನ್ಪಿನ ವಿಚಾರಲಂದಲ ಇರಬೇಕು ಅವೇನು ದುರುಪಯೋಗ ಕಡೆ ಪಂಡೇರು ಇಂಕಲ್ ವಿಶ್ವಾಸದ ಇದುಪ್ಪ ಆಯ್ತು ಅನ್ನಿಟ್ಟು ಬೊಕ್ಕ ಕೆಲವೇ ನಾವು ವಿಶ್ವಾಸವು ಘಾತಕ ಮಲ್ಪನಾಡಿ ಮುಟ್ಟಲ್ಲ ಅದು ಪೂಪನು ವಿಚಾರಗಳು ಸಹಸ್ರ ಭಕ್ತಿಯರ್ನ ಸಹಸ್ರ ಐಕೈಕ ಸಂಬಂಧ ಪಟ್ಟಿನಂಚಿನ ಚಾಕಿರ್ ವರ್ಗ ದಯಪನ್ನ ಉದಾಹರಣೆ ತಗೊಳ್ಳಿದ್ದು ದಿವಾರಾಜನಗೆ ಸಂಬಂಧ ಪಟ್ಟಿಂಚಿನ ಅರ್ಥಕ ವಿಭಾಗಗಳೊಂಜಿ ಕರ್ತವ್ಯ ಮಲ್ತಂಬತ್ತಂಡ ಐಕ ಕೊಡೆಯಡಿ ತಯಾರು ಮಲ್ಪನಂಚಿನ ಮಡಿವಾಲ ಸಮಾಜದ ಕುಲ್ಲೆಲ್ ಪಲ್ಲಂಕಿ ಬತ್ತನಂಚಿನ ಒಂಜಿ ಸಮಾಜದ ಕುಲ್ಲೆರು ಇದು ಮರ್ಗಿಳ್ಳು ಬೇತ ವರ್ಗದ ಅಕ್ಕಲ 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 ಆಯ್ತು ಐತನೇ ಕರ್ತವ್ಯಲು ಮತ್ತ ಮಲ್ತೊಂಬರ್ಪೇರು ಸತ್ಯ ಬನ್ನಾಗ ಒಂದೇ ರೀತಿಯಿಂದ ಮಾತ ಸೇರ್ದು ಸತ್ಯ ಆಗಿ ದೇವರಾಧನ ಅಂದು ಪನ್ನಗೆ ಮಾತೆಲ್ಲ ಯಾನು ಅರೆತದ ಭರ್ತೆ ಅಂದು ಪನ್ಪಿಲ್ಲಕಲ್ಲ ಆಯರವಲ್ಲಿ ಆಯ ನಡೆದತ್ರ ದೇವ್ರ ಮಾತ ವಿಚಾರ ಗೆತ್ತೊಂದು ಸತ್ಯ ಎಂಚಿನುಂಡ ಅವಿನ ಕೊರಡಾಪನ ಐಕ್ಯ ಸತ್ಯೋಲೊಂದು ಬಂತೀನಿ ತುಳುನಾಡದು ಸತ್ಯೋಲೊಂದು ನಮ್ಮ ಹಿರಿಯಾಕಲು ಪನೊಂಬೈದಿನ ಆತೆ ದಯಪಂಡ ಒಲ್ಪಲ ದೈವದ ಪುದರ್ ಬಂಡದಲ್ಲಿ ಐದು ಜೀರಾಕಲು ಎಂಕಲಿಗೆ ಅಪ್ಪೆ ಲೆಕ್ಕ ಅಂತಿನ ಸತ್ಯೋಲು ಎಂಕಲಿಗೆ ತಮ್ಮಲ ಲೆಕ್ಕ ಅಂತಿನ ಸತ್ಯೋಲು ಅಂತ ಪರಮತಿ ಅಂತೆ ಆಯ್ನಟ್ಟ ಹತ್ರ ದೈವಾರಾಧನ ಮುಟ್ಟಿದ ನಕಲು ನಿರ್ದುಂಬುಲ ಪಿರಬೋತಿ ನಕಲು ಇಜ್ಜೇರು ದೈವ ಬನ್ನಗ ಯಾನ್ ದುಂಪನೊಂಬತ್ತೆ ಅವು ದೈವ ಬನ್ನಗ ತೂನು ತೆರಿದು ಮುಟ್ಟುನಲ್ಲ ವೆಚ್ಚ ತೆರಿ ಅಂದ ಮುಟ್ಟುನಲ್ಲ ವೆಚ್ಚ ಮೇರಿತ್ತ ತೆರಿ ಅಂದ ಮುಟ್ಟುತ್ತೇರು ವೆಚ್ಚ ಖಂಡಿತವಾದಲ್ಲ ಮೇರೆಗೆ ಮುಟ್ಟೋಡೆ ದಯಪಂಡಗ ದೈವಾರಾಧನದ ವಿಚಾರ ಬಣ್ಣಗ ಎದ್ದು ದೂರ ಇದ್ದದ್ದು ಅಕ್ಲು ಪಾತಿಯರಿಂದ ದಯಪಂಡಗ ಬ್ರಿಟಿಷ್ ಸಮಾಜ ನಮ್ಮ ದೇಶ ಆಲಿಬಿಕ್ಕೆ ಮಲ್ಪನಗಲ್ಲ ಆಯ್ತ ಮಿತ್ತು ದೈವಾರಾಧನ ಮಿತ್ತೊಂಜಿ ಆತ ಶ್ರದ್ಧೆ ಬಕ್ಕ ಭಕ್ತಿ ಇತ್ತು ನಕ್ಲಿ ಏತೋ ಕಡೆ ಕತೆಕಲ್ ತಿಕ್ಕೊಂಡು ಅಕ್ಕಲಿಗೆ ಸಮೇತ ಆ ರೀತಿದ ಆರಾಧನೆ ನಮ್ಮ ಈ ಕಾಲೋಡಿ ಮೇರೆ ಪನ್ಪೇರಿಂದ ಮೇರೆ ಅಡಿದು ಪಿರೋ ಉಪ್ಪನ ಒಂಜಿ ನಿಜ 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 ಅತ್ತತ್ತೆ ಇದು ಭಾರತ ದೇಶನ ಆಳ್ವಿಕೆ ನಮ್ಮ ಕೊಲ್ಲೆ ಒಡೆಯ ನಂಜಿನ ಬ್ರಿಟಿಷರೇ ಆ ದೈವಾರಾಧನೆ ಒಂಜಿ ಗೌರವ ಕೊರ್ಪೇರು ಪನ್ಪಿನ ಅಂಜಿನ ಇಲ್ಲೇನ ನಮ್ಮ ಅನೇಕ ನೆಟ್ಟು ಭಾರತದ ಸಾಹಿತ್ಯ ನಂಗೆ ಅನೇಕ ಕತೆಗಳು ತಿಕ್ಕೊಂಡು ಮಸ್ತ್ ಸಾಹಿತ್ಯ ಐದಲ್ಲ ಪಿರೌಡು ಉಪ್ಪುನ ನಮ್ಮ ದೇಶೋಡಿ ಇತ್ತದು ಒಂಜಿ ರಾಜ್ಯೋಡಿ ಇತ್ತು ಒಂದು ಅವುಲ ಒಂಜಿ ಸಂಸ್ಕಾರ ಭರಿತವಾಯಿನಂಚಿನ ಸಮಾಜಡು ಬಿಟ್ಟಿನ ಆತ ಮಾತ್ರ ಅತ್ತ ಸರ್ ಮುರಣಿ ಕಾಂತಾರದ ಒಂಜಿ ಪದ್ಯನ್ ಪಾರ್ದು ರೀಲ್ಸ್ ಮಾಲ್ತಿನ ಒಂಜಿ ಪೊಂಡು ಮಗಲೆ ನಮ್ಮಪ್ಪ ಒಂಜಿ ಪಾತ್ರ ಪಂದಿತ್ತ ಗೊತ್ತಿತ್ತದ ಗೊತ್ತಿಜ್ಜಂದನ ಮಲ್ದುಪ್ಪಲ ಪಂಡದು ಬಟ್ ಆ ಪೊಣ್ಣಾಗ ಅಲ್ಲ ತಪ್ಪುದ ಅರಿವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರ್ತದೆ ತಪ್ಪು ಕಾಣಿಕೆ ಪಾಡ್ರ ಬೈದಲ್ಪನಾಗ ಆ ದೈವದ ಕಾರಣಿಕ ಆ ಒಂಜಿ ನಂಬಿಕೆ ಆ ಒಂಜಿ ಶಕ್ತಿ ಈ ಮಣ್ಣದ ಸತ್ವ ಏತುಂಡು ಪಂದು ಹೊರ ಯೋಚನೆ ಮಾಡ್ಕೊಡೋದು ಅವು ಆಂಧ್ರದ ಪೊಣ್ಣ ಅಂಡಲ್ಲ ಒಂದು ನಮ್ಮ ಆಚಾರ ವಿಚಾರ ಗೊತ್ತಿತ್ತಿನ ಒಂಜಿ ಪೊಂಜೋಪನಾಗ ಅವಲ ಏರು ಸಾಹಿತಿ ಪಣ್ಣಾಗ ಅವಳ ಮಾತು ಗೊತ್ತುಪ್ಪುಣ್ ಪನ್ನಾಗ ಅಂಡ ಈ ಗೊತ್ತಿತ್ತದ ಇಂಚ ಮುಟ್ಟುವೇರು ಪನ್ನಾಗ ಗೊತ್ತಿತ್ತದ ಇಂಚ ಪಾತ್ರ ಬನ್ಪಿರ ನನಗೆ ಎಂಚ ಒಂದು ಅದು ಪುಣ ಬನ್ಪಿನ ಅವು ಪ್ರಶ್ನೆ ಅದನ್ನ ಒಂಜಿ ನೇರವಾದ ಒಂಜಿ ಸಮುದಾಯ ಅಥವಾ ದೈವ ನರ್ತಕಿರ ಅಕ್ಲೇನೆ ಡೈರೆಕ್ಟ್ ಟಾರ್ಗೆಟ್ ಮನ್ಪುನಂಚಿನ ವಿಚಾರ ಪೊಂಜೋಗು ದಾದ ಆತ ಮನ್ಪುನ ಪ್ರಶ್ನೆ ದಾದ ಮನ್ ದಾದಕ್ಕೆ ಅನ್ನಗ ಈ ಭಕ್ತ ಮಾರ್ಕ ನೆಟ್ಟು ಪ್ರಹ್ಲಾದನ ಕತೆ ಬರ್ಪುನ್ನ ಒಂಜಿ ಅರ್ಚಾಂಡೆ ದಯಕರ್ನಾಗ ಜಯ ವಿಜಯರಿಗೆ ಒಂಜಿ ಶಾಪ ಆಪಿನ ಅಂಜಿನ ಕೊಡ್ತುಡು ಒಂಜಿ 7 ಜನ್ಮ ಒಂದೆತ್ತದು ಬೊಕ್ಕ ನಿನ್ನಾಡೆ ಸೇರೋಣ ಬೊಕ್ಕ ಮುಂಜಿ ಜನ್ಮ ಹೊಡೆದು ನಿನ್ನ ಸಿಟ್ಟು ಸೇರೋಣ ಬಹಳಾಗದ ವಿಚಾರ ಗೊತ್ತಜ್ಜಿ ನಾನು ಅಲ್ಪ ಹಿರಣ್ಯಕಶ್ಯಪುಗು ಪ್ರಹ್ಲಾದನ ರೂಪನು ಇಂಚ ಅಂದು ಬಂದದ್ದು ತೊಚ್ಪಾಯಿನ ಒಂಜಿ ಕಡೆ ತೊಚ್ಪಾಯಿನ ಪ್ರಹ್ಲಾದ ಎಂದ ಅನ್ನದು ಅರಿನ ದರ್ಶನ ಇಂಚ ಬಂದ್ಬಿನ ಒಂಜಿ ಕಡೆ ತೊಚ್ಪಾಯಿನ ಅಂದ್ರೆ ಮೂಲ ದಾದಕ್ಕೆ ನೆಟ್ಟು ನಮ್ಮ ಗಟ್ಟಿಯಾಪಿನತ್ತಂದೆ ದೈವಾರಾಧನೆ ಖಂಡಿತವಾದಲು ಉಂಟುಜಿ ಆಯ್ನೆಟ್ಟ ಹತ್ರ ಮೇರ್ನ ಪಾತೆ ಹೊಡೆದು ನಮ್ಮ ತುಳುನಾಡದಕ್ಲಿ ಎತ್ತು ಎಚ್ಚರಿಕೆ ಅಣ್ಣಂಗೆ ಗಟ್ಟಿಯ ಒಂದು ಬತ್ತ ಐಕೊಂಜಿ ಉತ್ತರ ಕೊರಪು ನಡೆ ಮುಟ್ಟಾನ ಒಂಜಿ ಸಮಾಜ ಒಂಜಿ ಪೊರ್ತುಗಾನಗ ಈ ದೈವಾರದನ್ನು ಕೊಡಿ ಹಿಡಿದು ದೈವ ಚಾಕಿರದಕ್ಲಿ ಮಾಧ್ಯಮದ ವ್ಯವಸ್ಥೆಗೆ ಬರಂದ ಇತ್ತು ಏತೋ ಅಕಲ್ನ ನೆಟ್ಟಿ ಎಂಕಲ್ ದೈವನೇ ಸಮರ್ಪಣೆ ಮಲ್ತೊಂದು ಅಲ್ಪನೆ ಮುಗ್ಧತೆ ದೇಳಿ ಅಕಲ್ನ ಸೇವೆ ಮಲ್ತೊಂದಿತ್ತೇನಂತೀರ ಸಮಾಜ ನೆಟ್ಟು ನನಲಾತ ಒಂಜಿ ಜಾಗೃತಿ ಈ ಅನ್ನ ಹೇಳಿಕೆ ಹಿಡ್ದವರ
ದಾಯಕನ್ನಾಗ ದೈವಾರಾಧನೆ ಒಂಜಿ ರೀತಿ ಏತ್ ಗಟ್ಟಿ ಉಂಡು ಪನ್ಪನಂಚಿನ ಒಂಜಿ ರೀತಿಯ ಗದ್ದ ತುಯ್ಯರ್ ಅವು ಏತ್ ಗಟ್ಟಿ ಉಂಡು ನಮ್ಮ ಸಮರ್ಥವಾದ ನಮ್ಮ ತೋರಿಪ ಉಂಬೆ ಒಂಜಿ 10-25 ವರ್ಷದ್ದು ನಮ್ಮ ಪಿರಬೋಪನ ಒಂದಾನಾಗ ಹೊರ ಒಂಜಿ ಸುದ್ದಿ ಆಡ ದೈವಾರಾಧನೆ ನನಗೆ ಉಂತುನು ಮಾರೆ ಬಣ್ಣ ಮಾತೆಲ್ಲ ವಿದ್ಯೆ ಕಲ್ತೊಂದುಲ್ಲೇರು ವಿದ್ಯೆ ಕಲ್ತೊಂದು ಐನಡ್ದು ಬಕ್ಕ ಅಕ್ಕಲ ಕೆಲಸ ಕರ್ತವ್ಯಕ್ಕೂ ಪೋಯಿರಂದಾಂಡ ಈ ದೈವ ಆರಾಧನೆ ಕಲಕು ಬರಂದ ಐನೆಟ್ಟ ಹತ್ರ ಉಂತುನು ಬನ್ಬಿಡ ಇನ್ನು ಏತೋ ದೈವ ಆರಾಧನೆ ಈ ಕಾಲಘಟ್ಟಗೂ ನನ್ನ ವಿದ್ಯಾರ್ಥಿನಕಲು ಕೂಡಲ ಇತ್ತೆ ಕಲ್ಪನೆ ವಿದ್ಯಾರ್ಥಿನಕಲು ಕೂಡಲ ವಿದ್ಯೆ ಕಲ್ತಿನಕಲು ಕೂಡಲ ಗ್ರಾಜುಯೇಟ್ ಇತ್ತಿನಕಲು ಕೂಡಲ ಬ್ಯಾಂಕ್ ವಿದ್ಯೆ ಇತ್ತಿನಕಲ್ಲ ಕೂಡಲ ಇತ್ತೆ ದೈವ ಆರಾಧನೆ ಕಲ್ಪೇರು ಮಲ್ತೊಂದಿಲ್ಲ ಎಂಕಲ್ಲ ಸಮಾಜೋಡೆ ಏನು ಪನ್ಪುನುಂದಾಂಡ ಎಂಕಲ್ಲ ಪ್ರಭಾಕರ್ಗೆ ಶೂಟರ್ ಬೇಟು ಆರ್ಲ ಉದ್ಯಾವರದ ಅರದು ಸಾನ್ನಿಧ್ಯೋಡು ಒಂಜಿ ಕೊಡ್ತಾರೆ ಸೇವೆ ಮಲ್ದಿನ ಶ್ರೀಧರ್ ಎತ್ತೋ ವಿದ್ಯಾವಂತಿಯರ ನಕಲಿ ಇನ್ನು ದೈವಾರಾಧನೆಗೆ ಆ ಬಗೆಟ್ ನಮ್ಮ ಪಾರಂಪರ್ಯ ಒರಿಪೋಡು ಪನ್ಪಿನ ಅಂಚಿನ ಒಂಜಿ ತುಳುನಾಡದ ಪಾರಂಪರ್ಯನ ದೈವಾರಾಧನೆ ಒರಿಪೋಡು ಪನ್ಪಿನ ಅಂಚಿನ ನಲ್ಲ ದೃಢಟುರ್ಲಿ ಏತೋ ವಿದ್ಯಾರ್ಥಿ ನಕಲಿಗೆ ಏತೋ ಆಸಕ್ತಿ ಉಂಟು ಈ ಬಗೆಟ್ ದೈವಾರಾಧನೆ ನಮ್ಮ ಹಿರಿಯಾಕಲ ಸಂಸ್ಕೃತಿನ ಈ ದೇಶದ ಅಥವಾ ನಮ್ಮ ತುಳುನಾಡದ ಸಂಸ್ಕೃತಿನ ಒರಿಪೋಡು ಪನ್ಪಿನ ಅಂಚಿನ ಆಯ್ತ ಇನ್ನೇನುಂಟು ದಯಕನ್ನಾಗ ಆಯ್ತಾ ಬೀರಾಡ್ದು ಒಂಜಿ ರೀತಿಯ ಭಯ ಉಂಟು ಒರಿತ ಜಿಂದಿನ ಭಯ ಉಂಟು ಒಂಜಿ ಕಡೆ ಆ ಸಂಸ್ಕೃತಿ ಪೂರ್ಣವಾದ ನಾಶ ಯಾವೊಂದು ಬರ್ತನ ಈ ದೇಶ ನಮ್ಮ ಎಂಚ ಬನ್ಪಿನ ಈ ಸಂಸ್ಕೃತಿ ಸಮೃದ್ಧವಾಯಿನಂಚಿನ ಒಂಜಿ ದೇಶ ಈ ಸಂಸ್ಕೃತಿ ನಮ್ಮ ಸಂಪತ್ತರದ ಮಾತ್ರ ಈ ಸಂಸ್ಕೃತಿ ಇತ್ತಿನೇದ ಆತ್ರ ದೇಶ ನಿಜ ನಿಜ ಎಸ್ ಸರ್ ಸಂಸ್ಕೃತಿ ಇತ್ತಿನೆಟ್ಟ ಎಸ್ ಸರ್ ಬರ್ಬೇಕು ಕುಡುಂಜಿ ಕಾಲರ್ ಹಲೋ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ಸೋಲ್ಮೇಲು ಸರ್ ಪಲ್ಲೆ ಸರ್ ಅಂಜನೆ ಪೇಜಾರಣ್ಣಗೆ ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್ ಪಲ್ಲೆ ಸರ್ ಏನ ಪುದಾರೆ ಎನ್ನ ಪುದಾರ ರಾಘು ಪೂಜಾರಿ ಕಲ್ಪಂಜೆ ಬೈದರ್ಲಿನ ಪಾತ್ರೆ 44 ವರ್ಷ ಸೇವೆ ಮಾಡ್ಕೊಂಡು. ನಮಸ್ತೆ ನಮಸ್ತೆ ಸರ್ ನಮಸ್ತೆ ಧನ್ಯವಾದ ಪಲ್ಲೆ ಪಲ್ಲೆ ಸರ್ ಕಾರ್ಯಕ್ರಮ ಕಾಲ್ ಮಾಡಿ ದಾನಿ ಬಂದಾಗ ಇನ್ನು ಮುಗುಲ್ ಮಾತ ಪನ್ಪೇರು ದೈವದ ಬಗ್ಗೆ ದೈವದ ಕಲೆ ಕಾರ್ಮಿಕ ಮೊಗಲೆ ಗೊತ್ತು ಇಂಚಿನ ಶಬ್ದ ಮಗಲ ಮಾಡಿ ಬಿಟ್ರೆ ಗೆತ್ತಜಿ ನಿಜ ದೇಗ ಬಂದಾಗ ಒಂಜಿ ಪಂಜಿರ್ಲಿ ಅವಾರ್ಡ್ ಅಥವಾ ಜಿಮಾದಿ ಅವಾರ್ಡ್ ಅಂಚಿನ ಕಲ್ಕುಡೆ ಅವಾರ್ಡ್ ಅಂಚಿನ ಬೈದೇರ್ಲ ಅವಾರ್ಡ್ ಎಂಕುಲು ಚಾಕ್ರಿ ಮಲ್ತದ ನೆತ್ತ ಕಲೆ ನೆಲೆ ದಾದ ಪಣ ಕಲೆ ದುಡ್ಡುಗೋಸ್ಕರ ಆತು ಒಂಜಿ ದೈವ ಪಂಪಿನ ದಾದ ಪಂಪಿನ ಸೇವೆದು ಎಂಕುಲ ನೇಮ ನಿಷ್ಠೆಡ್ ಇತ್ತದು ಆ ಸೇವೆನ ಮಲ್ತೊಂದುಲ್ಲ ನಿಜ 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 ಸರ್ ಏಕಂದ್ರೆ ಒಂಜಿ ಕೇರ್ನ ಭಕ್ತಾಗ ಎಡ್ಡೆ ನುಡಿ ಬರೋಡು ಅಥವಾ ನಾ ಭಕ್ತರ ಕಷ್ಟ ನಿವಾರಣೆ ಪಂಪಿನ ಉದ್ದೇಶೋಡು ಮಾತೆಲ್ಲ ದುಡ್ಡುಗೋಸ್ಕರನೇ ಎಂಕುಲು ಚಾಕ್ರಿ ಮಲ್ಕೊಂಡು ವಸ್ತು ಒಂಜಿ ಧರ್ಮ ಒರಿಯೋಡು ತುಳುನಾಡದ ಮಣ್ಣ ಪರಶುರಾಮ ಸೃಷ್ಟಿಡ್ ಕಾಟಕಲ್ಲಿಗೆ ಪೂದಿಯೊಂದು ನಮ್ಮ ಹಿರಿಯರು ತೋಟದ ನೀರ್ಲ ತೋಟದ ಪಾದತಿ ಕೈ ಮುಗಿದನ ದೈವೋದು ಇನಿ ಮುಗುಲ ಅಕ್ಷರ ಜಾನ ಇತ್ತಿನಗುಲು ಒಂದು ಬುದ್ಧಿ ತಿನಗುಲು ಕಟ್ಟಿದಿನ ಇನಿ ಅಕ್ಷರ ಜಾನದಗುಲು ಒವ್ವ ಒಂಜಿ ಬತ್ತನ ಬಣ್ಣದ ಎರೆಗದಾದ ಮಲ್ಪೇರ್ ಬಣ್ಣದ ಮಾತೆಲ್ಲ ಸಮಾಜದ ಅಂಚ ಇಜ್ಜರಿ ಕರೆಕ್ಟ್ ನಿಜ 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 ಬೇಗ ಬಣ್ಣಗ ಮುಂದೆ ಯಾನ ಸ್ವಂತ ಯಾನ ಒಂಜಿ ಇಲ್ಲದ ತೂತಿನ ಜಿಮಾದಿನ ಕಾರ್ಮಿಕ ದಾದ ಅವೇ ಅವೇ ಪಂಜಿಲಿನ ಕಾರ್ಮಿಕ ದಾದ ದೊಡ್ಡ ನಾಳೆ ಪಿಲೆ ತುಂಬ ಪಾತ್ರ ಮಾಡಿದ್ರೆ ಈ ಜಾಗ ಉಂಟು ಅಗ್ಲು ಮರಳಿ ಅಂತ ನಿಜ ಬೇಗ ಬಂದಾಗ ಒಂಜಿ ಇಂಚಿನ ಒಂಜಿ ಪಂಜಿಲಿನ ಒಂಜಿ ಕುಟುಂಬಕ್ಕೆ ಯಾನ್ ರಾಶಿ ಆಪುಜಿ ಪಂಪಿನ ಕೊಡ್ತುಡು ಈ ವರ್ತೆ ಇನ್ನೆರ ಶಕ್ತಿ ಇದ್ದೆ ದಿನ ಇಂದ ಪಕ್ಕನಿಗೆ ಯಾನ್ ಕೈ ಮುಗ್ಗಿಜಿ ಅವೇನು ಶಕ್ತಿ ಇದ್ರು ತೊಯಪಲ್ಲ ಯಾನ್ ಪಂಡಿ ಲೆಕ್ಕ ಲೆಕ್ಕ ಮಾಡಿ ಬಂದೆ ಅಂಚನೆ ಲೆಕ್ಕ ಬೈದನು ಅಂಚನೆ ಗಂಗಾ ಕುಮಾರಿ ಒಂಜಿ ಕಲ್ಪುಡೆ ಬೇಗ ಬಂದಾಗ ಆಯನ ಕಲ್ಲು ತೂ ನೀಡು ಮುಲ್ಕ ಒಂದು ಉಲ್ಪನೆ ಒಂಜಿ ಕೋಡಿಡು ಒಂಜಿ ಮದಿಪುನೆ ತಪ್ಪು ಮಂದಿ ಐಕೆ ನುಡಿ ಉಂಡು ಎಂಕುಲು ಮದಿಪುನೆ ಪುಡ್ಪುಜ ಅಥವಾ ಒಂಜಿ ಆಯ್ತಾ ನರ್ತನ ಮಾತ್ರ ಮಾನಿಲ್ಲ ಪುಡ್ಪುಜ ಮಾಡ ನುಡಿಯೋ ಸತ್ಯ ನುಡಿಯೋ ಆಯ ಓಲಾ ತಪ್ಪು ಮಂದಿ ಕಲ್ಕೊಂಡ ವಿಷಯ ಆಯನ ಆಯನ ಇಲ್ಲಡ ಬತ್ತದ ಆಯನ ಇಲ್ಲಿಗೆ ಕಲ್ಲು ಪೂರ್ಣ ಊರ್ದಗಳು ಒಟ್ಟಾದು ಆ ಕಲ್ಲು ನನ್ನ ಕೂಂತೇರು ಕೂಂಪನ ತೊಟ್ಟಿಂದ ಬಾಲೆ ಕತ್ತು ಮಾಡಿನ ಕಲ್ಲು ಬಾಲೆ ಕೊತ್ತು ಆ ಕಲ್ಲು ಪೂರ್ಣ ಅಂಚಿತ್ತಿನ ಅವಳು ದೇಗನ ಇನಿ ನಮ್ಮನ್ನ ತಪ್ಪುಂಡು ಹೆಚ್ಚ ಬಣ್ಣಗ ತುಂಬ ಪಂಜಿರಿನ ಪಾತ್ರ ಪಂಜಿರ್ಲಿಗೆ ಜಿಮಾದಿನ ಪಾತ್ರ ಜಿಮಾದಿಗೆ ಶ್ರೀ ಕುಂತು ವರ್ತೆ ಕುಂತಿನ ಪಾತ್ರ ವರ್ತೆಗೆ ಇನ್ನು ನಮ್ಮಲ್ಲ ಮುಂದೇನು ಮಾತ್ರ ಕೆಲವು ತಿಲಾದ ಬಾಕಿದಾಗಲೇ ಅವಕಾಶ ಮಂತ ಕೊರಿಯ ನಮ್ಮ ಇದು ಅದು ದೈವ ನೇಲ ಎಲ್ಲ ಕಂಕಣ ಸಿದ್ಧ ಇಜ್ಜೆ ಒಂದು ಕಾರಣವೇ ನಮ್ಮ ನೆಟ್ಟು ಇದು ಹೇಗೆ ಬಂದಾಗ ದೊಡ್ಡದ ಬೆರೆಯ ದೈವ ಬೋದ ಜಾನುವಾರದ ಬೆರೆಯ ಒಂದು ಸತ್ಯದ ಒಂದು ಎರಿಯನ ಬೆರೆಯ ದೈವಲ್ ಬೈದಿದ್ದು ಒಂದು ಸಿರಿನ ಬೆರೆಯ ದೈವಲ್ ಬೈದಿದ್ದು ಇದು ನಮಲ ಆಲೋಚನೆ ಮಾಡ್ಕೊಡೋದು ಈಗ ನಾವು ಪಂಪೇಡ ನಮ್ಮ ದೇಹ ಪಂಪೆ
ನಮ್ಮ ಓನ್ ತಾತ ನೆಟ್ಟು ನಮ್ಮ ಚಾಕರಿ ಮಕ್ಕಳು ಬಂದಾಗ ಒಂಜಿ ಸಂಸಾರ ಒಂಜಿ ಈ ದೈದ ಪೂಜಾರಿ ಬಂದಾಗ ಇಲ್ಲಡತ್ತು ಮಾತಾ ವರ್ಗಲಾಗಿ ಮಾನ್ಯತೆ ಕೊಡ್ಕೊಡು ನಿಜ 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 ಅವು ಆಯ್ತು ಏನು ಹೇಳುತ್ತೆ ಸರಿ ಕೋಲ ಕಟ್ಟುನಾಗಲು ಸತ್ತರ ಪ್ರತಿ ಒರಿಯಾಗಲಾಗಲಿ ಗೌರವ ಇಲ್ಲ ಬಾಗ್ಲಿ ಬತ್ತಲ್ಲ ಆಗಲೇ ತೂಪಿನ ದಿಷ್ಟೇ ಬೇಯ್ತು ನಮ್ಮ ನಿಜ ಉನ್ನೇನು ನಮ್ಮ ಕಲೆ ಒಂದೈನಿ ನಿಜ 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 ಎದುರ್ದ ದಿನ ಮೊಗಲ ಬಾಯಿಡ್ ಮಾತ ಕೇಂದ್ರ ಕಾರಣ ನಮ್ಮ ತುಳುನಾಡದ ಮಣ್ಣು ಪರಶುರಾಮ ಶಿಷ್ಟಿಡು ನಮ್ಮ ಸ್ವಲ್ಪ ಕೈಲಾಸಗಿರಿ ಈಶ್ವರನ ಹೊರಮಲ ಬೇತು ನಗಲು ಬಂದು ಕುಕ್ಕೆಸಲ ಸುಬ್ರಹ್ಮಣ್ಯ ಇಂಚಿನ ಕುಮಾರಧಾರ ಎಡಗಬೋಡು ನೆಲ್ಲೆಡಬೋಡು ಇಂಚಿನ ದೈವಸ್ಥಾನ ಮಸ್ತುಂಡು ನಮ್ಮಳ ಇದು ಬೆಳಗಿಡು ಬೆಳಕು ನಮ್ಮಲ್ಲ ಸುಧಾರಣೆ ಆವಡು ನಾವು ಪರಿವರ್ತನೆ ಆವಡು ಮೂಲ ಸಂಸ್ಕೃತಿನ ಬುಡ್ದು ನಮ್ಮ ಸುಧಾರಣೆ ನಾವು ಬೆತ್ತ ಅವಲ ಬರ್ಕೊಡು ಅಂದ್ ಅಂಚಾದ ಮೂಲಕ ನಮ್ಮ ಒಂದು ನಿಶ್ಚಯ ಮಲ್ಪುಗ ಒಬ್ಬರಿಗೆ ಪಾತ್ರ ಅವಕಾಶ ಕೊಡ್ರೆ ಕಾರಣ ಮಲ್ಪನ್ ಬಿಡ್ತೀವಿ ನಮ್ಮ ಮಣ್ಣದ ಎನ್ನವರ ಪಾತ್ರ ಪಂಡು ಸೊಲ್ಮೇಲು ಸರ್ ಸೊಲ್ಮೇಲು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಲ್ತಾರ ಹಿರಿಯಾಕ್ಲು ತೆರೆದಿನಕ್ಲು ಮಸ್ತ್ ವಿಚಾರ ಎಂಕ್ಲೆ ಪಂಡಾರ ಸೊಲ್ಮೇಲು ಸರ್ ಸೊಲ್ಮೇಲು ಆಯ್ತೊಟ್ಟಿಗೆ ಕುಡಿಂಜಿ ಕಾಲರ್ ಉಳ್ಳಾರ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಇನ್ನ ಪುದರ್ ಸರ್ ಒಲ್ಪಡ್ದು ಸರ್ ಸರ್ ನಾನು ಸೀತಾರಾಮ್ ಕುಮಾರ್ ಅಂತ ಹೇಳಿ ಸರ್ ಸೀತಾರಾಮ್ ಕುಮಾರ್ ಅವರು ದಯಮಾಡಿ ತಮ್ಮ ಟಿವಿ ಅಲ್ಲಿ ಮುಂದೆ ಮ್ಯೂಟ್ ಮಾಡಿ ಸರ್ ಮೊದಲೇದಾಗಿ ಹಲೋ ಸರ್ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಸರ್ ಮೊದಲೇದಾಗಿ ಓಕೆ 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 ಮೂವರಿಗೂ ನನ್ನ ಪ್ರಣಾಮಗಳು ಸಲ್ಲಿಸ್ತಾ ಇದ್ದೀನಿ ಸರ್ ನಮಸ್ತೆ ನಮಸ್ತೆ ಸಾರಿ ಕ್ಷಮಿಸಬೇಕು ದಯಮಾಡಿ ಕ್ಷಮಿಸಬೇಕು ಸೀತಾರಾಮ್ ಕಟೀಲ್ ಸರ್ ಅದ್ಭುತವಾದಂತಹ ಚರ್ಚೆಗಳು ನಡೀತಾ ಇದೆ ಧನ್ಯವಾದ ಧನ್ಯವಾದ ಸರ್ ಕ್ಷಮಿಸಿ ನಮ್ಮ ಭಗವಂತ ನಾವು ಪ್ರಾಯ ಆಗ್ತಾ ಉಂಟು ಅಲ್ಲಿ ಪ್ರಾಯ ಸ್ವಲ್ಪ ಇನ್ನು ಸ್ವಲ್ಪ ಆದ್ದರಿಂದ ಸಣ್ಣ ಮಗು ಬಿಟ್ರೆ ನಮ್ಮ ತುಳುನಾಡಿನ ಧಾರ್ಮಿಕ ವಿಚಾರದಲ್ಲಿ ಅವರು ಸಣ್ಣ ಮಗು ಬಿಟ್ರೆ ಬೇರೆ ಅವರಿಗೆ ಹೆಚ್ಚು ಪ್ರಾಯ ಆಗ್ಲಿಲ್ಲ. ಓಕೆ ಓಕೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ದೈವದ ಬಗ್ಗೆ ಏನು ಅಂತ ಹೇಳಿ ನನ್ನ ಮನೆ ಹಿಂದೆ ಮುಸ್ಲಿಂ ಸಮುದಾಯದವರು ಆ ದೈವ ಸರ್ ಸ್ವಲ್ಪ ಸಾರಿ ಕ್ಷಮಿಸಿ ಸರ್, ಲೈನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸರ್, ಲೈನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸರ್. ಕೇಳ್ತಾ ಇದೆ ಸರ್ ಈಗ? ಈಗ ಎಸ್ ಸರ್ ಕೇಳ್ತಾ ಇದೆ, ಮಾತಾಡಿ ಸರ್. ನೋಡಿ, ದೈವದ ಪ್ರಭಾವ ಎಷ್ಟು ಇದೆ ಅಂತ ಹೇಳಿದಕ್ಕೆ ನಾನು ಸಣ್ಣ ಉದಾಹರಣೆ ಕೊಡ್ತೇನೆ. ಎಸ್ ಸರ್. ನಮ್ಮ ಮನೆ ಹಿಂದೆ ಇರುವಂತ ಒಂದು ಚಾಮುಂಡಿ ದೈವ, ಅದನ್ನು ಒಂದು ಇಸ್ಲಾಂ ಧರ್ಮದವರು ತಿರಸ್ಕರಿಸಿದಾಗ ಅವರ ಇಡೀ ಕುಟುಂಬವೇ ಸರ್ವನಾಶ ಆಗಿ ಮತ್ತೆ ಅದನ್ನು ಈಗ ಗುಡಿ ಕಟ್ಟಿ ಪೂಜಿಸಿ ಕೋಲ ಕೊಡ್ತಾ ಇದ್ದಾರೆ. ಅಷ್ಟು ಅದ್ಭುತವಾದಂತ ಶಕ್ತಿ ದೇವತಾರಾಧನೆಯಲ್ಲಿ ಉಂಟು. ನಿಜ ನಿಜ ನಿಜ. ನಡೆದಂತ ಘಟನೆ, ನಮ್ಮ ತಾಯಿ ಮತ್ತು ಅವರ ತಂಗಿಗೆ ನಡೆದಂತ ಘಟನೆ, ಕಲ್ಲುಟ್ಟಿ ದೈವವನ್ನು ಅವರು ನಿಂದಿಸಿದಾಗ ಅದರಲ್ಲಿರುವಂತಹ ಹಣವನ್ನು ತೆಗೆದು ನಿನ್ನ ದೈವ ಏನ್ ಮಾಡ್ತದೆ ನೋಡು ಅಂತ ಹೇಳುವಾಗ ಅವರು ಹುಚ್ಚಿ ಹಿಡಿದು ಹೋಗಿ ಮನೆ ಮಠವನ್ನು ಕಳ್ಕೊಂಡು ಕೊನೆಗೆ ಹುಚ್ಚಿ ಹಿಡಿದು ಸತ್ತಂತ ದೃಶ್ಯ ಉಂಟು. ಅದ್ಭುತವಾದ ದೈವ ಸಾನ್ನಿಧ್ಯವನ್ನು ಅವರು ನಿಂದಿಸ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅದು ಸಣ್ಣ ಪ್ರಾಯ ಅಲ್ಲದೆ ಅವರು ಇನ್ನು ಆ ವಿಭಾಗದಲ್ಲಿ ಬೆಳೆಯಿಲ್ಲ, ಸಣ್ಣ ಮಗು ಅವರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನಿಜ ಅಲ್ವಾ? ಸಣ್ಣ ಮಗು, ಅವ್ರಿಗೆ ಏನ್ ಗೊತ್ತಿಲ್ಲ. ನಮ್ಮ ತುಳುನಾಡಿಗೆ ಬೇಕಾದ್ರೆ ಬರ್ಲಿ, ಅವರು ಇಷ್ಟು ಮಾತಾಡುವಂತ ಅವರು ಅಣ್ಣ ಪಂಜುರ್ಲಿಯ ಮುಂದೆ ನಿಂತು ಕ್ಷೇತ್ರದಲ್ಲಿ ನಿಮ್ಗೆ ದರ್ಶನ ಬರುವುದಿಲ್ಲ, ನೀನು ಸುಳ್ಳು ಈ ಕ್ಷೇತ್ರ ಹೇಳುವಂತ ಒಂದು ಎದೆಗಾರಿಕೆ ಇದ್ರೆ ಅವ್ರು ಬರ್ಲಿ. ನಿಜ 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 ಅಲ್ವಾ? ನಿಜ ನಿಜ. ಇಷ್ಟೇ ಪರೀಕ್ಷೆ ಬಿಟ್ಟರೆ ಬೇರೆ ಏನಲ್ಲ. ಅದ್ಭುತವಾದಂತ ಈ ಒಂದು ಕಾರ್ಯಕ್ರಮ ತಾವು ನಿರ್ವಹಿಸ್ತಾ ಇದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳು ಸರ್. ಸೀತಾರಾಮ್ ಸರ್ ಧನ್ಯವಾದಗಳು ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಾ. ತಮಗೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ ಈ ಒಂದು ವಿಚಾರವನ್ನು ನೋಡಿದಾಗ, ಅಂಡ್ ತಮ್ಮ ಒಂದು ಅನುಭವವನ್ನು ಕೂಡ ಹಂಚಿಕೊಂಡಿದ್ದೀರಾ ಸರ್, ಧನ್ಯವಾದಗಳು. ಇದು ಯಕ್ಷಗಾನದ ಮೇರು ಕಲಾವಿದರು ಸೀತಾರಾಮ ಕಟೀಲ್ ಸರ್ ಕಾಲ್ ಮಾಡಿರುವಂಥದ್ದು, ಅಂಡ್ ಅವರ ಒಂದು ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ. ಒಂದು ಮಾತನ್ನು ಹೇಳಿದರು, ದೈವದ ಎದುರು ಹೋಗಿ ಹೇಳಬೇಕು, ಮೈಯಲ್ಲಿ ಬರುವುದಿಲ್ಲ, ದೈವ ಬರ್ತಾ ಇಲ್ಲ, ಆವಾಗ ಗೊತ್ತಾಗುತ್ತೆ ಕಾರಣಿಕರು ಅಂತ. ಅಕ್ಷರಶಃ 100ಕ್ಕೆ 100 ಈ ಸತ್ಯವಾಗಿರುವಂಥ ಮಾತು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಓಕೆ, ಥ್ಯಾಂಕ್ ಯು. ಸ್ವಲ್ಪ ಕಾಲ್ ಹೋಲ್ಡ್ ಮಾಡಿ, ಅನೇಕ ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು. ಜೊತೆಗೆ ನಾನು ಕೆಲವು ವಿಚಾರಗಳನ್ನ ಮಾತಾಡಬೇಕು. ನನಗೆ ಇಲ್ಲಿ ಮತ್ತಷ್ಟು ವಿಚಾರವನ್ನು, ತಮಗೂ ಕೂಡ ಆಕ್ರೋಶಕ್ಕೆ ಕಾರಣವಾಗಿರುತ್ತೆ ಮಾಶಾಸನ ವಿಚಾರ ಅಲ್ವಾ? ಅನೇಕ ಕರೆಗಳು ಇಲ್ಲಿ ಬರ್ತಾ ಇದೆ, ಅನೇಕ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈ ಮಾಶಾಸನದ ಬಗ್ಗೆ ಹೇಳಿದಾಗ ಸರ್, ನಿಮ್ಮಲ್ಲೇ ನಾನು ಕೇಳ್ತೇನೆ ಈ ಒಂದು ವಿಚಾರವನ್ನ ಯಾವ ರೀತಿ ಅಂತ ಹೇಳಿದಾಗ, ಮಾಶಾಸನ 2,000 ರೂಪಾಯಿ ಕೊಟ್ಟದೆ 2,000 ರೂಪಾಯಿ ಕೊಡಬಾರ್ದಿತ್ತು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಸುಳ್ಳು ಹೇಳ್ತಾ ಇದ್ದಾರೆ, ದೇವರು ಮೇಯಲ್ಲಿ ಬರೋದಿಲ್ಲ ಅನ್ನೋದು. ಇವೆಲ್ಲದರ ಜೊತೆಗಾಗಿ ಈ ದೈವ ನರ್ತಕರ ಒಂದು ವರ್ಗ ಏನಿದೆ, ಆ ವರ್ಗದ ಬಗ್ಗೆ ಕೂಡ ನಾವು ಮಾತನಾಡಿದಾಗ, ಈಗಾಗಲೇ ಪೇಜಾವರ ಸರ್ ಅದನ್ನು ಹೇಳಿದ್ರು, 9 ಗಂಟೆಗೆ ಅರದೆಲ್ಲ ಹಾಕಿಕೊಂಡು ವೇಷಭೂಷಣಗಳನ್ನ ಹಾಕಿಕೊಂಡು ನಿಂತಾಗ ತದನಂತರ
ಮುಗಿಯುವಂಥದ್ದು ಕೆಲವೊಂದು ಸಲ 9 ಗಂಟೆ ಆಗಿರ್ಬೋದು, ಮರುದಿನ ಅಥವಾ 12 ಗಂಟೆ ಕೂಡ ಆಗಿರ್ಬೋದು. ಆ ಸುಡು ಬಿಸಿಲಿನಲ್ಲಿ ಆ ರಾತ್ರಿಯಲ್ಲಿ ಒಂದ್ಸಲ ಈ ಹಿಂದೆ ನಾವು ಚರ್ಚೆಯಲ್ಲಿ ಮಾತನಾಡಿದಾಗಲೂ ಕೂಡ ಒಂದ್ಸಲ ದೈವ ನರ್ತಕರು ಹರದಲವನ್ನು ಹಾಕಿದ ನಂತರ, ವೇಷವನ್ನು ಹಾಕಿದ ನಂತರ ಎಲ್ಲಿಗೂ ಕೂಡ ಹೋಗುವಂತಿಲ್ಲ. ನಮ್ಮ ಒಬ್ಬ ಮನುಷ್ಯ ಅಂತ ಬಂದಾಗ, ನಾನು ನೇರವಾಗಿ ಹೇಳ್ತೇನೆ, ಮನುಷ್ಯ ಅಂತ ಬಂದಾಗ ಶೌಚಕ್ಕೆ ಹೋಗುವಂಥದ್ದು ಅಥವಾ ಟಾಯ್ಲೆಟ್ಗೆ ಹೋಗುವಂಥದ್ದು, ವಾಶ್ರೂಮ್ಗೆ ಹೋಗುವಂಥದ್ದು, ಯಾವುದೇ ರೀತಿಯ ಪ್ರಕ್ರಿಯೆಗಳು ಬರಲ್ಲ. 9 ಗಂಟೆಯಿಂದ ಹಿಡಿದ್ರೆ ಮಧ್ಯಾಹ್ನ, ಮರುದಿನ ಮಧ್ಯಾಹ್ನ. ತಮಾಷೆ ಅಲ್ಲ ಸರ್, ಇದೆಲ್ಲವೂ ಕೂಡ ದೈವದ ಶಕ್ತಿ ಇರಬೇಕು ಅಂತ ಹೇಳ್ತಾರೆ. ಏನು ಹೇಳ್ತೀರಾ ಸರ್ ಇಂತಹ ಒಂದು ವಿಚಾರಕ್ಕೆ, ಆ ಒಂದು ವರ್ಗಕ್ಕೆ, ಯಾವ ನರ್ತಕರು ಅಂತ ಹೇಳುವಂತಹ ಮಟ್ಟಿಗೆ ಅವರು ಬೆಳೆದಿದ್ದಾರೆ ಅಂತ ಬಂದಾಗ ಏನು ಹೇಳ್ತೀರಾ? ಬಹುಶಃ 3 ವರ್ಷದಲ್ಲಿ ಸಾಧಾರಣವಾದ ಒಂಜಿ 17 ತಲೆಮಾರದ ಕೆಲವೊಂದು ದೈವಾರಾಧನೆ ಒಂದು ಕಸಪುರ ಮಲ್ತಂಬತ್ತಿನ ಅಂಚಿನ ಒಂದು ಸಮುದಾಯ, ಒಂಜಿ ಸಮಾಜ, ಒಂಜಿ ಕುಟುಂಬ ಪಾರಂಪರ್ಯ ಬತ್ತಿನ ನಿಲಟ್ಟು ಏತೋ ಕಾಲಘಟ್ಟೊಟ್ಲ ದಾಲ ಒಂಜಿ ಮಸ್ತ್ ಕಡೆ ಇಟ್ಲಿ ಇತ್ತ ಪನ್ಪೇರು ಉಂಟು. ಕೆಲವೊಂಜಿ ಇಂಕಲ ಬೊಲ್ಮಾರ ಗೊತ್ತಿಟ್ಲಿ ಇನ್ನೆಲ್ಲ ಪನ್ರಂಟು ಒಂಜಿ ಬಿತ್ತದ ಮುಡಿಯಾರು ಇನ್ಕೊನೋದು ಆ ಸೇವೆ ಮಲ್ತಂಬತ್ತಿನ ಅಂಚಿನ ದಿನಮಾನಗಳು ಇತ್ತು. ಅಂಡಲ ಒಲ್ಪಲ ಒಂಜಿ ಸಮಾಜದಕ್ಕಲು ದೈವ ತನ್ನ ಶರೀರ ತ್ಯಾಗ ಮಲ್ತೊಂದು ಅಕಲ ಸಮರ್ಪಣ ಭಾವನೆಡು ಆ ಗ್ರಾಮದ ಉದ್ಧಾರಗೂ, ಆ ಕ್ಷೇತ್ರದ ಉದ್ಧಾರಗೂ, ಮಗನದ ಉದ್ಧಾರಗೂ, ಸೀಮೆದ ಉದ್ಧಾರಗೂ ಸೇವೆ ಮಲ್ತಂಬ ಬರ್ತೀನಿ. ಅನೇಟ ಒಲ್ಪಲ ಫಲತಾಪೇಕ್ಷದ ಇದು ಮಲ್ತೀನಂಚಿನ ಸೇವೆಲು ಒಲ್ಪಲ ಹೆಜ್ಜೆ ಸಮರ್ಪಣ ಭಾವನೆಡು ಮಲ್ತಂಬರ್ತೀನಿ. ನಾ ದೈವಾರಾಧನದ ಕೊಡಿಯಡಿಟ್ಟು ಒಂಜಿ ಸಮಾಜವನ್ನು ಕಟ್ಟುನ ಇಡೀ ಉಪ್ಪುನಂಚಿನ ಜನಸಂಖ್ಯೆಯನ್ನು ಮಾತ್ರ ಒಟ್ಟು ಕೂಡಿಸವನಂಚಿನ ಒಂಜಿ ಭಾವನಾತ್ಮಕವಾಯಿನಂಚಿನ ಭಾವನೆ ನಡೀತಾರೆ ಹಿರಿಯಾಕಲನ ಕಾರಣ. ಖಾಲಿ ಒಂಜಿ ದೈವಾರಾಧನೆ ಬಂಡಿ ಬಟ್ಟಿಗೆ ಮೋನಕ್ಕೆ ಬಣ್ಣ ಬಾಡೊಂದು ಅಥವಾ ಒಂಜಿ ನರ್ತನ ವೇತೆ ಒಂಜಿ ಬಂದಿಟ್ಟು ಪ್ರಾರ್ಥನಾ ಸಾಹಿತ್ಯ ಮಾತ್ರ ಅಂದತ್ತು ಒಂಜಿ ಆ ಸಮಾಜಮುಖವಾಯಿನಂಚಿನ ಅನೇಕ ನ್ಯಾಯಗಳು ಹೆಂಚಿನ ಉಂಡ ಅವೇನು ಒಂಜಿ ಕೊಡಿಯಡಿಟ್ಟು ತೀರ್ಪು ಕೊರಪನಂಚಿನ ಒಂಜಿ ನಡೆಯಟ್ಲು ಮಸ್ತ್ ತೀರ್ಮಾನ ಅನೇಕ ಏತೋ ಕೋರ್ಟ್ ಕಚೇರಿ ಆವತ್ತಿನಂಚಿನ ನ್ಯಾಯವನ್ನು ದೈವಾರಾಧನದ ಕೊಡಿಯಡಿಟ್ಟು ತೀರ್ಪು ಕೊಡ್ತೀನಂಚಿನ ದೈವಾರಾಧನೆ ಇತ್ತು ಕೆಲವು ಅಂಚ ಫಲತಾಪೇಕ್ಷದ ಇದು ಓಲ್ ಅಲ್ಪ ಸೇವೆ ಮಲ್ತೀನಂಚಿನ ವಿಚಾರ ಓಲ್ಲ ನಂಗೆ ತಿಕ್ಕು ಜಲ್ಗ ಇತ್ತದಾದ ಅಂದಕ್ಕೆ ಅನ್ನಗ ನನದ ದೀನೋಕ್ಕಲೆಗೆ ಈ ದೈವಾರಾಧನದ ಕುಲ ವಿಚಾರಕ್ಕೆ ಬರ್ಪನಂಚಿನ ಬರ್ತಲ್ಲ ಮೊಕ್ಕ ಇಂಕಲ ಫಿರಾವುದು ದಾದ ಅಂದುಂಡು ಬೊಕ್ಕದಾದಕ್ಕೆ ಅನ್ನಗ ದೈವಾರಾಧನೆ ಮೇಲೆ ಬಲ್ಲಕನೆ ಸಾಧಾರಣ ಕಿಂಟೋಲ್ ಗಟ್ಲೆ ನಮ್ಮ ದೇವದಕ್ಕೆಲ್ಲ ಒಂಜಿ ಸೊತ್ತುಲು ಉಪ್ಪುಣ ಅಲ್ಪ ಆ ಮರ್ಗೆ ತರ ಹಿಡ್ದು ಮತ್ತಿನ ಕಾರು ಮುಟ್ಟಲ್ಲ ಸಾಧಾರಣ ಒಂಜಿ ನಲ್ಪ 5 ಕಟ್ಟ ಮುಟ್ಟ ಊರು ಸಾಧಾರಣ ಕಟ್ಟ ಊರು ಒಂಜಿ ಕಟ್ಟ ಬಾರ್ದು ನಿಕಲ್ನ ಒಂಜಿ ತೂಲೆ ಓಡುಂದಾಂಡ ನಿಕಲ್ ಮೇರೆ ತೂವಾಡು ಓಡುಂದಾಂಡ ದಯ ಬಂದಾಗ ಒಂಜಿ ಕಟ್ಟ ಬದ್ದು ಬೀಗಿತು ಬಾಡಿಂದಾಂಡ ಅಲ್ಪ ಸರಿಯಾಗಿ ನಂಚಿನ ನೆತ್ತೆರ ಸಂಚಾರ ಬ್ಲಡ್ ಸರ್ಕ್ಯುಲೇಷನ್ ಆಪಿ ನರ ಬ್ಲಾಕ್ ಆಪು ಒಂಜಿನ ನಿಜ ನರ ಬ್ಲಾಕ್ ಇಂಚಿನ ಮಸ್ತ್ ತರೆಡ್ದು ಬತ್ತಿನಂಚಿನ ಕಾರಿಗೆ ಎತ್ತೋ ಕಟ್ಟಲು ಊರ್ದು ಅವಿನ ಮಾತ ಮಾನಸಿಕವಾದ ಒಂಜಿ ದೃಢತೆ ಇಡಿತ್ತೊಂದು ದೈವಗೂ ದಯಕೆನ್ನಕ ಅವಿನ ಸಮರ್ಪಣ ಭಾವನೆ ದಯಕೆನ್ನ ಪರಕಾಯ ಪ್ರವೇಶ ಅಂತ ಬಂದಿನ ವಿಚಾರ ಸಮರ್ಪಣ ಭಾವನೆ ಹಿಡಿದು ಅವಿನ ಸಮರ್ಪಣೆ ಆ ದೈವಗೂ ಆಯ್ತು ಏತೋ ಶಿಷ್ಟಾಚಾರಗಳು ಉಂಡು ಐಕೆ ಸಂಬಂಧ ಪಟ್ಟಿನಂಚಿನ ಐದು ದುಮ್ಮದ ಕೆಲವು ಪಾರಂಪರ್ಯ ಇಂಚ ನಡತ್ತೋನು ಇಂಚನೆ ಒಪ್ಪೊಡು ಅನ್ಪಿನಂಚಿನ ವಿಚಾರ ಆಯ್ನೆಟ್ಟು ಹತ್ರ ಒಂಜಿ ಕೆಲವು ಕಡೆ ಎಣ್ಣೆ ಬುಲ್ಲೆ ಕೊರ್ನೆ ಹಿಡಿದು ಬೊಕ್ಕ ತರಕ್ಕೆ ಜುಟ್ಟು ಕಾರುಂಗೆಲ್ಲ ಬೊಕ್ಕ ಕೈಕ ಮುದ್ರದಿ ಏನು ಹಿಡಿದು ಬೊಕ್ಕ ಒಂಜಿ ಎಂಚ ಋಷಿ ಸಂಪ್ರದಾಯಗಳುಂಡ ಹಿಡಿದು ಬೊಕ್ಕ ಆಸಾನ ಮಾನಗೂ ಸೇರ್ಬೇಕು ಕೆಲವು ಕಡೆ ಈ ದಿನ ಮಾತ ಮಲ್ತೊಂಬತ್ತಿನ ಹಿಡಿದು ಬೊಕ್ಕ ಈ ಮಾಸಾಸನದ ವಿಚಾರ ಬರ್ಕನ ಮನೆಯರವಾದ ದಯಕೆನ್ನಕ ಖಾಲಿ 2000 ವಿಚಾರಕ್ಕೆ ಮೇರೆ ಪಾತಿರ್ನ ವಿಚಾರ ದಯಕೆನ್ನಕ ಒವ್ವೆಂದು ಫಲತಾಪೇಕ್ಷ ದೀವಂದೆಲ್ಲ ಸೇವೆ ಮಲ್ತೊಂಬತ್ತಿನಂಚಿನ ಸಮಾಜ ಇತ್ತ ಸರಕಾರದ ಕೆನ್ನಕ ದೇವನರ್ಥ ಕೆರೆ ಕೊಂಚ ಪ್ರತ್ಯೇಕವಾಗಿನಂಚಿನ ಸ್ಥಾನಮಾನವನ್ನು ಕೊಡ್ತಾ ಬಂದು 2000 ದೀತೆ ಕಲಾವಿದೇರದ ಮನ ನೆಡ್ದುಂಬುಲ ಕನ್ನಡ ಪಕ್ಕ ಸಂಸ್ಕೃತಿ ಇಲಾಖೆ ಹಿಡಿದು ಕಲಾವಿದೇರನ್ನ ಅಂದು ಪನಿಪಿನಂಚಿನ ಒಟ್ಟುಗಿತ್ತನು ಮತ್ತು ದೈವಾರಾಧನೆ ಮತ್ತು ಒಟ್ಟುಗಿತ್ತನು ಒಟ್ಟು ಕಲಾವಿದೇರ ಕಲಾವಿದೇರಿಗೆ ಒಂಜಿ ಮಾಸಾಸನದ ಒಂಜಿ ವಿಭಾಗಗಳು ಇತ್ತನು ಬೇತನೆ ಆಯ್ನೆಟ್ಟು ಹತ್ರ ಮೂಲ ದೈವ ನರ್ತಕೆರೆ ಪನಿಪಿನಂಚಿನ ವಿಭಾಗದ ಹತ್ರ ಒಂಜಿ ಮೂಜಿ ವಿಭಾಗದ ಎತ್ತೊಂದು ನರ್ತಕೆರೆಗಿಂದ ಪ್ರತ್ಯೇಕ ಒಂಜಿ ಮಾಸಾಸನ ಗೆತ್ತದ ಅಲ್ಪ ಪ್ರತ್ಯೇಕ ದೀನು ಆತೆ ಮಾಸಾಸನ ಅಲ್ಪಲ ಇತ್ತನು ಅದು ತುಂಬಲ ಇತ್ತನು ಏನು ಕಲಾವಿದೇರ ಕೊಂಚ ಮಾನ್ಯತೆ ಪನಿಪಿನಂಜಿ ಪ್ರತ್ಯೇಕವಾಯಿನಂಚಿನ ವಿಚಾರಣೆ ತಗೊಡ್ದು 2 ದಾರ ದೀಯರ ಮೂಲ ಒಂದುಲ ಕಮ್ಮಿ ಯಾಕೆನ್ನಗ ಒಂದು ತಿಕ್ಕುನೇ ಬಂದಕ್ಕೆನ್ನಗ ಅಲ್ಪ ವರ್ಷ ಹೊಡೆದು ಬೊಕ್ಕನೆ ಇತ್ತ ಸಾಧಾರಣ ಒಂಜಿ 40-50 ವರ್ಷ ಮುಟ್ಟನ ಸಾಧಾರಣ ಇತ್ತದ ನೇವಾದ ಒಂಜಿ ಕಲಾವಿದರ ನಕಲು ಕಟ್ಟುನು ಬಾರಿ ಬಂಗ ದುಮ್ಮದ ಎಲ್ಪ ಸ್ವಲ್ಪ ವರ್ಷ ಹೊಡ್ಲ 100 ವರ್ಷ ಹೊಡ್ಲ ಕಟ್ಟುನು ಬತ್ತಿ ನಕಲಿ ಒಂದು ಅಚ್ಚ ವರ್ಷದ ಬೊಕ್ಕ ತಿಕ್ಕು ಅಡೆ ಮುಟ್ಟ ಅವಧಿ ಅಥವಾ ಗೊತ್ತಾವಡತ್ತೆ ಮೇರೆ ಬೊಬ್ಬೆ ಹೊಡೆದು ಬೊಕ್ಕ ದಿಕ್ಕೋನು ಮೂಲು ಮೇರೆ ಇತ್ತನೆ ಆಯ್ತ ಬಗೆಟ್ ಅಪಸ್ವರದಿತ್ತೊಂದು ಮುಲ್ಪ ಅಲ್ಪ ವರ್ಷ ಹೊಡೆದು ಬೊಕ್ಕ ಸಾಧಾರಣ 40-45 ವರ್ಷ ಹೊಡೆದು ಎತ್ತೋ ಕಡೆ ಇಟ್ಟು ದೇವಾರಾಧನೆ ಸಂಬಂಧ ಪಟ್ಟಿನಂಚಿನ ಮೂಡವಿದ್ರದಂಜಿ ಬಾಗೋಡು
ಆ ದೇವಾರಾಧನದ ಕಲೋಟೆ ಅರಗ ಆ ಪುರ್ತುಗಾನಗ ಹಿಡಿದು ಬೊಕ್ಕ ಬರ್ಪಿನಂಚಿನ ಹಾರ್ಟ್ ಅಟ್ಯಾಕ್ ಅದು ಆಯ್ತು ನೋಡಿ ಕೆಲವು ಕಡೆ ಮುಲ್ಪ ಇಂಚೂರು ಒಂದು ದಾಲ ಇಜ್ಜಿ ಮುಲ್ಪ ದೇವಾರಾಧನ ಕರೆಕ್ಟ್ ಯಾಕೆನ್ನಾಗ ಒಂಜಿ ಕರೆಕ್ಟ್ ಆ ದೇವಾರಾಧನದ ಚಾಕಿರಿಗೆ ಸಂಬಂಧಪಟ್ಟಿನ ಹಿಡಿದು ದಾದಾನಲ್ಲಿ ವ್ಯತ್ಯಾಸ ಅಂಡಲ ಹೊಣೆಗಾರಿಕೆನ ಕ್ಲಿಯರ್ಲ ದೆತೋನು ಜೇರಿ ಇವಾಗ ಮುಲ್ಪ ಆಂಡಲ ದೇವಾರಾಧನದ ಮಿತ್ತೊಂಜಿ ವಲ್ಲವದಿ ಒಂದು ಆ ಶ್ರದ್ಧಾ ಭಕ್ತಿ ಇರ್ದಾತ್ರ ಪರಂಪರೆ ಬನ್ಪಿನ ಒರಿಪೋಡು ಬನ್ಪನಂಚಿನ ನೆಲೆಡ್ದಾತ್ರ ಈ ಸಮುದಾಯದಕ್ಕಲು ಆ ಕರ್ತವ್ಯ ಮಲ್ತೊಂದುಂಡೆ ಮೂಲು ಮಾಸಾಸನ ಅಶ್ಪ ವರ್ಷದ್ದು ಬೊಕ್ಕ ಮಾತ್ರ ಓದಿಕ್ಕೋನು ಅವೆಲ್ಲ ಆಯ್ನ ತಿರ್ತು ಅನುಭವಿಸರೆ ಅಶ್ಪ ವರ್ಷದ್ದು ಬಾಡಿದ ಬೊಕ್ಕದೊಂದು ಅನುಭವಿಸರೆ ಅವು ಸಾಧ್ಯತೆ ಇಜ್ಜೆ ಆಯ್ನ ತಿರ್ತು ಮಟ್ಟ ಕನವಡು ಬನ್ಪಿನಂಚಿನ ಬೇಡಿಕೆಲ್ಲ ಸರಕಾರದ ಮುನ್ನ ಮದಿಯೊಂದಿಲ್ಲ ಓಕೆ ಓಕೆ ಸಂಬಂಧಪಟ್ಟಿನ ಶಾಸಕರನಕಲು ಆಯ್ಕೆ ಸಂಬಂಧಪಟ್ಟಿನಂಚಿನ ಇಲಾಖೆ ದಕ್ಕಲು ಎಂಚಿನ ಉಂಡ ಇದೆಲ್ಲ ವಿಚಾರವನ್ನು ಗೆತ್ತೋನು ನಾವೇನು ಅಶ್ಪ ವರ್ಷಗೊಂದತ್ತು ಅಯ್ನತ್ತು ಕೆಲ ಮಟ್ಟ ಗೆತ್ತೊಂದು ಒಂದು 5 ವರ್ಷದ ಮುಟ್ಟಾಣಲ್ಲಿ ಒಕ್ಕಾಂಡಲ ಒಂಜಿ ಅಕಲೆ ಅನುಭವಿಸನಂಚಿನ ವಿಚಾರ ಮಲ್ಪೋಡು ದಯಕೆನ್ನಾಗ ಇಡೀ ಸಮಾಜ ಒವೆಲ್ನ ಭಯಕ್ಕಂದೆ ಆ ಸೇವೆ ಮಲ್ತೊಂಬತ್ತಿರತ್ತೆ ಅಕಲೆಗೆ ಕೊರ್ಪಿನ 2,000 ದಾಲತ್ ಈ ತುಳುನಾಡ್ದ ಈ ದೇಶದ ಅಥವಾ ಮಾತು ಸಮಾಜಕ್ಕೂ ಓಡಾದು ಸಮರ್ಪಣ ಮಲ್ತೊಂದು ಬತ್ತಿನ ಅಶ್ಪ 2,000 ದಾಲತ್ ಯಾಕಂದ್ರೆ ಬಲ್ಲಗ ಜುಜುಬಿ ಬಲ್ಲಕ ಐತೆ ಇದು ಅಕಲ್ ಮಲ್ತಿನಂಚಿನ ಸೇವೆದ ನೆಲೆಟ್ ಅವು ದಾಲತ್ ಅತೆ ಆ ವಿಚಾರ ನಿಜ 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 ಆಯ್ನಟ್ಟ ಹತ್ರ ಈ 6 ಪಂಚಿನಂಚಿನ ಏಳಿಕೆ ಕಡಾಖಂಡಿತವಾದ ಎಂಕಲ್ನ ಖಂಡಿಸಾವಂದಿಲ್ಲ ಆಯ್ನಟ್ಟದ ಎಂಕಲ್ ಒಂಜಿ ಭಾವನೆ ಇಂಚಕ್ಕೆ ಅನ್ನಗ ಎಂಕಲ್ ಜತ್ತು ಬಣ್ಣ ಎಂಕಲ್ ಹಿರಿಯಾಕಲ ಪನೊಂಬತ್ತಿ ನೀತಿ ಓನಗ ತರ ತಗ್ಗ ಒಂದಿದ್ವಲ್ಲ ಮಕ್ಕ ಬಗ್ಗಾಲ ಬಕ್ಕೊರಿ ಎಂಚ ಆ ಪೀಠದ ಎಂಕಲ್ನ ಇನ್ನಿತ್ತದೇನಂತ ವಿಚಾರ ಮುಲ್ಪ ಕುಲ್ದು ಪಾತಿರ್ನ ವಿಷಯ ಕರೆಕ್ಟ್ ಯಾಕಂದ್ರೆ ಓಲು ಕುಲ್ದಾಲೆ ಉತ್ತರ ಕೊರಡ ಆ ಕಡೆಟೆ ಕೊಲ್ಪಿನ ನಿಜ 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 ದೈವ ಬಂಡದಾದ ದೈವ ಏತು ಪುರ್ತಕ್ಕೆ ಬರ್ಪುನು ಆ ಪುರ್ತಕ್ಕೆ ಬತ್ತದ ಪೋಪುನ ವಿಚಾರ ಎಂಚಿನುಂಡ ಅವಿನ ಇಡೀ ಪುರ್ತು ಉಪ್ಪುಂಡ ಮುಕ್ಕಾಲು ಮೂಜಿಗಳಿಗೆ ಮಾತ್ರನ ಬೊಕ್ಕ ಪೆನ್ಷನ್ ಸಂಬಂಧಪಟ್ಟಿನ ವಿಚಾರ ಮಾಸಾಸನದ ಸಂಬಂಧಪಟ್ಟಿನ ವಿಚಾರ ಒಲ್ಪ ಕುಲ್ಲುದಾಲೆಗೆ ಉತ್ತರ ಕೊರಡ ಅಲ್ಪ ಕೇಂದ್ರ ಸರಿಯಾದ ಉತ್ತರ ಹೆಂಗ್ ಕೊರಪ ಸರಿಯಾ ಕರೆಕ್ಟ್ ಆ ಕಲೊಟ್ಟೆ ದಿಕ್ಕು ಸಂಬಂಧಪಟ್ಟಿನ ಮಸ್ತ್ ಜ್ಞಾನಿಲ್ನ ಕುಲುಲ್ಲೇರು ನಮ್ಮ ತುಳುನಾಡು ಮಸ್ತ್ ಜ್ಞಾನಿಲ್ನ ಕುಲು ರಾಜ್ಯರ್ನ ಕುಲುಲ್ಲೇರು ದಯಬನ್ನಗ ನೆಡ್ದುಂಬೆ ಅತ್ತು ದುಂಬಲ ಮಸ್ತ್ ಈ ದೇವಾರಾಧನೆ ಮಿತ್ತು నేను ಒಂಜಿ ರೀತಿಯ ಬದಲಾವಣೆ ಮಲ್ಪೋಡು ನೆಟ್ಟಿ ಪರಿವರ್ತನೆ ಮಲ್ತೊಂಬರೋಡು ಬರಬೇಕಂಚಿನ ವಿಚಾರ ಮಸ್ತ್ ಪ್ರಾಜ್ಞರ್ನಕಲ್ ಮಸ್ತ್ ಋಷಿಮುನಿಕಲ್ನಕಲ್ ನೆಟ್ಟ ಬಗ್ಗೆ ಮಸ್ತ್ ಹೋರಾಡ್ತಾನೆ ಇಂಕ ಮಸ್ತ್ ಕಥೆಕುಲುಂಟು ಒಂಚ ಉದಾಹರಣೆಗೆ ಅನ್ಪನ್ಪುನೊಂದು ಕೇರಳದ ಕಾಂಜಾಂಗಾಡದ ನಡಿಟ್ಟು ಉಪ್ಪನಂಜಿನ ನಿತ್ಯಾನಂದರ ಒಂದು ಆಶ್ರಮ ಉಂಟು ಗುರು ನಿತ್ಯಾನಂದರ ಆಶ್ರಮ ಗುರುವನ ಬನ್ಪಿನಂಜಿನ ಕ್ಷೇತ್ರ ಆಡಿಟ್ಟು ಈನಿಕ್ಕಲ ಆ ನಡಿಟ್ಟು ಒಂಜಿ ಮಲವೀರನ್ ಬನ್ಪಿನಂಚಿನ ದೈವ ಉಂಡು ಆರು ಆ ಮರ್ಗಿಲ್ಗೆ ಬರ್ಪೆನಂಚಿನ ಹೊರತುಗೂ ಅಲ್ಪ ಕಾಡು ಜನಗಳು ಮತ್ತು ಇತ್ತು ಅಂದ್ರೆ ಆ ಕ್ಷೇತ್ರದ ಆರಾಧನಾ ಪರ್ವ ದೇವಿನ ಅವೇ ರೀತಿಯ ಆರಾಧನೆ ಮಲ್ತೊಂಬತ್ತೀರಿ ಮಲವೀರನ್ ಬನ್ಪಿನಂಚಿನ ಅವಿನ ಮಲರಾಯಂದನು ಆಯ್ತು ಬೊಕ್ಕ ಐಕ್ ಬೋಡಾಪಿನಂಚಿನ ಸಾತ್ವಿಕ ವಿಚಾರೋಡು ಅರ್ನ ಭಕ್ತಿ ಹಿಡ್ದ ಅವರ ಅವಿನ ಸರಿ ಸಮಾನತೆ ಪುನರ್ ಬತ್ತೀರ ಐಕಲ್ ಒಂದು ವ್ಯವಸ್ಥೆನ ಆ ವರ್ಗದಕ್ಲೆ ಮಲ್ತೊಂಬತ್ತೀರಿ ಅವಿನ ಪರಿವರ್ತನೆ ಮಲ್ತೊಂಬತ್ತೀರಿ ಒಂಜಿ ಗಂಟೆ ಗುಳಿಗರಂಜಿ ಸಾನ್ನಿಧ್ಯ ಉಂಡು ಅವಿಗೆ ಇನಿಕಲ ಅಕ್ಕೇರಿ ಇಕ್ಕೇರಿ ಬಾಬಕ್ಕಿಂದ ಅಲ್ಪ ಒಂಜಿ ಜಯಘೋಷ ಪಾಠ ಉಂಟು ಇನಿಕಲ ಸಾನ್ನಿಧ್ಯ ಆರೊಂಜಿ ರೀತಿಯ ಪರಿವರ್ತನೆ ಮಲ್ತೊಂಬತ್ತೇವೆ ಎರಡು ವಾ ಪರಿವರ್ತನದ ವಾ ಸಾಧನದ ಪರಂಪರೆಲ್ಲ ಈ ಪೊಂಜೋಡ ಸರಿ ಎಸ್ ಪರಂಪರೆದಕ್ಕೂ ಮಸ್ತ್ ಸಾಧಕರ್ನಕ್ಕಲು నేను ಪರಿವರ್ತನೆ ಮಲ್ತೊಂಬರಡು ಒಂಜಿ ವರ್ಗ ಸರಿ ಮಲ್ಪೋಡು ಬನ್ಪರಂಚಿನ ವಿಚಾರ ದೈವ ಆರಾಧನೆ ಕೈಬಾಡ್ನಕ್ಕಲ್ಲ ಮಸ್ತ್ ಜ್ಞಾನಿಲ್ನಕ್ಕಲು ಇತ್ತೇರು ಅವೇನು ಒಕ್ಕ ಅಕ್ಕಲಿಗೆ ಗೊತ್ತಾನೆ ಈ ದೈವಾರಾಧನೆ ಪನ್ಪಿನ ವೇಂಚಿನ ಎಂಕಲ್ ಮುಟ್ಟರೆ ಪೋಯರ ಬಲ್ಲಿ ಮರ್ಗಿನ ಹತ್ರ ಎಂಕಲ್ ಒಂದು ಆಧ್ಯಾತ್ಮಿಕದ ಸಾಧನೆ ಒಂಜಿ ಮರ್ಗಿಲ್ ಬೇತೇನೆ ಈ ಮರ್ಗಿಲ್ಗೆ నేను ಮುಟ್ಟರೆ ಬಲ್ಲಿ ಪನ್ಪಿನ ವಿಚಾರ ಅಕ್ಕಲಿಗೆಲ್ಲ ಜ್ಞಾನ ತಿಕ್ಕದ ಆ ವಿಚಾರ ಇನಿಕಲ ಮೇರೆಗೆ ಸಾಧ್ಯತೆ ಇತ್ತು ನಾನು ವಿಚಾರ ಪನ್ಪಿನೀತೆ ಅವರ ಪ್ರತ್ಯಕ್ಷ ಎಂಕಲ್ ತಜ್ಪಾವ ದೈವ ಎಂಚಿನ ಮಲವೀರನ ಸಾನ್ನಿಧ್ಯಕ್ಕೆ ಬತ್ತೇರಂದಾಂಡ ಆ ಸಾನ್ನಿಧ್ಯದ ಶಕ್ತಿ ಒಂಜಿ ದಿನ ಶಕ್ತಿ ಮಠದ ದಯಪಣಗ ಎಂಕುಲು ಗೊತ್ತಿದ್ದಿಲ್ಲ ತುಳುನಾಡು ನಮಗ್ ಗೊತ್ತಿತ್ತಿಲ್ಲ ಈ ಮಣ್ಣಡು ದೈವ ನಡ್ತಕ್ಕಿರ ದೈವದ ವೇಷ ಪಾಡ್ದು ಉಲ್ಲೇರು ಪಣ್ಣಾಗ ಆ ಒಂಜಿ ಮಣ್ಣೆ ಅಲ್ಪದ ಸತ್ಯ ಪನ್ಪುಡು ಆ ಮಣ್ಣೆ ಅಲ್ಪದ ಸತ್ಯ ಮತ್ತೆ ಅಲ್ಪ ಏರ್ಪುರ ಉಲ್ಲೇರಕಲ ಕುಟುಂಬದ ಸಮಸ್ಯೆ ತಕಲ ಒಂಜಿ ದಾದ ಸಮಸ್ಯೆ ಇತ್ತು ಆ ಮಣ್ಣಡು ಆ ಶಕ್ತಿ ಉಂಡವು ದಾದಾ ಪಂದು ತೂಜವನ್ನಂಚಿನ ಆ ಸತ್ಯ ತೂಪವನ್ನಂಚಿನ ಇನ್ನೇನು ಪುರ ಮೂಢನಂಬಿಕೆ ಪಂದು ಪನ್ನಾಗ ಎಂಕುಲವೇ ದಾದ ಮಲ್ಪೋಡು ಮುಕ್ಕಲ್ ನಂಚಿನಕ್ಲೆ ನಂಚಿನ ಪ್ರಶ್ನೆ ಆಯ್ತೊಟ್ಟಿಗೆ ಮಸ್ತ್ ಕಾಲ್ ಬರೋದು ಮಸ್ತ್ ಜನ ಎಂಕಲ ಕಾಲ್ ಕನೆಕ್ಟ್ ಮನ್ಪ್ಲೆ ಬಂದು ಆಕ್ರೋಶದ ಅಕಲ್ನ ಪಾತೇರ ಅಂಡ್ ಸಮಯದ ಅಭಾವಲ ಮಸ್ತ್ ಉಂಡು ದಯಮಲ್ತ ಕ್ಷಮಿಸಿಡು ಆ ಒಂಜಿ ವಿಚಾರಕ್ಕೆ ಲಾಸ್ಟ್ಗೆ ಅದು ಏನೊಂಜಿ ರಟ್ ಕಾಲ್ ರಿಸೀವ್ ಮಲ್ಪ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್
ಸರ್ ನಮಸ್ತೆ. ನಾನು ಏನು ದೈವ ಆರಾಧಿಕೆ ಮಾತ್ರ ಅದೊಂದು ದೈವದ ಬಗ್ಗೆ ಅನುಭವ ಏನಕ್ಕೆ ಇಜ್ಜಿ ಆಂಡ ಏನು ಒಂದು ಎಲ್ಲಿಯ ಪ್ರಾಯಡು ಒಂದು 25-26 ವರ್ಷ ಪ್ರಾಯಡು ದೈವ ನಮ್ಮಿನೇ ದೈವ ಬಂದ ಇಂಕ ಅಮ್ಮ ತೀರಿಯರು ಬಾರಿ ಬಡವರಿದ್ದ ಐಂಚಂತ ಡಿಪ್ಪಣ ಎಂಕಲು ಮಾಲಾಡಿ ಗ್ರಾಮದ ಎಂಕಲು ಐಂಚಂತೇಳು ಚಾಮುಂಡೇಶ್ವರಿ ಗುಳಿಗೆ ಕಲ್ಲುಟ್ಟಿ ಪಂಜುಳ್ಳಿ ರಾಹುಗುಳಿಗೆ ಅಂಚನೆ ಅಪ್ಪ ಮಾಮಯ್ಯ ಮೌಲ್ಯ ಎಂಕ್ ಲೀತು ದೈವನು ನಮ್ಮನ ಹಾಕ್ಲೆಂದ್ರು ನಮ್ಮನ ಸುರುಕು ನಂಬೋಡು ನಾಡೆ ಏನು ಪಂಜುಳ್ಳಿ ಒಂಜಿ ಕೇಂದ್ರದ ನಂಬೋಡು ಎಂಕ್ ಬರ್ತುಂಡು ಪ್ರಶ್ನೆ ಅಂತೆ ದೈವದ ಎದುರು ಉಂಟು ನನ್ನ ತಾಕತ್ ಅಪಘಾತ ಇಜ್ಜಾಂಡ ಎಲ್ಲೆ ಪ್ರಾಯ ಆಂಡ ದೈವ ಒಂಜಿ ಪಾತ್ರ ಏನು ಉಂಟುದು ಕೇಳಿನಾಗ ಒಂಜಿ ಪಂಡೆ ನೀನ ಈರೇನು ಪರೀಕ್ಷೆ ಮಲ್ಪೋದು ಎಂಕ ತೂವೋಡು ಎಂಕ ಮಾನಿ ಆವ ಅಂದು ಆಂಡ ಸಣ್ಣ ಒಂದು 200-300 ಜನ ಸೇರಿದಂತೆ ಆ ಕೋಲದ ಮಧ್ಯೋಡು ಏನು ಆವು ಒಂದು ದೈವ ಪಂಡೆ ಆ ದೈವ ಪಂದ್ಯಕ್ಕೆ ಇನ್ನಿ ಮುಟ್ಟ ಸಾಧಾರಣ 86ನೇ ಇಸುವಲ್ಲಿ ಇನ್ನಿ ಮುಟ್ಟಲ್ಲ ಇಷ್ಟ ಶ್ರದ್ಧೆ ಭಕ್ತಿ ದೈವ ನಂಬಿಯ 2019 ಚಾಮುಂಡೇಶ್ವರಿ ವಿಶೇಷವಾಗಿ ಎಂಕಿನ ಮಟ್ಟಿಗೆ ಭಾರಿ ಮಲ್ಲ ಒಂದು ಗುಡಿ ಕಟ್ಟುದು ಬ್ರಹ್ಮಕಲಶ ಮಲ್ತದು ಮಲ್ತ ಅವು ಏರಾವತ್ತಿ ಎಂಕಿ ಏರಿಂಚನ ಆಟ ಅನುಭವ ಏನು ಅವಿದ್ಯವಂತೆ ಅದಕ್ಕೆ ಪನೋಡಾನ ನಾನು ನಿಜ 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 ಸರ್ ಇಜೀರ ಪನ್ನಾಗ ಎಂಕು ಗೊತ್ತಾಪುಂಡು ಸರ್ ಇಟ್ಲೆ ಮಾತ್ರ ಮದಿಪ್ಪಾರ ಮಾತ್ರ ಗೊತ್ತಿ ಪುಂಡ ನೋಡಿಪ ಪಾರಿ ಮನದ ಅವತ್ತನ್ನ ಬುಕ್ಕೊಂಡ್ ಎಂಕ ತೆರಿಯ ನಿಜ ನಿಜ ಸರ್ ಅಂದ ದೈವಗೆ ಏನು ಕೈ ಮುಗ್ಗಿ ಏನು ಆ ಒಂದು ದೈವ ಒಪ್ಪುದು ಇನ್ನಿ ಮುಟ್ಟಾರ ಎಂಕ್ಲೇನು ಒಂದು ಅಂಚಿಂಚೆ ಅಲ್ಗಂದ ಲೆಕ್ಕ ಕಾತೊಂದು ಬರ್ತದೆ ಆ ಪಂದ್ಯಗಳಲ್ಲಿ ನಿಜ 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 ಅಂಚೆ ನಿಜ ಎಲ್ಲ ಸಂಕ್ರಮಣ ಪ್ರತಿ ಸಂಕ್ರಮಣ ಎಂಕು ಚಾಮುಂಡೇಶ್ವರಿಗೆ ಸಂಕ್ರಮಣ ಆಚರಣೆ ಮಲ್ಪೋಬ ಆ ಪಂದ್ಯ ಅಂತೂ ಆ ಹಿಂದೂ ಲೆಕ್ಕ ಎಂಕ ತೋಜೊಂದುಲ್ಲೇರು ಎಂಕ ಆರೇನು ಆ ಹಿಂದೂ ಆದ ಪುಟ್ಟಿನ ತಪ್ಪಾತ ಅದೇ ಇದಾದ ಮಂಡ್ಯ ಅಂತ ಹಾಳಾತ ನಮಗೆ ಒಂದು ಅನುಮಾನ ನೋಡಿ ಏನು ಮಾತಾಡ್ಬೇಕು ಎಂಕು ಆ ಉದ್ದೇಶ ಸರಿ ಸರ್ ಸರಿ ದೈವದ ಮಧ್ಯೆ ನೀಟವಾದ ಏನು ಪಾತ್ರ ಎಂದಲ್ಲ ಐಕ ದೈವ ಧರ್ಮ ದೈವಲ ಅಪ್ಪ ಚಾಮುಂಡೇಶ್ವರಿ ಅಕ್ಲಿಗೆ ಪ್ರತಿಫಲ ಕೊಡು ಏನು ಕೇಳೋಣ ಸರ್ ಇನ್ನ ಪುದರ್ದ ಬಂಡ್ರಿ ಸರ್ ಏನು ಗೋಪಾಲ ಆಗಿದೆ ಏನು ಬೆಳ್ತಂಗಡಿ ತಾಲೂಕು ಮಾಲಾಡಿ ಗ್ರಾಮದಲ್ಲ ಏನ್ ಬೆನ್ಪುಣ ಧರ್ಮಸ್ಥಳ ಮಂಜಸ್ವಾಮಿನ ಕ್ಷೇತ್ರ ಓಕೆ ಓಕೆ ಸರ್ ಇಡೀ ಒಂದು ಅವೇ ಕ್ಷೇತ್ರ ನಿಕ್ಕದ ಸರ್ ರಡ್ಡು ಕೈಲ ಜೋಡ್ಸಾದ ಯಾನಿರಗೆ ನಮಸ್ಕಾರ ಅಂತಂದುಲ್ಲ ಸೊಲ್ಮೇಲೆ ಪನಂದುಲ್ಲ ದಯಪನಗಿರ್ನ ಆ ಪಾತ್ರ ಸುಮಾರು ಮಂಚಿ ದೈವದ ಬಗ್ಗೆ ಕಾಂತಾರ ವಿಚಾರದ ಬುಕ್ಕ ಭಾರಿ ಸಮಸ್ಯೆ ಬರ್ತೈತೆ ನಂಗೆ ಪನೋಡ್ ತೆರಿಪಿಡಿ ಪಾತ್ರ ಅಂದ್ ಇಜಿ ಪಾತ್ರ ಗೊತ್ತಾಂಡ್ ಸರ್ ಪ್ರಥಮವಾದ ಒಂಜಿ ಟಿವಿ ಚಾನಲ್ಗೆ ಕಾಲ್ ಮಾಡ್ತಿದ್ದ ಪಾತ್ರ ಒಂದು ಪೋಡಿ ಅತೆ ಆಂಡ ಆ ಪಾತ್ರ ಭಾರಿ ಪೊರ್ಲುದ ಅರ್ಥ ಉಂಡು ಸರ್ ಎಂಕುಲು ಎಂಕ್ಲೆನು ಆತ್ಮ ವಿಮರ್ಶೆ ಮಾಡ್ಬೋದು ಅಂಚಿನ ಒಂಜಿ ಪಾತ್ರ ಸರ್ ಭಾರಿ ಸತ್ಯವಾಯಿನ ಅಂಚಿನ ಪಾತ್ರ ದೈವದ ಕಾರ್ಯಕರ್ತೆ ಬುಕ್ಕೋರಿ ಕುಲ್ದೇರು ಅಕ್ಲ ಅಂಚಿತ್ನಾಕ್ರೆ ಆ ಪುಂಜ ಸರಿಯಾಯಿನ ಬುದ್ಧಿನ ಪಂಕ್ಪುನ ಅಂಚಿತ್ ಮಂಜಿ ನಮ್ಮಂತ ಎಡ್ಡೆ ನಕ್ಲೆ ಲೆಪ್ಪಿಲಾರೆ ಅತೆ ಅತೆ ಸೊಲ್ಮೇಲ್ ಸರ್ ಭಾರಿ ಖುಷಿ ಅಂಡ್ ಏಪಲ ಒಂದು ಅವೇತೋ ಎಕಡೆ ಕಾಲ್ ಮಲ್ತಿನಾರು 15 ವರ್ಷ 40 ವರ್ಷ ಅವೇತೋ ವರ್ಷದಿಂದ ಜೀವನ ಪೂರ್ತಿ ದೈವದ ಒಂಜಿ ಚಾಕ್ರಿ ಮಲ್ಪನಾಕಲು ಅಕ್ಲಿಗೆ ಏತ್ ಬೇಜಾರಾದು ಪೋಡು ಅಕ್ಲಿಗೆ ಅಕಲ ಒಂಜಿ ಮನಸ್ಸಿಗೆ ಅಕಲ ಒಂಜಿ ನಮ್ಮ ನಂಚಿನ ಶಕ್ತಿಲೆಗ್ ಇಂಚ ಪಾತಿರ್ನು ಪನ್ನಗ ಅಕ್ಲಿಗೆ ಮಾತ್ರ ತವೆ ನಮ್ಮ ನಂಚಿನ ಮಾತಾ ಭಕ್ತಾಭಿಮಾನ ಏತ್ ಮಲ್ಲ ಬೇಜಾರಾದು ಪೋಡು ಒಂದು ವಿಚಾರ ನಿತ ಕಾರ್ಯಕ್ರಮ ಮಸ್ತ್ ಜನ ಕಾಲ್ ಮಾಡ್ತಿಲ್ಲ ಇತ್ತಲ ಕಾಲ್ ಬರೋದುಂಡು ಅಂಡ್ ದಯಮಲ್ತದ ಕ್ಷಮಿಸೋಡು ಸಮಯದ ಮಸ್ತ್ ಉಂಡು ದಯಮಲ್ತ ಕ್ಷಮಿಸೋಡು ಅನ್ನ ಮಾಪನಾಟೊಂದಲ್ಲ ಮಾತಾಡಲ್ಲ ದಯಮಲ್ತ ಕ್ಷಮಿಸೋಡು ದಯಮಾಡಿ ಒಂದು ಮಾತಾ ಕಾಲರ್ ಪುರ ದಾದೋಲ್ಲೇರಿ ಕೆಲವೇರು ಫಸ್ಟ್ ಟೈಮ್ ಕಾಲ್ ಬಂದಿದ್ದು ನಮ್ಮನಾಗ ಟಿವಿ ಮಾಧ್ಯಮ ಬಂದಾಗ ಉಕ್ಲೆ ಬೊರ್ಚಿ ಗೊತ್ತುಜಿ ಅಂಡ್ ಈ ಒಂಜಿ ಪೊಂಜೋ ಇಂಚ ಪಾತ್ರ ಬಂದಾಗ ಅಕ್ಲೆಗೆ ತೂ ಒಂದು ಕುಲ್ಲರಲ್ಲ ಒಂದಿಚ್ಚಿ ಅಂದಲ್ಲ ಪಾತ್ರ ದೇವರಾಧನೆ ಬೋಡು ದೈವರಾಧನ ದೈವದ ಶಕ್ತಿದ ಅದನ್ನ ಅಕ್ಲೆ ಗೊತ್ತು ಅನುಭವ ಮಲ್ದೇರ ಕುಲ್ಲ ಐಕ್ ರಡ್ಡು ಪಾತೆರ್ಗ ಪನ್ನ ಕಾರಣ ಕಾಲ್ ಮಂತದ ಅಕಲ ಒಂಜಿ ಬೇಜಾರ ಪಣ್ಣಿ ಲಾಸ್ಟ್ ಗತ್ ಸರ್ ದಾದಾ ಪನ್ಪರ್ ಪೇಜವರ ಸರ್ ಒಂಜಿ ಬಿಟಿ ಲಲಿತನೈಕೆ ವರ ಕುಡ್ಲ ವರ ಬರೋಡು ಕರೆಕ್ಟ್ ಇತ್ತೀಚೆಗೆ ಉಕ್ರೇನ್ ಹಿಡಿದು ಬತ್ತಿನ ಒಂಜಿ ಕುಟುಂಬ ಮುಲ್ಪ ಬಾಲೆಗೆ ಹುಷಾರಿಜ್ಜಾದಿನ ಪೊರ್ತುಡು ಒಲಾ ಒಂಜಿ ಗೋಶಾಲೆಗೆ ಪೋದ ಅವ್ರು ಮರ್ದು ಮಲ್ಪನಾಗ ಕೊರಗಜ್ಜನಡೆ ಪೋಲೆ ನಿಕ್ಲೆಗೆ ಮುಕ್ತಿ ತಿಕ್ಕೊಂಡು ಪಂಡ್ಯರಿಗೆ ಅಪ್ಪ ಅವಳು ಪೋದು ಬಾಲೆ ಹುಷಾರಾದ ಪೋತಿನ ಬಿಟಿ ಲಲಿತನೈಕೆ ಹೊರತು ಓಡೆ ಒಂಜಿ ರಡ್ನೆತ್ತಾದೆ ಯಾಕಡೆ ಸುರೂಟು ಒಂಜಿ ಲೆಪ್ಪು ಗುರ್ನಂಚಿತ್ತಿನ ಆದಂ ಸರ್ ಒಳ್ಳೆರತೆ ಅವ್ರಿಗೆ ಪಾತ್ರ ಬಂಡೀರಿ ಅವ್ರ ಅನ್ಯ ಧರ್ಮದಾರ
ಆರ ಪಾತ್ರ ದಾದ ಪಂಡ್ಯ ಅಂತ ಕೇಂಡ ಯಾನು ದೈವಲ ನಂಬುವೆ ನಾಗಲ ನಂಬುವೆ ಈ ಮಣ್ಣಿಡು ಒಂಜಿ ಪೊಯ್ಯಗಲ ಪೊಯ್ಯದ ಒಂಜಿ ಕಣಕ್ಕಲ ಅಧಿಕಾರ ಪುರ ಶಕ್ತಿ ಕೇಂಡ ನಾಗದೇವರೇ ಅಂಚಿತ್ತಿನ ನಾಗದೇವರನ್ನ ಬಗೆಟ್ ಅತ್ತನ ದೈವದ ಬಗೆಟ್ ಬಿಟಿ ಲಲಿತನಾಗಿ ಆದಮ್ ಸಾಹೇಬರಡು ಪಾತಿರ್ಬೋದು ನನ್ನ ಒಂಜಿ ದೈವಾರಾಧಕರ ಸಂಘದಾದ ಉಂಡ ದೈವಾರಾಧಕರ ಬದುಕದಾದ ಉಂಡ ಈ ಸರತ ಬಾರಿ ಪೊರ್ಲುಡು ಪಂಡೇರಾರು ಅಕಂಡ ಬತ್ತದು ಆ ಒಂಜಿ ಅಣಿಕ ಕಟ್ಟುನ ಒಂಜಿ ತಿರಿತ ಒಂಜಿ ಬರ್ತೇನಾರ ತುಂಡು ಮತ್ತು ತೋಜವಾಡು ಆ ಒಂಜಿ ಬರ್ತೆ ಐಕ್ ಒಂಜಿ ಬರ್ತೆ ಅಂತ ಮನ್ಪೇರು ಸರಿ ಕಮಲಕ್ಷರ ಬರ್ತೆ ಅಂತ ಮನ್ಪೇರು ಅವೇನು ತಿರಿನು ಒಂಜಿ ವೇಳೆ ಗುತ್ತೊಂದು ಪೋನಾಗ ಐಕ್ ಬರ್ತೆ ಮಲ್ಪೊಂಡು ಮನ್ಪೇರು ಆಯ್ತು ಒಂಜಿ ತಿರಿತ ಬರ್ತೇನಾರು ಆರು ಒಂಜಿ ತುಂಡು ಮತ್ತು ತೋಜವಾಡು ಅವು ಅರ ತಾಕತ್ ಅತ್ತಂದಾಂಡ ಮುಲ್ಪ ಇಡೀ ದಿನ ಆರು ದಯಮಲ್ತದ ಕುಡ್ಲಾಗ ಬರೋಡು ಅತನ ಏರ 19 ಮಲ್ಲಂಜಿ ಒಂಜಿ ದೈವದ ಕಲಟಾರ ಉಂತುದು ಆರ ಪುಣ್ಯ ಮುಟ್ಟ ಉಂತುದು ಮುತ್ತ ದೈವಾರಾಧನೆ ತೂವೋಡಾರು ನಂಗೆ ವಾದ ಮಲ್ಪೆರೆ ಬಾರಿ ಸುಲಭ ನಂಗೆ ವಾದ ಮಲ್ಪೆರೆ ಭಾರಿ ಸುಲಭ ನಂಗೆ ನಂಗದಲ್ಲಿ ಬಂಗದಾಲಂಜಿ ಎಂಚಿನ ನಂಗೆ ಪಾತ್ರರಲ್ಲಿ ನಮ್ಮನೆ ಆಯ್ನ ಸಿದ್ಧಾಂತಗಳು ಉಂಟು ನಮ್ಮ ಎಣ್ಣನೆ ಆಯ್ನ ಸಿದ್ಧಾಂತ ಉಂಟು ಕಮಲಕ್ಷ ಸರ್ ಚಿತ್ರ ಆರನೇ ಒಂಜಿ ಸಿದ್ಧಾಂತ ಉಂಟು ಆ ಸಿದ್ಧಾಂತದ ಬಗ್ಗೆ ನಂಗೆ ಪಾತ್ರರಲ್ಲಿ ಆಂಡ ಸಮಾಜಕ್ಕೂ ಬ್ಯಾನೆ ಕೊರ್ಪಿನ ಚಿತ್ರ ಸಿದ್ಧಾಂತ ನಮ್ಮ ಎದುರು ದಿಯ ಬಲ್ಲಿ ಅವು ಮೂರ್ಖತನ ಅಂತ ಸಮಾಜಕ್ಕೂ ಬ್ಯಾನೆ ಕೊರ್ಪಿನ ಆ ಸಿದ್ಧಾಂತ ಉಂಡತೆ ಅವು ಮೂರ್ಖತನ 100% ಅದೇ ದಯವಿಟ್ಟು ಕೇಂಡ ಇನಿತ್ತನ್ ಚಿತ್ರ ದಿನೊಟ್ಟು ಇಂದೆ ಕಾಂತಾರ ಸಿನಿಮಾ ಬರ್ತಿ ಒಂಜಿ ಕಾಂತಾರ ಸಿನಿಮಾ ಬರ್ತಿ ವಿಜಯ್ ಕುಮಾರ್ ಕೊಡಿಯಲ್ ಬೇಲೆ ಶಿವದೂತ ಗುಳಿಗೆ ಒಂಜಿ ಕೆಲವು ದಿನೊಟ್ಟು ಅವು 300 ಚಿಲ್ಲರೆ ಒಂಜಿ ಅವು ಶೋ ಆವಡುಂದಾಂಡ ಆಯ್ತ ಪಿರೋದ ಬೆನಿಕೆ ಉಂಟು ಸರ್ ಆಯ್ತ ಪಿರೋದ ಆತ ಯಾರು ಬೆಂದಿನ ಇಡ್ತಾವ ಹತ್ರ ಆದ್ರೆ ಇಡೀ ಅವಿನ ಆತ ಅಧ್ಯಯನ ಮಲ್ತಿನ ಇಡ್ತಾವರ ಅವಿನ ಆ ನಾಟಕನು ಆ ನಮ್ಮನಕ್ಲೆ ಕೊರಿಯರ ಸಾಧ್ಯ ಆತನಲ್ಲಿ ಅಣೆ ಇನಿಕ್ಲ ಒಂಜಿ ಹೊರ ತೂತಿನ ಆಯ್ತು 10 ಸರ್ತಿ ತೂತಿನ ನಗಲು ಹೊರ ತೂತಿ ಕಾಂತಾರ ಸಿನಿಮಾ ಇದು ಇನಿಯತ್ ಇದು ಹೊರತ್ ರಡ್ಡತ್ ಮೂಜತ್ 4 ಸರ್ತಿ ತೂತಿನ ನಗಲು ಅಲ್ಲಿ ದೇವ ಉಂಡುದು ಪಂಡ ನಮ್ಮೈತ ಕೊರತಿನ ನಾಡು ಪತ್ತ ದುಬ್ಬು ಆಯ್ತು ಎಡ್ಡಪ್ಪು ನಮ್ಮ ನಾಡು ಪತ್ತಡು ಬಂಪಿನಿ ಒಂಜಿ ನಮ್ಮ ಒಂಜಿ ಅಂಗಿಡು ಒಂಜಿ ಅಂಗಿ ಬೊಲ್ದುದ ಅಂಗಿ ಪಾರ್ದಂಡ ಐಟಿ ಒಂಜಿ ಖಾಲಿ ಒಂಜಿ ಕಪ್ಪದ ಬೊಟ್ಟನು ಗುರ್ತ ಪತ್ತ ನತ್ತೆ ಬೊಲ್ದು ತನತ್ತ ದಾದ ಅಂದಕ್ಕೂ ತೆರಿಯ ನೋಡ ಅದೇ ಈ ನಂಬಿಕೆದ ಮುಖೇನ ಬಿಟಿ ಲಲಿತ ನಾಯಕ್ ಅವರ ಬರಡಿ ಸರ್ ಮಾತೆಲ್ಲ ಒಂಜಿ ಒಟ್ಟು ಸೇರಿದ ಆರೊಟ್ಟಿಗೆ ಪಾತೆರ್ಗ ಆದ್ರೆ ದಯಮಲ್ತದು ನನ್ನ ದುಂಬಗೆ ಅವು ಪಂಬದ ವರ್ಗಾವಡು ಅತ್ತನ ಪಾಣರ ವರ್ಗಾವಡು ಅತ್ತ ಪರವ ವರ್ಗಾವಡು ಈ ನೇಮ ಕಟ್ಟಣಕ್ಲೆ ಅತ್ಯಂತ ಗೌರವದ ವ್ಯಕ್ತಿಗಳು ನಕುಲಕುಲಿ ಅವು ಆ ಮೂಜಿ ವರ್ಗಲ್ ಅತ್ಯಂತ ಗೌರವದ ವ್ಯಕ್ತಿಗಳು ಅಂಚೆ ಹಿಡಿದವರ ಆಕುಲರ ಪಾತೆರಡು ಆ ಕಡೆ ಪಾತೆರಡು ಆಯ್ತು ತೀರ್ಮಾನ ಗೆತ್ತೊಂಡು ಓಕೆ ಎಸ್ ಸರ್ ಥ್ಯಾಂಕ್ ಯು ಸರ್ ಸೊಲ್ಬೇಲು ಲಾಸ್ಟ್ ಗಾದ್ ಸರ್ ಕಮಲಾಕ್ಷ ಗಂಧಕಾಡು ಸರ್ ದಾದಾ ಅದಕ್ಕೆನ್ನಗ ಈ ಭೂಮಿದ ಭಾರವನ್ನು ಕಮ್ಮಿ ಮಲ್ಪೇರ ಅಂದಿತ್ತನ ಒಂಜಿ ಕಡೆ ಹಿಡಿದಿತ್ತದು ಬೊಕ್ಕೊಂಜಿ ಕಡೆಗೆ ಮಣ್ಣು ಬಾನ ಭೂಮಿದ ಭಾರದಾಲ ಕಮ್ಮಿ ಆಪುಚಿ ಭಾರ ಆತೇಪು ಆಯ್ನೆಟ್ಟ ಹತ್ರ ದೈವಾರಾಧನ ಮಿತ್ತಿ ಏತ ಅಪಚಾರ ಅಥವಾ ಅಪಚಾರದ ಪಾತೆರ ಭಾತಿಯರಿಂದ ಅನ್ನಲು ದಾಲ ದೈವಾರಾಧನ ಕಲೆಕ್ಕದಾಲ ಕಮ್ಮಿ ಆಪುಚಿ ಹತ್ರ ನಮ್ಮ ಐಡದ ಹತ್ರ ಆ ಭಾವನೆ ನಮಕ್ ನನಲಾತ ಶಕ್ತಿ ಹೆಚ್ಚಾಪುಡು ದೈವದ ಮಿತ್ತ ಆಯ್ನಾತ ಭಕ್ತಿ ಹೆಚ್ಚಾಪುಡು ನಾನೊಂಜಿ ವಿಚಾರ ಆಯ್ನೆಟ್ಟ ಖಂಡಿತವಾದಲ ದೈವಾರಾಧನ ವಿಚಾರದ ಬಗ್ಗೆ ತೆರಿ ಓಡುಂದಿತ್ತ ನಾನ ದೈವಾರಾಧನದ ಕೊಡಿ ಅಡಿಕೆ ಬರಡು ಚಿಂತನ ಕೂಟ ಮಲ್ಪುಗ ವಿಶೇಷ ದಯ ಬಂದಾಗ ನಮ್ಮ ಸಾಮರಸ್ಯವಾದ ಬಾಯ್ದು ಅಡ್ಡೋಗು ಅವೇ ನಾನು ಮಲ್ಲ ವಿಷಯ ಕರೆಕ್ಟ್ ನಮ್ಮ ಇಂಚನೆ ಒಂಜಿ ಚಾಲೆಂಜ್ ಇರು ಅಂಚೆನಾರ ಇರು ಇಂಚಿನಾರ ಬರ್ಚಾವು ದೇಗ ಹಾಕ್ಲಿ ಒತ್ತು ಕೊರಡು ಅನ್ಪಿನಿ ಅಂಚಿನಿಗೆ ದಯ ಒತ್ತು ಕೊರದಾಗ್ಲಿ ಮಲ್ಲ ಜನದ ನಮ್ಮನೆ ಮಲ್ತೀನಿ ನಮ್ಮ ಮಲ್ತೀನಿ ಮೀಡಿಯಾ ಮಲ್ತದನ್ನು ನಮ್ಮ ಮಲ್ತದ ಅಂಚೆನ ಇಡ್ತಾವರ ನಮ್ಮ ಮಲ್ಲ ಮಲ್ಪು ಅಗತ್ಯ ಇಂಚಿ ಬನ್ಪೇನಿ ಅದಕ್ಕೆ ಸೈಲೆಂಟ್ ಅದು ಬಿಡ್ತು ಆಡಾರು ನಮ್ಮ ತುಳುನಾಡದ ಕಾರಣಿಕ ಗೊತ್ತಾವಡು ಉತ್ತರ ಕೊಡ್ತೇವೆ ಬನ್ಪೆ ಪ್ರಶ್ನೆ ಕೇನು ನಕ್ಲೆಗ್ ಉತ್ತರನ್ ಕೇಂದ್ರ ತಾಕತ್ತು ಉತ್ತರ ಕೇಂದ್ರ ತಾಕತ್ತು ಜನಕ್ಕೆ ಪ್ರಶ್ನೆ ಮನ್ಪೇರ್ನೆ ಬಲ್ಲಿ ನಾವು ಸೂರ್ಯ ಎತ್ತಿಲಕ ಸೂರ್ಯಚಂದ್ರನ ಸಾಂಕೇತಿಕವಾದ ನಮ್ಮ ದೀಪೆ ಯಾಕಂದ್ರೆ ದೈವಂಚ ಪಂತನಂದ ಕೆನ್ನಗ ಕಡೆಮಟ್ಟ ಸೂರ್ಯಚಂದ್ರ ರೂಪನಂಚಿನ ಕಾಲಮಟ್ಟಲ ದೈವಾರಾಧನದ ಕೊಡಿಯನ್ನ ಸತ್ಯ ಕಲೆಯ ಕಾರ್ಮಿಕರು ಮೆರೆಪಾವೆಂದೇ ಬನಂಬೈತೀನಿ ಸೂರ್ಯ ಮೂಡುನಗ ದಯಕೆನ್ನಗ ಈಗ ಟಾರ್ಚ್ ಬರ್ತದಲ್ಲ ಬೊಲ್ಪು ದೋಜ ಅವಡುಂದಲ್ಲ ಮೇರ್ ನಾನು ಬರ್ತದ ఆయన ಬೊಲ್ಪು ದೋಜನ ದೈವಾರಾಧನೆ ಇಂಚಿನ ಬನ್ಪಿನ ವಿಚಾರನು ಅವೇನು ಸೂರ್ಯನ ఆయన ಪರೀಕ್ಷೆ ಮೇಲೆ ಖಂಡಿತವಾದ ಪೊಪ್ಪಿನ ಬುಡ್ಚಿ ಆಯ್ನೆಟ್ಟ ಹತ್ರ ಅವೇನು ತಪ್ಪು ಒತ್ತನಾಡು ಎಂಕಲ್ ಪನ್ಪಿನಾತೆ ಎಂಕಲ್ ಕ್ಷೇತ್ರದ ಒಂಜಿ ಕ್ಷೇತ್ರದ ಮಂಜುನಾಥ ಸ್ವಾಮಿ ನಲ್ಪ ಸಾನ್ನಿಧ್ಯ ಹಿಡಿದು ಬಹುಶಃ ಪಾತೆರ್ನ ಮಂಜುನಾಥ ಎಂದು ಎಂಕಲೆಗ ಆಂಡಲ್ಪ ಬತ್ತಿನಂಚಿನ ನಮ್ಮ ಗ್ರಾಮದೇವರ ಸಾನ್ನಿಧ್ಯ ಬರಡು ಪಂತಿನಂಚಿನ ಪಾತೆರ ಇಂಚಿನ ಒಂದು ನಿತ್ತ ನಾನು ತಪ್ಪಾದ ಎಂಕಲ್ ಕ್ಷಮೆ ನಟ್ಟ ನಡು ನಮ್ಮ ಕ್ಷೇತ್ರದ ದೈವ ದೇವರನ್ನು ನೋಡಿಟ್ಟು
ಅತ್ತನ್ನಾಣ ಅರೆಗೆ ನಲ್ಲಲ ವಿಚಾರ ಬೋರ್ಡ್ ಇತ್ತು ನಾನು ಕುಲತು ಚರ್ಚೆ ಮಾಡ್ಕೊಂಡೆ ಮಾನಸಿಕವಾದ ಸ್ಥಿರತೆ ಎಸ್ ಸರ್ ಸೊಲ್ಮೇಲು ಎಸ್ ಸರ್. ಇದು ಪ್ರತಿ ಬಾರಿ ಆಗ ಚೇತನ್ ಈಗ ಲಲಿತಾ ನಾಯಕ್ ಅವರು ಜಗಮೆಚ್ಚಿದಂತಹ ಕಾಂತಾರ ಆದರೆ ಪ್ರಗತಿಪರರು ವಿಚಾರವಾದಿಗಳು ಅಥವಾ ಏನು ಪ್ರಗತಿಪರ ಅಂತ ಹೇಳಿಲ್ಲ ಪ್ರಚಾರ ಪ್ರಿಯರು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ನೇರವಾಗಿ ಇಬ್ರು ಕೂಡ ಜಾನಪದ ವಿದ್ವಾಂಸರು ದೈವ ನರ್ತಕರು ಒಂದೇ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ವೆರಿ ಸಿಂಪಲ್, ತಮ್ಗಳಿಗೆ ತಾವುಗಳು ಆದಷ್ಟು ಅವಹೇಳನವನ್ನು ತಾವುಗಳು ಮಾಡಿದ್ದೀರಾ, ಏನು ಮಾಡ್ಬೇಕು ಮಾಡಿದ್ದೀರಾ, ಒಂದು ವಿಚಾರ ಪ್ರಶ್ನೆ ಕೇಳಿದ್ದೀರಾ ಅಥವಾ ಏನೋ ಒಂದು ಹೇಳಿದ್ದೀರಾ, ತಾಕತ್ತಿದ್ರೆ ಉತ್ತರ ಕೂಡ ಕೊಡಬೇಕು, ಉತ್ತರವನ್ನು ಕೂಡ ಕೇಳಿಸ್ಕೊಳ್ಬೇಕು. ಪ್ರಶ್ನೆ ಕೇಳಿದ್ರೆ ಸಾಕಾಗಲ್ಲ. ನೇರವಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ನೇರವಾಗಿ ನಮ್ಮ ತುಳುನಾಡಿಗೆ ಬನ್ನಿ, ನಮ್ಮ ತುಳುನಾಡಿನಲ್ಲಿ ದೈವಾರಾಧನೆ ಆಗ್ತಾ ಇರುವಂಥ ಸ್ಥಳಕ್ಕೆ ಬನ್ನಿ, ಅಲ್ಲಿರುವಂತಹ ಮಣ್ಣಿಗೆ ಬನ್ನಿ, ಆ ಮಣ್ಣಿನ ಸತ್ವವನ್ನು ನೋಡಿ, ಆ ದೈವದ ಕಾಣಿಕವನ್ನು ನೋಡಿ, ಆ ದೈವದ ನುಡಿಯನ್ನು ಕೇಳಿ, ಆ ದೈವದ ಶಕ್ತಿ ಇದೆಯಾ ಇಲ್ವಾ, ಅದು ಸತ್ಯವೋ ಸುಳ್ಳೋ ಅನ್ನುವಂಥದ್ದು ಅಲ್ಲಿ ವಿಮರ್ಶೆ ಮಾಡಿ ಅನ್ನುವಂಥದ್ದು. ಎಲ್ಲಿ ವಿಮರ್ಶೆ ಮಾಡಬೇಕು ಅಲ್ಲೇ ವಿಮರ್ಶೆ ಮಾಡಿ. ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಯಾರೋ ಒಂದು 4-5 ಜನರು ಹಿಂಬಾಲಕರನ್ನು ಹಿಡಿದುಕೊಂಡು ಯಾವ ನರ್ತಕರು ಅವರು ಅನ್ನುವಂಥದ್ದು ಪ್ರಶ್ನೆಯನ್ನು ತಾವುಗಳು ಕೇಳ್ತೀರಂತ ಬಂದಾಗ ನನ್ನ ವಯಸ್ಸಿನಲ್ಲಿ ಬಹಳಷ್ಟು ಮೇಡಮ್ ನಿಮಗಿಂತ ಸಣ್ಣವನು, ನೋ ಡೌಟ್ ಬಹಳಷ್ಟು ಗೌರವವನ್ನು ಕೊಡ್ತೀನಿ ತಮ್ಮ ಒಂದು ವಯಸ್ಸಿಗೆ, ತಮ್ಮ ಒಂದು ಜ್ಞಾನಕ್ಕೆ, ತಮ್ಮ ಒಂದು ಪಾಂಡಿತ್ಯಕ್ಕೆ. ಆದರೆ ನಮ್ಗಳ ನಂಬಿಕೆ, ನಮ್ಗಳ ಸತ್ಯ, ನಮ್ಗಳ ಶಕ್ತಿಯನ್ನು ತಾವುಗಳು ಪ್ರಶ್ನೆ ಮಾಡ್ತೀರಂತ ಬಂದಾಗ ನೋ ಚಾನ್ಸ್. ನಾವುಗಳು ನೋ ಡೌಟ್ ಅದರಲ್ಲಿ 2 ಮಾತುಗಳೇ ಇಲ್ಲ. ತಮ್ಮಗಳ ಪಾಂಡಿತ್ಯತೆ ತಮ್ಮಲ್ಲೇ ಇರಲಿ, ಆ ಪಾಂಡಿತ್ಯಕ್ಕೆ 2 ಹಿಡಿ ಮಣ್ಣನ್ನು ಕೂಡ ಹಾಕಿ ಅನ್ನೋದು ನಾವು ನೇರವಾಗಿ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಒಂದು ಪಾಂಡಿತ್ಯ ಅಂತ ಬಂದಾಗ ಒಂದು ಧರ್ಮವನ್ನು ಪದೇ ಪದೇ ಪ್ರಶ್ನೆ ಮಾಡುವಂಥದ್ದು, ಅವಹೇಳನ ಮಾಡುವಂಥದ್ದು ಅಥವಾ ಅವರನ್ನೇ ಕುಗ್ಗಿಸುವಂಥದ್ದು, ನೀವುಗಳು ತಪ್ಪಿದ್ದೀರ ಅಂತ ಹೇಳುವಂಥದ್ದು, ಅದು ಪಾಂಡಿತ್ಯ ಬರಲ್ಲ ಮೇಡಮ್, ಅದು ಪಾಂಡಿತ್ಯ ಬರಲ್ಲ. ಟೋಟಲಿ ಅದು ಬೇರೆ ಒಂದು ವಿಚಾರಕ್ಕೆ ಹೋಗುತ್ತೆ, ಬೇರೆ ಒಂದು ಹಂತಕ್ಕೆ ಹೋಗುತ್ತೆ. 4 ಜನರನ್ನು ಕೂತ್ಕೊಂಡು ಯಾವ ನರ್ತಕರು ಅಂತ ಕೇಳುವಾಗ ಅಲ್ಲೇ ತಮ್ಮ ಪಾಂಡಿತ್ಯ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗಿ ಹೋಯಿತು. ಸೊ ಸರಿಯಾಗಿ ತಿಳಿದುಕೊಂಡು ಮಾತನಾಡಿ. ಬಹಳಷ್ಟು ಕಷ್ಟ ಇದೆ. ನಮ್ಮ ಮಣ್ಣಿನ ಸತ್ವ, ನಮ್ಮ ಮಣ್ಣಿನ ಶಕ್ತಿ ನಮ್ಗಳಿಗೆ ಗೊತ್ತಿದೆ. ತಾವುಗಳು ಹೊಸದಾಗಿ ಬಂದು ಹೇಳುವಂಥದ್ದಿಲ್ಲ, ತಾವುಗಳು ಹೊಸದಾಗಿ ಬಂದು ಇದು ಮೂಢನಂಬಿಕೆ ಅನ್ನುವಂಥದ್ದು ತಿಳಿಸಿಕೊಡುವಂಥದ್ದಿಲ್ಲ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅದೆಷ್ಟೋ ಮೂಢನಂಬಿಕೆಗಳಿವೆ, ಅದನ್ನು ಪ್ರಶ್ನೆ ಮಾಡಿ. ಇಲ್ಲಿ ಬಂದು ನಮ್ಮ ದೈವ ಅಥವಾ ನಮ್ಮ ಶಕ್ತಿಗಳ ಮೇಲೆ ಪ್ರಶ್ನೆ ಮಾಡುವಂಥ ದೊಡ್ಡವರಾಗಿ ತಾವುಗಳು ಬೆಳಿಲಿಲ್ಲ. ಅಂಡ್ ಇದಿಲ್ಲಿಗೆ ಮುಗಿಸಿ ಯಾರು ಸತ್ಯದ ದಾರಿಯಲ್ಲಿ ನಡೀತಾರೆ ಅವರಿಗೆ ಸತ್ಯ ಏನು ಅಂತದ್ದು ನಮ್ಮ ಮಣ್ಣು ತಿಳಿಸಿದೆ. ಯಾರು ಅನ್ಯಾಯದ ದಾರಿಯಲ್ಲಿ ನಡೀತಾರೆ ಅವರಿಗೆ ಅನ್ಯಾಯ ಏನು, ಅವರಿಗೆ ಜೀವನ ಏನು ಅನ್ನೋಂಥದ್ದು ಕೂಡ ನಮ್ಮ ಸತ್ಯ ತಿಳಿಸಿದೆ. ಅಂಡ್ ಇದು ಈ ಹೊತ್ತಿನ ವಿಶೇಷ. ನೇರವಾಗಿ ತಾವು ಬರಬೇಕು ನಮ್ಮ ಮಂಗಳೂರಿಗೆ, ನಮ್ಮ ತುಳುನಾಡಿಗೆ. ಅಂಡ್ ಬಂದು ಈ ಒಂದು ಸವಾಲ್ ಅಂತ ಹೇಳಲ್ಲ, ಒಂದು ದೈವದ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿ, ದೈವದ ಕ್ಷೇತ್ರಕ್ಕೆ ಬನ್ನಿ. ದೈವ ಅಂದರೆ ಏನು ಅಂತದ್ದು ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೇ ನಾವು ಹೇಳ್ತಾ ಇರುವಂಥದ್ದು. ಧನ್ಯವಾದಗಳು, ಒಳ್ಳೆಯದಾಗಲಿ. ಅಂಡ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂತಹ ಅತಿಥಿ ಗಣ್ಯರು ಕಮಲಾಕ್ಷ ಗಂಧಕಾಡು ಸರ್, ದೈವನರ್ತಕರು ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಅದೇ ರೀತಿ KK ಪೇಜವರ ಸರ್, ಜಾನಪದ ವಿದ್ವಾಂಸರು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರಿದು ಈ ಹೊತ್ತಿನ ವಿಶೇಷ. ದೈವ ವರ್ಸಸ್ ನಾಸ್ತಿಕರು ಬಹಳ ದಾಳಿ ಆಗ್ತಾ ಇದೆ. ನಾಸ್ತಿಕರಿಗೆ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕಾಲವೇ ದೈವವೇ ಉತ್ತರವನ್ನು ಕೊಡುತ್ತೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7.